ಎಲ್ಲರಿಗೂ ನಮಸ್ಕಾರ. ಇಂದಿನ ಸಾಮಾನ್ಯ ಸಭೆಯನ್ನು ಅಧ್ಯಕ್ಷರಾದ ಶ್ರೀಮತಿ ದಿವ್ಯ ಸತೀಶ್ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಕ್ರಿಯ ಸಭೆಗೆ ಬಂದಿರುವ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರೆಲ್ಲರನ್ನು ಸ್ವಾಗತಿಸುತ್ತೇನೆ. ಹಾಗೆ ಸಕ್ರಿಯ ಸಭೆಗೆ ಹಾಜರಾದ ಅಧಿಕಾರಿ ವರ್ಗದವರನ್ನು ಈ ಸಭೆಗೆ ಸ್ವಾಗತಿಸುತ್ತಾ, ಬಂದಿರುವ ಪತ್ರಕರ್ತರನ್ನು ಈ ಸಭೆಗೆ ಸ್ವಾಗತಿಸುತ್ತಾ ಸಭೆಯನ್ನು ಅಧ್ಯಕ್ಷರು ನಡೆಸಿಕೊಡಬೇಕಾಗಿ ನಾನು ಎಲ್ಲರ ಪರವಾಗಿ ಕೇಳಿಕೊಳ್ತೇನೆ. ಆರೋಗ್ಯ ಇಲಾಖೆಯವರು ಇದ್ದಾರೆ. ಆರೋಗ್ಯ ಇಲಾಖೆಯಿಂದ ಬಂದಿದ್ದಾರೆ. ಪೇಷಂಟ್ ಎಲ್ಲ ಬರುವಾಗ ಒಮ್ಮೆ BP ಚೆಕ್ ಮಾಡಿ, ಶುಗರ್ ಚೆಕ್ ಮಾಡಿ, ಅವ್ರದ್ದು ಏನೇನು ಡಿಸ್ಕ್ರಿಪ್ಷನ್ ಇರ್ತದೆ ಅವರಿಗೆ ಒಂದೊಂದು ಫಾರ್ಮೇಟ ಅಥವಾ ನಾವು ಇದು ಕೊಡ್ತೇವೆ, ಯಾವುದು ಕಾರ್ಡ್ ಟೈಪಲ್ಲಿ ಕೊಡ್ತೇವೆ. ಕೆಲವೊಮ್ಮೆ ಅದು ಕೆಲವೊಂದು ಈ ಶುಗರ್ BP ತುಂಬ ವರ್ಷ ಇರುವುದರಿಂದ ನಮಗೆ ಕೆಲವೊಮ್ಮೆ ಅವ್ರ ಹತ್ರ ಕಾರ್ಡ್ ಇದು ಮಿಸ್ ಆಗ್ತದೆ. ಆವಾಗ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ಆ ಕಡೆಯಿಂದ ಕೊಡ್ತಾರೆ, ಮತ್ತು ಪುನಃ ಸ್ಟಾರ್ಟಿಂಗಿಂದ ನಾವು ಅದನ್ನು ಮಾಡಬೇಕಾಗ್ತದೆ. ಅದರಿಂದ ಈ ರೀತಿಯ ಸಮಸ್ಯೆ ತುಂಬ ಸಮಯದಿಂದ ಆಗ್ತಾ ಇದೆ. ಅಲ್ಲಿ ಪೇಷಂಟ್ ನಾವು ಎಮರ್ಜೆನ್ಸಿ ಬಂದು ಶುಗರ್ ಎಲ್ಲ ನಾವು ಯಾವಾಗ ಜಾಸ್ತಿ ಆಗ್ತದೆ ಯಾವಾಗ ಕಡಿಮೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ತುರ್ತು ಬರುವಾಗ ಈ ಕಾರ್ಡಿನ ಸಮಸ್ಯೆ ಇರುವಾಗ ನಮಗೆ ಈಗ ಎಲ್ಲ ನಮಗೆ ಆನ್ಲೈನೇ ಆಗಿರುವಾಗ ಇನ್ನು ಕೂಡ ನಮ್ಮ ಆರೋಗ್ಯ ಕೇಂದ್ರ ಹಿಂದೆ ಉಳಿದಿದೆಯಾ ಅಂತೇಳಿ ನಮಗೊಂದು ಕ್ವಶನ್ ಮಾರ್ಕ್ ಇದೆ. ಯಾಕೆ ನೀವು ಇನ್ನೂ ಕೂಡ ಆನ್ಲೈನಲ್ಲಿ ಮಾಡಲಿಲ್ಲ? ಬೇರೆ ಕಡೆ ಎಲ್ಲ ರೀತಿಯಲ್ಲಿ ಆನ್ಲೈನಲ್ಲೆಲ್ಲ ಆಗ್ತಾ ಇದೆ. ನಮ್ಮದು ಇನ್ನೂ ಕೂಡ ಡೆವಲಪ್ಮೆಂಟ್ ಆಗಲಿಲ್ಲ. ಅದಕ್ಕೆ ನಾವು ಯಾವ ರೀತಿ ಸೊಲ್ಯೂಷನ್ ಮಾಡ್ಬೋದು, ಈ ರೀತಿ ಸಾರ್ವಜನಿಕರ ಸಮಸ್ಯೆ ಇದೆ, ಇದನ್ನು ನೀವು ಪರಿಹರಿಸಬೇಕಾದ್ರೆ ಯಾವ ರೀತಿ ಏನು ಮಾಡ್ತೀರಿ, ಇದಕ್ಕೆ ಯಾವ ರೀತಿ ಸೊಲ್ಯೂಷನ್ ಅಂತೇಳಿ ನೀವು ಹೇಳಿ. ಅದರ ಜೊತೆ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯ. ನಮ್ಮ ಮಾನ್ಯ ಸದಸ್ಯರು ಹೇಳಿರುವಂಥ ವಿಷಯ ಕರೆಕ್ಟ್ ಇದೆ. ಯಾಕೆಂದರೆ ಈಗ ಒಂದು ಆರೋಗ್ಯ ಇಲಾಖೆ ಹೇಳುವಂಥದ್ದು ಅದು ನಿತ್ಯ ನೀರಲ್ಲ, ಹರಿಯುತ್ತಿರುವ ನೀರು. ಅಂದರೆ ಕ್ಷಣಕ್ಕೂ ಬದಲಾಗ್ತಾ ಇರ್ತದೆ. ಹೀಗೆ ಎಲ್ಲ ಆಸ್ಪತ್ರೆಯಲ್ಲಿ ಈ ಹಾಸ್ಪಿಟ್ಲ್ ಅಂತ ಬಂದಿದೆ. ಈಗ ನಮ್ಮಲ್ಲಿ ನಮಗೆ ಅನುದಾನದ ಕೊರತೆ ಬಂದಿದ್ದು ಪ್ರೈಮರಿ ಹೆಲ್ತ್ ಸೆಂಟರ್ ಆಗಿರೋದ್ರಿಂದ ಈ ರೀತಿ ಮಾಡ್ತಾ ಇಲ್ಲ. ನಮಗೆ ಅಂದರೆ ಒಂದು 5 ಕಂಪ್ಯೂಟರ್ಸ್ ವ್ಯವಸ್ಥೆ ಮಾಡಿದರೆ ಈ ಹಾಸ್ಪಿಟ್ಲ್ ಮಾಡೋದು. ಅಂದರೆ ಅವ್ರು ಹೇಳಿದ್ದು ಕರೆಕ್ಟ್. ಅಂದರೆ ಶುಗರ್ BP ಎಲ್ಲ ಎಷ್ಟೋ ವರ್ಷದಿಂದ ಇರ್ತದೆ. ಅದರ ಆ ಚೀಟಿಗಳನ್ನು ಇಟ್ಕೊಳ್ಬೇಕು ಅಂತ ಹೇಳುವಂಥ ಅರಿವು ಪೇಷಂಟಿಗೆ ಇರೋದಿಲ್ಲ, ಮತ್ತು ಅವರಿಗೆ ಅದು ಗೊತ್ತಿರೋದಿಲ್ಲ. ಅವ್ರು ಪದೇ ಚೀಟಿಯನ್ನು ಬಿಟ್ಟು ಬರ್ತಾರೆ. ಒಂದು ವೇಳೆ ನಾವು ಈ ಹಾಸ್ಪಿಟ್ಲ್ ಅಂತ ಹೇಳುವಂಥ ಕಂಪ್ಯೂಟರ್ಲಿ ಎಲ್ಲದನ್ನು ನಾವು ಮಾಡಿಟ್ಟರೆ ಅದು ಪೇಷಂಟ್ ಬಂದ ಕೂಡ ಅವರ ಆಧಾರ್ ನಂಬರ್ ಅಥವಾ ಹೆಸರು ಹಾಕಿದರೆ ನಮಗೆ ಎಲ್ಲ ಡೀಟೇಲ್ಸ್ ಸಿಗ್ತದೆ. ಅದು ವೈದ್ಯರಿಗೆ ತುಂಬ ಅನುಕೂಲ ಆಗ್ತದೆ. ಈಗ ನಮ್ಮಲ್ಲಿ ಈಗ ಕೆಲವೊಂದು ಭಾಗದಲ್ಲಿ ನಮ್ಮ ಕ್ಲಿನಿಕ್ ಪೇಷಂಟ್ಗಳು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದೆ. ನಮ್ಮ ಕೊಂಡಾನಕ್ಕೆ, ಮರೇನಪಾಲು, ಮಿತ್ರನಗರ, ಆ ಕಡೆ ಮಧುಪಾಲು, ಕನ್ನಡಪಾಲು ಈ ಕಡೆಯಿಂದ ಬರ್ತಾ ಇದೆ. ನಮ್ಮ ಮಾಡೂರಲ್ಲಿರುವಂಥ ನಮ್ಮ ಕ್ಲಿನಿಕ್ಗೆ ನಮ್ಮ ಮಾಡೂರು ಭಾಗದಲ್ಲಿ ಅದು ಹೋಗ್ತದೆ. ನಿಮಗೆ 5 ಕಂಪ್ಯೂಟರ್ ನಮ್ಮ ಆರೋಗ್ಯ ಕೇಂದ್ರಕ್ಕೆ ಸೀಮಿತ ಆಗಿರ್ತದೆ, ಅಲ್ಲ ಎಲ್ಲ ಕ್ಲಿನಿಕ್ಗೆ ಒಂದೊಂದು ಕಂಪ್ಯೂಟರ್ ಸೀಮಿತ ಆಗಿರ್ತದೆ. ಒಟ್ಟು ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಕ್ಲಿನಿಕ್ ಇದೆ? ಒಂದು ಕೊಂಡಣದಲ್ಲಿ ಇದೆ, ಮತ್ತೆ ಮಾಡೂರಲ್ಲಿ 2 ಇದೆ ನಮ್ಮ ಅಲ್ಲಿ. ಈಗ ನಮಗೆ ಅಲ್ಲಿ ಆರೋಗ್ಯ ಕೇಂದ್ರಕ್ಕೆ 5 ಕಂಪ್ಯೂಟರ್ನ ಅವಶ್ಯಕತೆ ಇದೆ ಅಂತ ಹೇಳಿ ಇದಕ್ಕಿಂತ ಮೊದಲು ಯಾವ್ದಾದ್ರು ನಿಮ್ಮ ಇಲಾಖೆ ಅನುದಾನದಲ್ಲಿ ಮನವಿ ಮಾಡಿದ್ದೀರಾ? ನಮ್ಮ ಇಲಾಖೆ ಅನುದಾನದಿಂದ ನಮ್ಮಲ್ಲಿ ಆ್ಯಕ್ಚುಲಿ 1 ಕಂಪ್ಯೂಟರ್ ಮಾತ್ರ ಇದ್ದಿದ್ದು. ಅದರ ನಂತರ ಇಲಾಖೆ ಅನುದಾನದಿಂದ ನಾವು ಇನ್ನೊಂದು ಕಂಪ್ಯೂಟರ್ ತಗೊಂಡಿದ್ದೇವೆ. ಅಂದರೆ ಕೆಲವು ರಿಪೋರ್ಟ್ಸ್ ಅಲ್ಲಿ ಸಡನ್ನಾಗಿ ಕೊಡಲಿಕ್ಕೆ ಇರ್ತದೆ, ಅದಕ್ಕೆ ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ದಾರೆ. ಆದರೆ ಪೇಷಂಟಿಗೆ ಸಂಬಂಧಪಟ್ಟ ಇದು ಅವರಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಅದನ್ನು ಮಾಡಲಿಕ್ಕೆ ಕಂಪ್ಯೂಟರ್ ಇದೆ. ಈಗ ನಮಗೆ ಇದು ತುಂಬ ಸಮಸ್ಯೆ ಆಗಿರೋದ್ರಿಂದ ನಮಗೆ ಸಾರ್ವಜನಿಕರಿಗೆ ಸೊಲ್ಯೂಷನ್ ಬೇಕಾದ್ರೆ ಅವರ ಅನುದಾನದ ಕೊರತೆ ಅಂತ ಹೇಳ್ತಾರೆ. ತುಂಬ ನಮಗೆ ಕಾಲ್ ಬರ್ತದೆ. ಅಲ್ಲಿಂದ ನಮ್ಮ ಕಾರ್ಡ್ ಇಲ್ಲ, ಅವರು ಮೆಡಿಸಿನ್ ಕೊಡಲಿಲ್ಲ, ಆಮೇಲೆ ನಮ್ಮ ಕಾರ್ಡ್ ಮಿಸ್ ಆಗಿದೆ, ಇದು ಮೆಡಿಸಿನ್ಗೆ ನಾವು ಖಾಸಗಿ ತೆಗೆದಾದರೆ ತುಂಬ ರೇಟ್ ಇರ್ತದೆ, ಇಲ್ಲಿ ಕಡಿಮೆ ಇರ್ತದೆ. ಅದಕ್ಕೆ ತುಂಬ ಸಮಯದಿಂದ ಬರ್ತಾ ಇದೆ. ತುಂಬ ಸಲ ನಾನು ಮಾತಾಡಿದೆ. ಅದರಿಂದ ನಾವು ನಮ್ಮ ಕಡೆಯಿಂದ ಅವರಿಗೆ ಇಲಾಖೆಯಿಂದ ಸಿಗುದಿದ್ರೆ ಅದನ್ನು ನಾವು ನೋಡಬೇಕು. ಇಲ್ಲದ್ರೆ ನಮ್ಮ ಪಟ್ಟಣ ಪಂಚಾಯತ್ ಕಡೆಯಿಂದ ಕಂಪ್ಯೂಟರ್ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದಾ ಅಥವಾ ಮಾಡಬೇಕು ಅಂತೇಳಿ ನಾವು ನಿರ್ಣಯ ಮಾಡಬೇಕು. ಇಷ್ಟರ ತನಕ ಕಂಪ್ಯೂಟರ್ನ ಏನು ಬೇಡಿಕೆ ಇರಲಿಲ್ಲ. ನನ್ನ ಪ್ರಕಾರ ನಮ್ಮದು ಈ ಸಾಮಾನ್ಯ ಸಭೆಯಲ್ಲಿ ಇಷ್ಟರ ತನಕ ಬೇಡಿಕೆ ಇರಲಿಲ್ಲ. ಈಗ ಡಾಕ್ಟರ್ ಹೊಸಬ್ರು ಸವಿತರವರು ಬಂದು ಇದರ ಬಗ್ಗೆ ನಮಗೆ ಈಗ ನೀವು ಹೇಳಿದಂತೆ ಮೊನ್ನೆ ಅವರು ಕೂಡ ಹೇಳಿದರು ವಿಸ್ತಾರ. ನನ್ನ ಹತ್ರ ಕೂಡ ಮಾತಾಡಿದರು. ನಿಮ್ಗೆ ಹೇಗೆ ಒಂದು 5 ನಮಗೆ ಸಿಸ್ಟಮ್ ಬೇಕು, ಮತ್ತೊಂದು TV ಎಲ್ಲ ಬೇಕು, ಪೇಷಂಟ್ ಎಲ್ಲ ಬಂದರೆ ಕಾಣುವುದಕ್ಕಿಂತ TV ಕೂಡ ಇಟ್ಟರೆ ಒಳ್ಳೆಯದು. ನಿಮ್ಮ ಕಡೆಯಿಂದ ಕೊಡಲಿಕ್ಕೆ ನಮ್ಮ ಕ್ರಮಕ್ಕೆ ಸಂಬಂಧಪಟ್ಟಿರುವುದರಿಂದ ನಾವು ಕೊಡಬೇಕು. ಅದಕ್ಕೆ ಕಾನೂನು ಪ್ರಕಾರ ಹೇಗೆ ಕೊಡ್ಲಿಕ್ಕೆ ಆಗುತ್ತಾ? ಅಲ್ಲ, ನಾವು ನಿರ್ಣಯ ಮಾಡಿ ಕೊಡ್ಲಿಕ್ಕೆ ಆಗುದಾದ್ರೆ ಅಲ್ಲ, ಇದರ ಬಗ್ಗೆ ಮುಂಚೆ ನಮ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಅವರು ಮಂದಿ ಹೇಳಿದ್ರಲ್ಲ ನಮ್ಗೆ ಹೀಗೆ ಬೇಕು, ಇಲ್ಲಂದ್ರೆ ತಂಪು ಕೂಡ
ಮೆಂಬರ್ ಆಗುವಾಗ ಈಗ ಯಾವುದು ಪ್ರೈವೇಟ್ ಹಾಸ್ಪಿಟಲಲ್ಲೆಲ್ಲ ಹೇಗೆ ಮಾಡ್ತಾರೆ ಹಾಗೇನೆ ಬೇಕಂತ ಅವರೇ ಹೇಳಿದ್ರು. ಇದು ನಾವು ಮಾಡಿದ್ರೆ ಸಾರ್ವಜನಿಕರಿಗೆ ತುಂಬಾ ಕರೆಕ್ಟ್. ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ನಾವೊಂದು ನಿರ್ಣಯ ಮಾಡುವ, ಅದಕ್ಕೆ ನಾವು ಕಂಪ್ಯೂಟರ್ ವ್ಯವಸ್ಥೆ ಮತ್ತೆ ಟಿವಿದು ಸೇರಿಸಿ ಮತ್ತೆ ಮುಂದಾಗಿ ಅದನ್ನು ನೋಡಿ ನಾವು ಮಾಡುವುದು. ಅದರ ಜೊತೆಗೆ ನಮ್ಮ ಹತ್ರ ತುಂಬಾ ಮೆಡಿಕಲ್ ಕಾಲೇಜ್ ಅದೆಲ್ಲ ಇದೆ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿ ಅದನ್ನು ನೆಕ್ಸ್ಟ್ ಸಾಮಾನ್ಯ ಸಭೆಯಲ್ಲಿ ಮುಗಿಸ್ಲಿಕ್ಕೆ ಆಗ್ತದ ಅನ್ನೋ ದೃಷ್ಟಿಯಲ್ಲಿ ನಾನು ಕೂಡ ಹಾಗೆ ಹೇಳಿದ್ದೆ, ನಾವು ಕೊಡುವುದಕ್ಕಿಂತ ಈ ನಮ್ದು ಮೆಡಿಕಲ್ ಕಾಲೇಜ್ ಅವ್ರ ಹತ್ರ ಎಲ್ಲ ಮಾತಾಡ್ಬೋದು ಅಂತ. ಈಗ ಏನಪ್ಪಯದವರು ಇದು ನಮ್ದು ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಮತ್ತು ಏನಪ್ಪಯದವರು ಒಟ್ಟು ಸೇರೆಲ್ಲ ಈ ಕ್ಯಾಂಪ್ ಎಲ್ಲ ಮಾಡುವುದು ಅವರಿಗೆ ಒಂದು ನಾವು ಅದನ್ನ ಫಾಲೋ ಅಪ್ ಮಾಡ್ತೀವಿ. ಇಲ್ಲಿಂದ ನಾವೊಂದು ಪಂಚಾಯತಿಂದ ನಾವು ಅವರಿಗೆ ಏನಾದ್ರು ನೆಕ್ಸ್ಟ್ ಸಾಮಾನ್ಯ ಮಾತಾಡಿ ಕಂಪ್ಯೂಟರ್ ವ್ಯವಸ್ಥೆ ಮಾಡಿದ್ರೆ ನಮಗೆ ಅದು ಮಾಡ್ತೇವೆ ನಾವು. ಏನಪ್ಪಯ್ಯ ಅವ್ರ ಹತ್ರ ಮಾತಾಡೋದಿಲ್ಲ, ಟಿವಿಯನ್ನು ಕೂಡ ಸೇರಿಸಿ. ಅದೇ ಏನಪ್ಪಯದವ್ರ ಹತ್ರ ಈಗ ವೈದ್ಯರ ಕೋಟೆಗಾರ ಸಮುದಾಯ ಆರೋಗ್ಯ ಕೇಂದ್ರ ಅಲ್ಲ ನಮ್ಮದು, ಅದರ ವ್ಯಾಪ್ತಿಗೆ ತಲಪಾಡಿ ಕೂಡ ಬರ್ತದೆ, ಸೋಮೇಶ್ವರ ಕೂಡ ಬರ್ತದೆ, ಕಿನ್ನೆ ಕೂಡ ಬರ್ತದೆ. ನೀವೀಗ ನಮ್ಮ ಕ್ಲಿನಿಕ್ಗೆ ಮಾತ್ರ ಕಂಪ್ಯೂಟರ್ ಅಳವಡಿಸಿದಲ್ಲ ಅಂತ ಹೇಳಿದ್ರು, ಒಟ್ಟು ಸಮುದಾಯ ಕೇಂದ್ರಕ್ಕೆ ತರಿಸುದು. ಇದರ ವ್ಯಾಪ್ತಿ ಎಷ್ಟು 70,000 ಜನಸಂಖ್ಯೆ ಇದೆ. ನಾವೀಗ ಕೊಡುವುದಕ್ಕೆ ನಮ್ಮದೇನು ಸಮಸ್ಯೆ ಅಲ್ಲ. ಈಗ ಮೊನ್ನೆ ಈಗ ನಮಗೊಂದು ಸೋಮೇಶ್ವರದವರು ನಮಗೊಂದು ಲೆಕ್ಕ ಕೊಟ್ಟಿದ್ದಾರೆ, ನೀವೀಗ ಸಭೆಗೆ ಹಾಕಿದ್ದೀವಿ, ಅಲ್ಲಿ ಹೂಳೆತ್ತಲಿಕ್ಕೆ ಕೂಡ ನಾವು ಹಣ ಕೊಡಬೇಕು ಅಂತ, ನಮ್ಮ ನೀರು ಕೂಡ ಬರ್ತದೆ ಅಲ್ಲಿಗೆ ಅಂತ, ನಮ್ಮ ಗ್ರಾಮದ ನೀರು ಕೂಡ ಬರ್ತದೆ. ಇದೇ ರೀತಿ ತಾವು 3 ಗ್ರಾಮ ಪಂಚಾಯತ್ ಸ್ಥಳೀಯ ಸಂಸ್ಥೆ ಕೂಡ ಇದೆ, ಅವರಿಗೆ ಕೂಡ ಮನೆಯನ್ನು ತಿಳಿಸಿ ಅಲ್ಲ, ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ನಮ್ಮದೇನು ಅದರಲ್ಲಿ ಅಭ್ಯಂತರ ಇಲ್ಲ, ನಾವು ಬೇಕಿದ್ರೆ ಕಲೆಕ್ಟ್ ಮಾಡಿ ಅದಕ್ಕೆ ಖಾಸಗಿ ವಿದ್ಯಾಸಂಸ್ಥೆಯವರು ಕೂಡ ಹೇಳ್ಬೋದು. ಆದರೆ ಇದೇ ಒಂದು ಯೋಜನೆ ಅವರಿಗೆ ಕೂಡ ಬೇಕಲ್ಲ. ನೀವು ಅಲ್ಲಿ ಗ್ರಾಮ ಸಭೆಯಲ್ಲಿ ಅವರಿಗೆ ಕೂಡ ತಿಳಿಸಿದ್ದೇವೆ. ನಾವೀಗ ಸಂಪೂರ್ಣ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇವೆ. ಮಾನ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರ ವಾರ್ಡಿಗೆ ಬರ್ತದೆ, ಅವರು ಈ ಹಿಂದೆ ಕೂಡ ಅದಕ್ಕೆ ಬೇಕಾದಷ್ಟು ಅನುದಾನವನ್ನು ಸವಲತ್ತನ್ನು ಗೋಪಿ ಪ್ರಕಾಶ್ ಇರುವಾಗ ಕೊಟ್ಟಿದ್ದಾರೆ, ಇನ್ನೂ ಕೊಡಲಿಕ್ಕೆ ತಯಾರಿದ್ದಾರೆ. ಆದರೆ ಆ ಬಾಕಿ ಸ್ಥಳೀಯ ಸಂಸ್ಥೆಯವರು ಮಾತಾಡಿ ಅಂತ ಹೇಳೋದು ಅದನ್ನು ನೀವು ಮಾಡಿ ನಮ್ಮ ಕಡೆ ಸರಿ ಇದೆ. ತಲಪಾಡಿ ಅಲ್ಲೆಲ್ಲ ಸ್ವಲ್ಪ ಅನುದಾನದ ಸಮಸ್ಯೆ ಇದೆ. ನಾವೀಗ ಅಭಿವೃದ್ಧಿ ದೃಷ್ಟಿಯಿಂದ ನೋಡುವಾಗ ಮತ್ತೆ ಅವ್ರು ಹೇಳುವುದು ಕೂಡ 100ಕ್ಕೆ 100 ತಪ್ಪಂತಲ್ಲ, ಸರಿ ಇದೆ. ನಾವು ಅಲ್ಲಿ ಕೂಡ ಚರ್ಚೆ ಮಾಡಿ ಸಾಮಾನ್ಯ ಸಭೆ ನಿಮಗೆ ಆಗದಿದ್ದರೆ ನಾವು ನಮ್ಮ ಪಟ್ಟಣ ಪಂಚಾಯತಿನ ಅದನ್ನು ನೋಡಿ ನಾವು ಆದಷ್ಟು ಬೇಗ ಮಾಡಿದರೆ ಒಳ್ಳೆಯದು. ಮತ್ತೆ ನೀವು ಅದನ್ನು ತೆಗೊಳ್ಳುವಾಗ ಕಂಪ್ಯೂಟರ್ ಜಸ್ಟ್ ಹೇಳಿದ ಅಭಿಪ್ರಾಯ, ಕಂಪ್ಯೂಟರ್ ಇದು ತೆಗೊಳ್ತೀವಿ, ಟಿವಿ ತೆಗೊಳ್ತೀವಿ, ಅದಕ್ಕೆ ಬೇಕಾದ ವೈಫೈ ವ್ಯವಸ್ಥೆ ಕೂಡ ನೀವು ಒಟ್ಟಿಗೆ ಮಾಡಿಸಿ. ನಿಮ್ಮ ವೈಫೈಗೆ ಇನ್ನೊಂದು ಸಾಮಾನ್ಯ ಸಭೆಗೆ ಮಾಡೋದಿದೆಲ್ಲ ಆಗ್ತದೆ ಪೂರ್ಣ ಪ್ರಮಾಣ. ಮತ್ತೆ ಅದು ಸರ್ವರ್ ಯಾವ ರೀತಿ ವರ್ಕ್ ಆಗ್ತದೆ ಅದೆಲ್ಲ ಈ ಮೆಡಿಕಲ್ ಹೇಳಿದ್ದಾರೆ ಅದೆಲ್ಲ ಒಂದು ಸ್ವಲ್ಪ ನಾವು ಕೋಟೆಗಾರನವರಿಗೆ ಮಾತ್ರ ಸೋಮೇಶ್ವರದವರಿಗೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮಾಡಿ ತಂದಾದ್ಮೇಲೆ ಎಲ್ರಿ 70-75,000 ಪಾಪ್ಯುಲೇಷನ್ ಏನಿದೆ ಎಲ್ಲ ಜನರಿಗೆ ಅದನ್ನು ಕೊಡ್ಬೇಕು ನಾವು ಅಲ್ವಾ. ಹೇಳಿದಾಗೆ ನಾವು ಉಚಿತ ಏನಪ್ಪಯದವರು ಮೆಡಿಕಲ್ ಕಾಲೇಜ್ ಒಟ್ಟಿಗೆ ಕ್ಯಾನ್ಸರ್ ಉಚಿತ ತಪಾಸಣಾ ಶಿಬಿರವನ್ನು ಮಾಡಿದ್ದೇವೆ. ಹೆಂಗಸರಿಗೆ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಕ್ಯಾನ್ಸರ್ ಮತ್ತು ಬಾಯ ಕ್ಯಾನ್ಸರ್ ನಮ್ಮ ಎಲ್ಲ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಟೀಚರ್ಸಿಗೆ ಮಾಡಿದ್ದೇವೆ ಈ ಸಲ. ನೆಕ್ಸ್ಟ್ ಮಾಡೋದಾದರೆ ಅಂಗನವಾಡಿ ಹೆಲ್ಪರ್ಸ್ ಸಹ ಇದ್ದಾರೆ, ಅವರಿಗೊಂದು ಮಾಡಿದರೆ ಒಳ್ಳೆಯದು. ಹಾಗೆ ನಮ್ಮ ಪಟ್ಟಣ ಪಂಚಾಯತಿನ ಅವರಿಗೊಂದು ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಗರ್ಭಕೋಶದ ಕ್ಯಾನ್ಸರ್ ಮೊದಲೇ ಪತ್ತೆ ಹಚ್ಚಬಹುದು, ಅದನ್ನು ಮಾಡುವಂಥದ್ದು ಒಳ್ಳೆಯದು. ಮತ್ತು ಸ್ತನ ಕ್ಯಾನ್ಸರ್ ಎಲ್ಲ ಪ್ರೈಮರಿ ಸ್ಟೇಜಲ್ಲಿ ಗೊತ್ತಾದರೆ ಅದು ಸಂಪೂರ್ಣ ವಾಸಿ ಮಾಡುವುದು. ಈ ಜ್ವರ ನಮ್ಮಲ್ಲಿ ಕೋಟೆಗಾಲದಲ್ಲಿ 2 ಪ್ರಕರಣ ವರದಿಯಾಗಿದೆ. ಯಾಕೆಂದರೆ ಈಗ ಮಳೆಗಾಲ ನಿಂತ ಕೂಡಲೇ ಮಳೆಗಾಲದಲ್ಲಿ ಗಿಡಗಂಟಿಗಳು ಜಾಸ್ತಿ ಬೆಳೀತದೆ ಇದು ಬಾವಿಯಲ್ಲಿ. ಅಲ್ಲಿ ಕೆಲವು ಇಲಿಗಳು ವಾಸವಾಗಿದ್ದು ಇಲಿಯ ಮೂತ್ರ ಅಂದರೆ ಎಲ್ಲ ಇಲಿದು ಮೂತ್ರ ಕಾಯಿಲೆ ತರೋದಿಲ್ಲ. ಯಾವ ಇಲಿಗೆ ಇಲಿ ಜ್ವರ ಇದೆ ಆ ಇಲಿ ಮೂತ್ರ ಮಾಡಿದಾಗ ಆ ಮೂತ್ರ ನೀರಿಗೆ ಬಿದ್ದು ಆ ನೀರನ್ನು ನಾವು ಕುದಿಸಿ ಕುಡಿಯದೆ ಹೋದರೆ ಆಗ ನಮಗೆ ಇಲಿ ಜ್ವರ ಬರ್ಬೋದು. ಅಥವಾ ಇಲಿಗಳು ಓಡಾಡಿದಂಥ ಪ್ರದೇಶದಲ್ಲಿ ನಮ್ಮ ಕಾಲಲ್ಲಿ ಏನಾದರೂ ಗಾಯ ಆಗಿದ್ದರೆ ನಾವು ಚಪ್ಪಲಿ ಹಾಕದೆ ಹೋಗಿದ್ರೆ ಗಾಯದ ಮೂಲಕ ಸಹ ನಮಗೆ ಇಲಿ ಜ್ವರ ಬರ್ಬೋದು. ಆ್ಯಕ್ಚುಲಿ ಇಲಿ ಜ್ವರದ ಸಿಂಪ್ಟಮ್ಸ್ ಡೆಂಗ್ಯೂ ಮತ್ತು ಮಲೇರಿಯಾದ ಸಿಂಪ್ಟಮ್ಸ್ ಅನ್ನು ಹೋಗ್ತದೆ. ಕೆಲವು ಸಲ ವೈದ್ಯರಲ್ಲಿ ನಾವು ಹೋದಾಗ ಅವರಿಗೆ ಅದು ಫೈಂಡ್ ಔಟ್ ಮಾಡಲಿಕ್ಕೆ ಆಗದೆ ಹೋದರೆ ಒಂದು 5 ದಿನಕ್ಕೆ ಅಥವಾ 1 ವಾರದಲ್ಲಿ ಡೆತ್ ಆಗ್ಬೋದು. ಅದರ ಬಗ್ಗೆ ಬಹಳ ಜಾಗ್ರತೆ ಇರಬೇಕು. ಯಾಕೆಂದರೆ ಅದಕ್ಕೆ ಒಳ್ಳೆ ಮೆಡಿಸಿನ್ ಇದೆ, ಆದರೆ ಗೊತ್ತಾಗೋದು ನಮಗೆ ಕಷ್ಟ. ಗೊತ್ತಾದರೆ ಏನು ತೊಂದರೆ ಇಲ್ಲ, ಅದು ಮೆಡಿಸಿನ್ ವಾಸಿ ಆಗ್ತದೆ. ಹಾಗೆ ನಮ್ಮ ಈ ಸಾರ್ವಜನಿಕ ಬಾವಿಗಳಿದ್ದರೆ ಈಗ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ, ಗಿಡಗಂಟಿಗಳನ್ನು ಸ್ವಲ್ಪ ಕ್ಲೀನ್ ಮಾಡಿಸಿ ಅಂಥದ್ದು ಮಾಡಿದರೆ ಒಳ್ಳೆಯದಿತ್ತು ಅಂತ ಕೇಳಿ. ಇಲ್ಲಿ ಬಂದು ನಮಗೆ ಮಾಹಿತಿ ಕೊಡ್ತೀವಿ. ಕಳೆದ ಮೀಟಿಂಗಲ್ಲಿ ನಮಗೆ ಏನೋ ಒಂದು ನಮ್ಮ ಮೆಂಬರ್ಸ್ನವರಿಗೆ ಮೆಡಿಕಲ್ ಕ್ಯಾಂಪ್ ಮಾಡಿದ್ರೆ ಅಂತ ನಿಮ್ಮ ಅಧಿಕಾರಿ ನಿಮ್ಮಿಂದ ಮೇಲಧಿಕಾರಿ ಬಂದು ಇಲ್ಲಿ ಒಪ್ಪಿಗೆ ಹೋಗಿದೆ. ಬಹುಶಃ ಈ 1 ತಿಂಗಳಲ್ಲಿ ಆಗೇ ಇಲ್ಲ.
ಅದು ಹೇಗೆ ಗೊತ್ತಾ? ಅವರು ಇಲ್ಲಿ ಮಾಡಿದ್ರು, ಎಲ್ಲಿ ಅವರ ಹಾಸ್ಪಿಟಲ್ ಅಲ್ಲಿ ಮಾಡಿದ್ರು. ಅಂದ್ರೆ ಬಸ್ ಬೇಕಂತೆ, ಏನೋಪಯದವರ ಬಸ್ ಏನೋ ಹಾಳಾಗಿದೆ, ಹಾಗೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಮಾಡಿದ್ರು. ನಮ್ಗೆ ಇನ್ನು ನೆಕ್ಸ್ಟ್ ಇಲ್ಲಿ ಮಾಡ್ತಾರೆ. ಉಪಕೇಂದ್ರ ಏನಿಕರಿಗೆ ಜಾಗದ ವ್ಯವಸ್ಥೆ ಇಲ್ಲ, ಜಾಗ ಇದ್ರೆ ಅಲ್ಲಿ ಕಟ್ಟುವಂಥದ್ದು ಮಾಡ್ತಾರೆ. ಉಪಕೇಂದ್ರಕ್ಕೆ ಹೌದೌದು, ಏಮ್ ಸೆಂಟರ್ಗೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಲಪಾಡಿ ಗ್ರಾಮ ಬರ್ತದೆ, ಕಿನ್ನೆ ಬರ್ತದೆ, ಸೋಮೇಶ್ವರ ಬರ್ತದೆ, ಕೋಟೆಕಾರ ಬರ್ತದೆ. 4 ಜಾಗ. ಬೇಕಾದಷ್ಟು ಸರ್ಕಾರಿ ಜಾಗ ಇರುವಂತ ಗ್ರಾಮ ಯಾವ್ದಂತ ಹೇಳಿದ್ರೆ ಕಿನ್ನೆ ಮತ್ತೆ ತಲಪಾಡಿ. ಅಲ್ಲಿಗೆ ಇದೆ ಸರ್, ನಮ್ದು ಕೋಟೆಗಾರಿಗೆ ಇದೆ. ನಮ್ಮ ಈ ಆರೋಗ್ಯ ಕೇಂದ್ರ ಇದೆಯಲ್ಲ, ಅಲ್ಲೇ ಮಾಡ್ತಾರೆ. ಅಲ್ಲಿ ಜಾಗದ ವ್ಯವಸ್ಥೆ ಇದೆ ಅಲ್ಲ ಅಧ್ಯಕ್ಷ? ಅಲ್ಲ, ಈ ನಮ್ಮ ಇದು ಏಮ್ ಸೆಂಟ್ರಿಗೆ ಅಂದ್ರೆ ಇವರು ನಮ್ಮ CHO ಅವರು ಇರ್ತಾರಲ್ಲ, ಅಲ್ಲಿಗೆ ನಾವು ಅವರು ರೆಂಟಲ್ಲಿ ಗೌರ್ಮೆಂಟ್ ನಿಮ್ಮ ಪಂಚಾಯತಿಂದ ಎಲ್ಲಿಯಾದ್ರೂ ಗ್ರಾಮದಿಂದ ನೀವು ಜಾಗ ಕೊಟ್ಟರೆ 60 lakhs ಅನ್ನ ಸರ್ಕಾರದಿಂದ ಬಿಡುಗಡೆ ಮಾಡ್ತಾರೆ. ನಮ್ಮ ಕ್ಲಿನಿಕ್ ನಮ್ಮ ಕ್ಲಿನಿಕ್ ಅಲ್ಲ, ನಮ್ಮ ಕ್ಲಿನಿಕ್ ಬೇರೆ, ಉಪಕೇಂದ್ರ ನಮ್ಮದು ಮಾಡೂರಲ್ಲಿ ಉಂಟಲ್ಲ ಅದಕ್ಕೆ. ಈಗ ನಿಮಗೆ ನಾನು ಕಳೆದ ಸಲ ನಿಮ್ಮ ಹತ್ರ ಚರ್ಚೆ ಮಾಡುವಾಗ ಅದೊಂದು ಏರಿಯಾ ಸೀಮಿತವಾದಂತ ಕ್ಲಿನಿಕ್ ಅಂತ ಹೇಳಿ. ಹೌದು. ಈಗ ನಿಮ್ಗೆ ನಾವು ಜಾಗ ಕೊಡೋದು ಇಲ್ಲಿ ಕೊಡ್ತೇವೆ, ಅಧ್ಯಯನದಲ್ಲಿ ಕೊಡ್ತೇವೆ. ಅದಾಗುದಿಲ್ಲ ಸರ್, ಅದೇ ಈ ಸೈಡ್ ಈಗ ಕೋಟೆಗಾರಿಗೆ ನೀವು ಇರುವಂತ ಭಾಗದಲ್ಲಿ ಸದಸ್ಯರು ಈಗ ಉಪಕೇಂದ್ರದ ಜಾಗದ ಬಗ್ಗೆ ಏರಿಯಾ ವೈಸ್ ಡಿವೈಡ್ ಮಾಡಿ ನೀವು ಶಾರ್ನ 9, 10 ಮತ್ತೆ 8 ಮತ್ತು 15 ಕಾಣಬೇಕು ಅಲ್ಲ ಒಟ್ಟಿಗೆ ಉಪಕೇಂದ್ರ. ನಾವು ಅದಕ್ಕೆ ಜಾಗ ಸೂಚನೆ ಮಾಡಿ ಅದನ್ನು ವೆರಿಫೈ ಮಾಡಿ ಅದು ನಗರಾಭಿವೃದ್ಧಿ ಪ್ರಾಧಿಕಾರದ ಕೈಯಲ್ಲಿದೆ. ನಾವು ಒಂದು ತುಂಡ ಅಂಗನವಾಡಿ ಮತ್ತೊಂದು ಆಯುಷ್ಮಾನ್ ಕೇಂದ್ರಕ್ಕೆ ಅದೇ ನೀವು ಹೇಳಿದ್ರಿ ಅಲ್ಲ ಹೋದ ಸಲ ರಾಜೇಶ್ವರಿ ಸಿಸ್ಟರ್ ಮಾಡಿ ಲೆಟರ್ ಮಾಡಿ ನಾವು ಕಳಿಸಿದ್ದೇವೆ. ಇಲ್ಲಿಂದ ನಾವು ಡಾಕ್ಟರ್ ಹತ್ರ ಮಾತಾಡಿದ್ದೇವೆ, ಮುಖ್ಯಾಧಿಕಾರಿ ಅವರು ಹೇಳಿರ್ಬೇಕು ಮಾತಾಡಲಿಲ್ಲ, ಯಾಕಂದ್ರೆ ನಾವು ಲೆಟರ್ ಕೊಟ್ಟಿದ್ದೇವೆ. ನಾವೀಗ ಜಾಗವನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ನಾವು 60% ಲ್ಯಾಂಡ್ ವ್ಯಾಲ್ಯೂಯೇಷನ್ ಕಟ್ಟಬೇಕು ಯಾರಿಗೆ ಮೂಡದವರಿಗೆ. ಅದಕ್ಕೆ ಡೈರೆಕ್ಟ್ ನಿಮ್ಮ ಹೆಸರಿಗೆ ಮಾಡಿದ್ದೇವೆ, ಯಾವುದೇ ಕಾಸ್ಟ್ ಇಲ್ಲ, ಡೈರೆಕ್ಟ್ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ತಾರೆ. ನಾವು ಹೌದು, ನಾವು ಹಾಗೆ ಮೊನ್ನೆ ನಾವು ಮಾತಾಡಿದ್ದೆವು, ಲೆಟರ್ ಇಲ್ಲಿಂದ ನಿಮಗೆ ಒಂದು ಕಳಿಸ್ತೇವೆ. ನೀವು ಯಾರು ನಿಮ್ಮ ಹಿರಿಯ ಅಧಿಕಾರಿಗಳು ಬಂದ್ರೆ ನಾವು ಕೂಡ ಒಟ್ಟಿಗೆ ಬರ್ತೇವೆ. ಒಂದು ನಿಮ್ಮ ಹೆಸರಿಗೆ ಡೈರೆಕ್ಟ್ ಮಾಡಿಸುವ, ಒಂದು ನಿಮ್ಮದು ಮತ್ತು ಅಂಗನವಾಡಿಯವರ ಹತ್ರ ಹೇಳಿರ್ಬೇಕು ಅಲ್ಲ ಮೇಡಮ್, ಅಂಗನವಾಡಿಯವರ ಹತ್ರ ಮಾತಾಡಿ. ನಿಮಗೆ ಕೂಡ ಅಲ್ಲಿ ವ್ಯವಸ್ಥೆ ಮಾಡಿದ್ದೇವೆ, 4 ಸೆನ್ಸ್ ಜಾಗ ಇದು ಮಾಡಿದ್ದೇವೆ. ಏರಿಯಾ ವೈಸ್ ಅದ್ವೇ ಲೇಔಟ್ ನಡುವಲ್ಲಿ ಬರ್ತದೆ, ಜನಗಳಿಗೆ ಉಪಯೋಗ ಆಗುವ ಸ್ಥಳದಲ್ಲಿ ಇದೆ. ಮತ್ತೆ ಅದನ್ನು ಯುಟಿಲೈಸ್ ಮಾಡಿ ಹೇಗೆ ಮಾಡುವುದು ಅಂತ ನೀವು ಅದನ್ನು ಆಲೋಚನೆ ಮಾಡಿ. ಅದನ್ನ ಕಟ್ಟಲಿಕ್ಕೆಲ್ಲ ಗೌರ್ಮೆಂಟ್ ಇಂದ ಕಟ್ತಾರೆ ಸರ್. 4 ಸೆನ್ಸ್ ಜಾಗ ಇದೆ, ದೊಡ್ಡ ಜಾಗ 5 ಇದೆ. ಸೆನ್ಸ್ ಅಂತ ಹೇಳಿದ್ದಾರೆ, 5 ರಿಂದ 6 ಅಂತ ನಮಗೆ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಅಷ್ಟೇ ಇದೆ. ಯಾಕಂದ್ರೆ 9, 10ರಲ್ಲಿ ಸರ್ಕಾರಿ ಜಾಗ ಅಂತ ಇಲ್ಲಿದೆ, ಒಂದು ಇರುವುದು ಅದು ಕೋರ್ಟ್ ಅಲ್ಲಿ ಇದೆ, ಕಾಂಪ್ಲಿಕೇಶನ್ ಅಲ್ಲಿ ಇದೆ, ಅಂಗನವಾಡಿಗೆ ಬರುವ ಜಾಗ. ಮತ್ತೊಂದು ಜಾಗ ಇಲ್ಲಿ ಕೂಡ ಇಲ್ಲ. ಅದಕ್ಕೋಸ್ಕರ ನಾವು ಹೇಳಿದ ಅಲ್ಲಿ ಜಾಗ ಇದೆ, ಇದ್ದದ್ದನ್ನು ಮತ್ತೆ ನಾವು ಪರ್ಚೇಸ್ ಮಾಡಿ ಅದಕ್ಕೋಸ್ಕರ ಅದು ಇದ್ದದ್ರಲ್ಲಿ ಒಳ್ಳೆ ಜಾಗ 4 ಸೆನ್ಸ್ ಇದ್ರೆ ಹೇಳ್ತೇವೆ ಅಲ್ಲಿ ಇದೆ. ಮತ್ತೆ ಸ್ವಲ್ಪ ಮುಂದುಗಡೆ ಪಾರ್ಕಿಂಗ್ ಸ್ವಲ್ಪ ಜಾಗ ಇದೆ, ಅದನ್ನು ಯುಟಿಲೈಸ್ ಮಾಡ್ಬೋದು. ಯಾಕಂದ್ರೆ ಪ್ರೈವೇಟಿಗೆ ಯಾವುದಕ್ಕೂ ಅಲ್ಲ, ಸರ್ಕಾರಿ ವೈದ್ಯಕೀಯ ವ್ಯವಸ್ಥೆ ನೀವು ಲೆಟರ್ ನಮಗೆ ಕೊಡ್ತೀರಾ? ಲೆಟರ್ ನೀವು ನಿಂತ್ರೆ ಮೇಡಮ್ ಬೇಕಿದ್ರೆ ಸಭೆ ಮೇಲೆ ಕೊಡ್ತಾರೆ. ಮಾಡುವಂಥ ಕಾಸ್ಟ್ ಎಲ್ಲ ಸೇರಿ ಅವರು 9 ಪೇಷಂಟ್ ಕೆಲಸ ಮಾಡಿರ್ತಾರೆ. ಅದು ಯಾವ್ದ್ರಲ್ಲಿ ರಿಲೀಸ್ ಮಾಡಿದ್ರೆ ನೀವು ನಿಮಗೆ ಒಳ್ಳೆಯದು, ವೇಸ್ಟ್ ಆಗೋದಿಲ್ಲ. ಸರಿ, ಅದನ್ನು ನಿಮ್ಮ ಡಿಪಾರ್ಟ್ಮೆಂಟ್ ಒಂದು ಮನವಿ ಮಾಡಿ ಬದಲಾವಣೆ ಮಾಡಿ ಆ ದೃಷ್ಟಿಯ ಬದಲು ನಾವು ಬೇರೆ ಯಾವುದಾದ್ರೂ ಮಕ್ಕಳಿಗೆ ಕೊಡ್ಬೋದು. ಯಾಕೆಂತ ಹೇಳಿದ್ರೆ ನಮ್ಮ ಸರ್ಕಾರದ ನಾವು ಯಾವ ರೀತಿಯಲ್ಲಿ ಪೋಲಾಗುವ ಈಗ ನಿಮಗೆ ಮಾಹಿತಿ ಇದೆಯಾ ಗೊತ್ತಿಲ್ಲ. ನಾವು ತುಂಬ ಸಲ ನಾವು ಅಂಗನವಾಡಿ ವಿಸಿಟ್ ಮಾಡುವಾಗ ಆ ದೃಷ್ಟಿ ಅಲ್ಲಿಯೇ ಬಾಕಿಯಾಗಿದೆ. ಯಾಕೆಂತಂದ್ರೆ ಯಾರು ಕೊಟ್ಟದ್ದು ನಿಜವಾಗಿ ಸರ್ ಅದೆಲ್ಲ ಬೇಳೆಕಾಳುಗಳ ಮಿಶ್ರಣ. ಅದು ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ದೊರೆಯುವಂತಹ ಒಂದು ಆಹಾರವನ್ನು ಕೊಡ್ತಾ ಇರೋದು. ಅದನ್ನು ನಮಗೆ ಉಪಯೋಗ ಮಾಡಲಿಕ್ಕೆ ಗೊತ್ತಿಲ್ಲದೆ ಅದನ್ನು ನೋಡೋಗಿ ಎಲ್ಲರಿಗೂ ಉಪಯೋಗ, ಅದು ಮಕ್ಕಳಿಗೆ ಮಾಡಬೇಕು. ನಿಜವಾಗಿ ಮಕ್ಕಳಿಗೆ ಜ್ಯೂಸ್ ಮಾಡಿಕೊಡ್ಬೋದು, ಚಪಾತಿ ಒಟ್ಟಿಗೆ ಸೇರಿಸಿಕೊಡ್ಬೋದು, ದೋಸೆ ಮಾಡುವಾಗ ದೋಸೆ ಹಿಟ್ಟಿಗೆ ಸ್ವಲ್ಪ ಅದನ್ನು ಗಾಳಿಸಿ ಹಾಕಿದ್ರೆ ಅದು ಸಹ ಒಳ್ಳೆಯದು. ಅದು ಉಂಡೆ ಮಾಡಿಕೊಡ್ಬೋದು, ಯಾವ ಸಹ ಮಣ್ಣಿ ಮಾಡಿಕೊಡ್ಬೋದು. 6 ತಿಂಗಳ ನಂತರ ಮಕ್ಕಳಿಗೆ ಮಣ್ಣಿ ಮಾಡಿಕೊಡ್ಬೋದು. ಅದನ್ನು ಮಾಡಿಕೊಡೋದು ನಿಜವಾಗಿ ಒಳ್ಳೆಯದು. ಆದರೆ ನಮ್ಮ ಹಂತದಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಅದರ ಬಗ್ಗೆ ಅವರ ಆಹ್ವಾನ ಸಭೆಯಲ್ಲಿ ತುಂಬ ಸಲ ಅದನ್ನು ಚೇಂಜ್ ಮಾಡಬೇಕು, ಪೇರೆಂಟ್ಸ್ ತಗೊಂಡು ಹೋಗ್ತಾ ಇಲ್ಲ ಅಂತ ಅದನ್ನು ಇಟ್ಟಿದ್ದಾರೆ, ಮನವಿ ಇಟ್ಟಿದ್ದಾರೆ. ಆದರೂ ಕೂಡ ಅದು ಬದಲಾವಣೆ ಕಾಣಲಿಲ್ಲ. ಆದರೆ ನಾನು ಹೇಳೋದು ನಿಜವಾದ ಸಭೆಯಿಂದಲೇ ಹೋದರೂ ಉತ್ತಮ ಅಂತ ಹೇಳೋದು. ನಿರ್ಣಯ ಮಾಡಿ ಕಳಿಸ್ಬೋದು. ನಿರ್ಣಯ ಕಾರ್ಯಕರ್ತ ಸ್ಟೇಟ್
ಕೊಟ್ಟಿದ್ದೇವೆ LKG ಮತ್ತು UKGದು. ಅದನ್ನು ಇನ್ನೂ ಮುಂದಿನ ದಿನಗಳಲ್ಲಿ ಸ್ಯಾಂಕ್ಷನ್ ಆದ ಮೇಲೆ ಒಂದೊಂದು ಪೈಲಟ್ ಆಗಿ ಒಂದೊಂದು ವಲಯದಲ್ಲಿ ಒಂದೊಂದು ಕೇಂದ್ರವನ್ನು ಸ್ಟಾರ್ಟ್ ಮಾಡಿ ಹೇಗೆ ಆಗ್ತದೆ ನೋಡಿಕೊಂಡು ಮುಂದೆ ಎಲ್ಲ ಕೇಂದ್ರಗಳಿಗೆ ಕೂಡ ತನ್ಮಯ ಆಗುತ್ತದೆ. ಯಾವುದೇ ರೀತಿಯಾದಂಥ ಆರ್ಥಿಕವಾಗಿ ನಮಗೆ ಸರ್ಕಾರ ಜಂಟಿ ಖಾತೆ ಆ ಅಕೌಂಟಿಗೆ ಅಮೌಂಟ್ ಕಳಿಸುವುದು. ಆ ಬಾಲಕ ಸಮಿತಿಯ ಅಧ್ಯಕ್ಷರು ಮಕ್ಕಳ ಪೋಷಕರಾಗಿರ್ತಾರೆ. ಅದೇ ರೀತಿ ನಮ್ಮ ಕೌನ್ಸಿಲರ್ಸ್ ಎಲ್ಲ ಸದಸ್ಯರಾಗಿರ್ತಾರೆ. ಅವರ ಜಂಟಿ ಖಾತೆಯಲ್ಲಿದ್ದ ಅಮೌಂಟ್ ಅನ್ನು ಕಾರ್ಯಕರ್ತೆ ಮೀಟಿಂಗಲ್ಲಿ ಡಿಸೈಡ್ ನಿರ್ಣಯ ಮಾಡಿಕೊಂಡು ಈ ತಿಂಗಳಿಗೆ ಈ ತಿಂಗಳು ಬಂತು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳ ತನಕ ಮೊಟ್ಟೆ ಅಮೌಂಟ್ ಬರ್ತವೆ. ಅವರು ಹೇಳ್ತಾರೆ 6 ರೂಪಾಯಿ ಕಳಿಸುವುದು, 7 ರೂಪಾಯಿಗೆ ಮೊಟ್ಟೆ ತೆಗಿತಾರೆ. ಈಗ ಮೊಟ್ಟೆ ಸರ್ಕಾರದ ಫಿಕ್ಸೆಡ್ ರೇಟ್ 6 ರೂಪಾಯಿ ಇಲ್ಲೇ ಇದ್ರೆ ಅದು 4 ರೂಪಾಯಿ ಬಂದು 6 ರೂಪಾಯಿ, 4 ಬಂದು 6 ರೂಪಾಯಿ. ಆವಾಗ 1 ರೂಪಾಯಿ ನಮ್ಮ ಸರ್ಕಾರಕ್ಕೆ ವಾಪಸ್ ಕಟ್ಟುವುದಿಲ್ಲ. 2 ತಿಂಗಳಾಗ್ತದೆ, ಹಣ ಬರಲಿಲ್ಲ ಅಂತ ಅವರಿಗೆ. ಹಣ ಬಂದಿದೆ, ಮೊನ್ನೆ ಕಳೆದ ವಾರ ಹಣ ಬಂದಿದೆ. ಮೊನ್ನೆ ಕಳೆದ ತಿಂಗಳು ಜುಲೈಯಲ್ಲಿ ಸಮಸ್ಯೆ ಇತ್ತು. ಆಗಸ್ಟ್ 3ನೇ ವಾರದಲ್ಲಿ ಅಮೌಂಟ್ ಎಲ್ಲ ಸೆಪ್ಟೆಂಬರ್ ತನಕದ ಅಮೌಂಟ್ ಮೊಟ್ಟೆ ಅಮೌಂಟ್ ಜಮೆ ಆಗಿದೆ. ಯಾವುದೇ ಪೆಂಡಿಂಗ್ ಇಲ್ಲ. ಶುರುವಿಗೆ 10ನೇ ವಾರ್ಡಲ್ಲಿ ನಮ್ಮಲ್ಲಿ ಅದನ್ನು ಡೆಮಾಲಿಷ್ ಮಾಡುವಾಗ ನಮ್ಮಲ್ಲಿ ಜಾಗ ಇರಲಿಲ್ಲ, ಬೇರೆ ಕಡೆ ಶಿಫ್ಟ್ ಮಾಡಿ ಅದನ್ನು ಸೀದಾ ನಮ್ಮ ರಿಕ್ಷಾ ಮೋನಪ್ಪನವರ ಕಂಪೌಂಡವರಿಗೆ ಶಿಫ್ಟ್ ಮಾಡಿದ್ರು. 9ನೇ ವಾರ್ಡಲ್ಲಿತ್ತು, ಒಂದು 3-4 ವರ್ಷ 9ನೇ ವಾರ್ಡಲ್ಲಿತ್ತು. ಈಗ ಅಲ್ಲಿ ಕೂಡ ನೀವು ಅಂಗಡಿಯ ಟೈಪಲ್ಲಿ ಅಂಗನವಾಡಿಯನ್ನು ಮಾಡಬಾರ್ದು, ಅದು ಬಿಲ್ಡಿಂಗ್ ಟೈಪಲ್ಲಿ ಇರಬೇಕು ಅಂತ ನೀವು ಹೇಳಿ ಅದನ್ನೇ ಕೆಲಸ ಮಾಡಿದ್ದೀರಾ. 8ನೇ ಅಲ್ಲಿ ಜಾಗ ಇಲ್ಲದೆ 8ನೇ ವಾರ್ಡಿಗೆ ಕರೆಕ್ಟೇ. ಈಗ ನಾನು ಕೂಡ ಅದು 9ನೇ ವಾರ್ಡಿಗೆ ಹೇಳಿದ್ರೆ ನಾನು ಕೂಡ ಅದನ್ನು ವಿರೋಧ ಮಾಡುವುದಿಲ್ಲ. 9ನೇ ವಾರ್ಡಿಗೆ ಇಲ್ಲಿ ಅಂಗನವಾಡಿ ಬೇರೆ ಕಟ್ಟಡ ಮಾಡುವಾಗ ಸಮಸ್ಯೆ ಇಲ್ಲ. ಕರೆಕ್ಟ್ ಚೇಂಜ್ ಮಾಡಲಿಕ್ಕೆ ನಾವು ಅದು ಈಗ ನಿರ್ಣಯ ಮಾಡಿ ನಾವು ಕಳಿಸ್ಬಿಟ್ಟು ಮತ್ತೆ 8ನೇ ವಾರ್ಡಿಗೆ ಕೂಡ ಅಲ್ವಾ ಅನಿತಕರ ವಾರ್ಡಿಗೆ ಅದು ಆಗ್ಬೇಕಾದ್ರೆ ಅಲ್ಲಿ ತೋರಿಸಿದ್ದು ಮತ್ತೆ ಇದ್ದದ್ದು ನಮ್ಮಲ್ಲಿ ಇದ್ದದ್ರಿಂದ ಆ ಅಂಗನವಾಡಿ ಕೇಂದ್ರಕ್ಕೆ ಗೊಂಡಾನ ಅಂತ ಹೆಸರು ಬಂದದ್ದು. ಇಲ್ಲಿದ್ರೆ 9ನೇ ವಾರ್ಡಿಗೆ ಅಂತ ಇರಲಿಲ್ಲ, ಅಲ್ಲಿ ಇರಲಿ ಮಾತ್ರ ಹೆಸರನ್ನು ಚೇಂಜ್ ಮಾಡಲಿಕ್ಕೆ ನಾವು ಮತ್ತೆ ಅದನ್ನು 9ನೇ ವಾರ್ಡ್ ಅಂತ ಕೊಟ್ಬಿಟ್ಟು 8ನೇ ವಾರ್ಡಿಗೆ ಮಾಡೋದು ಬೇಡ. 8ನೇ ವಾರ್ಡಲ್ಲಿ ಆಲ್ರೆಡಿ ನಮ್ಮ ಗುಡ್ಡೇಶಾಲೆಯಲ್ಲಿ ಇನ್ನೊಂದು ನೀವು ಬಾಡಿಗೆ ಕಟ್ಟಡದಿಂದ ಬೇರೆ ಕಡೆ ಶಿಫ್ಟ್ ಮಾಡುವಾಗ ತುಂಬ ಭೌಗೋಳಿಕವಾಗಿ ಯೋಚನೆ ಮಾಡಬೇಕು. ಯಾಕೆ ಅಂತ ಹೇಳಿದರೆ ನೀವು ಈಗ ಎಲ್ಲಿ ಮಾಡಿದ್ದೀರಿ ಅಂತ ಹೇಳಿದರೆ ಆ ಅಂಗನವಾಡಿಯ ಲಾಭ ಯಾರು ಮಕ್ಕಳು ಪಡೀತಾ ಇದ್ರು ಅದರ ಏಕವನ್ನು ಬಿಟ್ಟು ಅವರಿಗೆ ತೊಂದರೆ ಆಗುವ ರೀತಿಯಿಂದ ಒಂದು ಮೂಲೆಯಲ್ಲಿ 8ನೇ ವಾರ್ಡಲ್ಲಿ ವರ್ಗವನ್ನು ಮಾಡಿದ್ರು. ಈಗ ನಮಗೆ ಅಲ್ಲಿ ಸಮಸ್ಯೆ ಆಗಿರುವುದು ಏನಂತ ಹೇಳಿದ್ರೆ ನಮ್ಮ ಈ ಕುಶಾಲನಗರ ಮಾಡುವ ಶಿವಾಜಿನಗರ ಬರುವಂಥ ಮಕ್ಕಳು ಅದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಈಗ ನಾವು ಬಾಡಿಗೆ ಕಟ್ಟಡವನ್ನೇ ತಗೊಂಡು ನಾವು ಅದಕ್ಕಿಂತ ನಾವು ಕೊನೆಯ ಕಡೆಗೆ ನಮಗೆ ಕಟ್ಟಡ ಹುಡುಕುವಾಗ ಈ ರೀತಿಯ ಸಮಸ್ಯೆ ಆಗ್ತದೆ. ಒಂದು 6 ತಿಂಗಳ ಮುಂಚೆ ನಾವು ಅದರ ಬಗ್ಗೆ ನಾವು ಮುಂದುವರಿಕೆ ವಹಿಸ್ತಿದ್ವಿ. ನಮ್ಮ ಪಬ್ಲಿಕ್ಕಿಗೆ ಸಮಸ್ಯೆ ಆಗಿದೆ. ನಾವು ಯಾವುದೇ ಸರ್ಕಾರದ ಅನುದಾನವನ್ನು ಮಾಡುವಾಗ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಯೋಚನೆ ಮಾಡಿ ಅಧಿಕಾರಿಗಳು ಯಾವ ಮಾನದಂಡ ಇಟ್ಟು ಅಲ್ಲಿಗೆ ಮಾಡಿದ್ರೆ ಅಂತ ನಮಗೆ ನಮ್ಮ ಜಿಲ್ಲಾ ಮಟ್ಟದ ಆಗ್ತದಂದ್ರೆ ಒಂದು 2-3 ವರ್ಷದಿಂದ ನಮ್ಮ ಜನರು ಕಾಯ್ತಾ ಇದ್ದಾರೆ. ಅದರ ವಿಷಯದಲ್ಲಿ ಏನೇ ಬರುತ್ತೆ ನಾವು ಪ್ರಸ್ತಾವನೆ ಕಳಿಸುವುದಷ್ಟೇ ಬಿಡ ಸ್ಯಾಂಕ್ಷನ್ ಸ್ಯಾಂಕ್ಷನ್ ಆಗುವುದು ಹೆಡ್ ಆಫೀಸಿಂದ ಆದರೂ ಕೂಡ ಇವಾಗ ನಮ್ಮ ಜನರು ಸರ್ಕಾರ ಜಾಗವನ್ನು ಹಣ ಕೊಟ್ಟು ಖರೀದಿ ಮಾಡಿ ಇವತ್ತಾಗ್ತದೆ ನಾಳೆ ಆಗ್ತದೆ ಅಂತೇಳಿ ನಾಗರಿಕರು ಕಾಯ್ತಾ ಇದ್ದಾರೆ. ಅವರಿಗೆ ಭರವಸೆ ಕೊಟ್ಟಿದ್ದಾರೆ ನಮ್ಮ ವಾರ್ಡ್ಗಳಿಂದ. ಅದನ್ನು ನಾವು ಮಾಡಿ ಬರುವುದಿಲ್ಲ ಮೇಡಮ್. ಏನು ಅಂತ ಹೇಳಿದ್ರೆ ಏನಿಲ್ಲ ಅಂಗನವಾಡಿ ಮಂಜೂರಾಗಿ ಬರಬೇಕಿದ್ರೆ ನಮ್ಮ ಮಂಜೂರಾಗ್ತದೆ, ಆದ್ರೂ ಮಂಜೂರಾಗಿ ಸರ್ಕಾರದಿಂದ ಬರಬೇಕು. ಆದ್ರೂ ಕೂಡ ಜನರಿಗೆ ಭರವಸೆ ಕೊಟ್ಟಿದ್ದಾರೆ. ಇವತ್ತಾಗ್ತದೆ ನಾಳೆ ಆಗ್ತದೆ ಅಂದ್ರೆ ಸರ್ಕಾರಿ ಜಾಗವನ್ನು ಹಣ ಕೊಟ್ಟು ಖರೀದಿ ಮಾಡಿದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ. ಅದೆಲ್ಲ ಇರುವಾಗ ಸರ್ಕಾರದಿಂದ ಸ್ಯಾಂಕ್ಷನ್ ಆಗದೇವೆ ನಮ್ಮ ಊರಿನ ಜನರಿಗೆ ಭರವಸೆ ಕೊಟ್ಟು ಅವರನ್ನು ಕಾಯ್ತಾ ಇದ್ದಾರಲ್ಲ, ಅವರು ಸರ್ಕಾರ ಜಾಗಕ್ಕೆ ಹಣವನ್ನು ಕೊಟ್ಟು ಸರ್ಕಾರ ಜಾಗವನ್ನು ನಾವು ಸ್ವಂತವಾಗಿ ಖರೀದಿ ಮಾಡಿ ಇವತ್ತು ನಾಳೆ ಅಂಗನವಾಡಿ ಆಗ್ತದೆ ಅಂತ ಹೇಳಿ ಎಲ್ಲ ಭರವಸೆ ನಮ್ಮ ನಾಗರಿಕರಿಗೆ ಭರವಸೆ ಕೊಟ್ಟಿದ್ದಾರೆ. ಮೇಡಮ್ ಕ್ರಮ ಹೇಗೆ ಅಂತ ಹೇಳಿದ್ರೆ ಒಂದು ಅಂಗನವಾಡಿ ಕೇಂದ್ರ ಅಲ್ಲಿ ಬೇಕು ಅಂತಾದರೆ ನಗರಸಭೆ ಪಟ್ಟಣ ಪಂಚಾಯತಿಯಿಂದ ನಮ್ಮದು ರಿಕ್ವೆಸ್ಟ್ ಯಾವುದರಿಂದ ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ಜನಸಂಖ್ಯೆ ಮಾಹಿತಿ ಹೋಗುದು. ಅದು ಹೋಗಿ ಆನಂತರ ಸ್ಯಾಂಕ್ಷನ್ ಆಗಿ ನಮಗೆ ಹೆಡ್ ಆಫೀಸಿಂದ ಬರಬೇಕು. ಅದು ನಮ್ಮ ಜಿಲ್ಲಾ ಮಟ್ಟದಿಂದ ಆಗುದಲ್ಲ, ತಾಲೂಕು ಮಟ್ಟದಿಂದ ಆಗುದಲ್ಲ. ಈಗ ಸರ್ವೆ ಮಾಹಿತಿ ಎಲ್ಲ ಹೋಗಿದೆ, ಅಲ್ಲಿ ಸ್ಯಾಂಕ್ಷನ್ ಆಗಿ ಸರ್ವೆ ಮಾಹಿತಿಯನ್ನೆಲ್ಲ ನಾವು ಕಳಿಸಿದ್ದೇವೆ. ಆದ್ರೂ ಕೂಡ ಸ್ಯಾಂಕ್ಷನ್ ಆಗದೆ ನಮ್ಗೆ ಅದರದ್ದು ಮಾಹಿತಿ ಕ್ಲಿಯರ್ ಆಗಿಬೇಕು. ನಮ್ಮ ಜನರು ಅಲ್ಲಿ ಇವತ್ತಾಗ್ತದೆ ನಾಳೆ ಆಗ್ತದೆ ಅಂತ ಕಾಯ್ತಾ ಇದ್ದಾರೆ. ಅವರಿಗೆ ಮಾಹಿತಿ ಅದು ಕ್ಲಿಯರ್ ಆದ ಒಂದು ಮಾಹಿತಿಯನ್ನು ನೀವು ಕೊಡಬೇಕು. ಕ್ಲಿಯರ್ ಅಂತ ಹೇಳಿದ್ರೆ ನಾವು ಅದನ್ನು ಸ್ಯಾಂಕ್ಷನ್ ಮಾಡಲಿಕ್ಕೆ ಆಗುದಿಲ್ಲ.
ನಮ್ಮ ವಾರ್ಡಿಗೊಂದು ಅಂಗನವಾಡಿದ್ದು ಅಗತ್ಯ ಇದೆ. ನಾವು ಹೇಳ್ತೇವೆ, ನಾವು ಒಂದು ಸ್ಯಾಂಕ್ಷನ್ ಆಗಿದೆ ಅಂತ ನಮಗೆ ಲೆಟರ್ ಬಂದ್ರೆ ನಾವು ನಿಮಗೆ ಗಮನಕ್ಕೆ ತರ್ತೇವೆ, ತಕ್ಷಣ ಅಂಗನವಾಡಿ ಪ್ರಾರಂಭ ಮಾಡೋದು. ಅದು ನಮ್ಮ ಇಚ್ಛೆ ಪ್ರಕಾರ ಅಂಗನವಾಡಿ ಪ್ರಾರಂಭ ಮಾಡಿ ಅದು ಇಲ್ಲಿಂದ ಜಾಗ ಇದೆ ಅಂತ ಹೇಳಿ ಹೋಗಿದಲ್ಲ, ಸರ್ಕಾರಿ ಜಾಗವ ವರ್ಗ ಜಾಗ ನಮಗೆ ಅದರ ಮಾಹಿತಿ ನಮಗೆ ಗೊತ್ತಾಗುದಿಲ್ಲ. ಏನಿದೆ ನಮಗೆ ಅಂಗನವಾಡಿ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ದ ಅಂಗನವಾಡಿದು ಮಾತ್ರ ನಾವು ಮಾಹಿತಿ ಬರುವುದೇ ವಿನಃ ಆ ಅಂಗನವಾಡಿ ಬಗ್ಗೆ ನಾವು ಕೇಳಿದಾಗಲ್ಲ, ಅದು ನನ್ನ ವಿಷಯ ಅಲ್ವಾ. ನಾನು ಹೇಳಲ್ಲ ಸ್ಯಾಂಕ್ಷನ್ ಆಗಿ ನಾವು ಅಲ್ಲಿ ಜಾಗ ಆಗಿದೆ, ಅಂಗನವಾಡಿ ಜಾಗ ಆಗಿದೆ ಅಂತ ಹೇಳಿ ಅಂದ್ರೆ ಜಾಗ ಆಗಿದೆ, ನಾವು ಆಲ್ರೆಡಿ ಅದನ್ನು ಪರಿಶೀಲನೆ ಮಾಡಿದ್ದೇವೆ. ಸರ್ಕಾರಿ ಜಾಗ ಅಂತ ಬಂದಿದೆ, ಆದ್ರೂ ಕೂಡ ಸರ್ಕಾರಿ ಜಾಗವನ್ನು ಅಲ್ಲಿ ಹೋಗಿ ಆಡಿದ ಮೇಲೆ ನಮಗೆ ಅಂಗನವಾಡಿದೊಂದು ಬೇಗ ಬೇಕು ಅಂತ ಹೇಳಿ ನಾವು ನಾವು ಖಂಡಿತ ಅದನ್ನು ಪಟ್ಟಣ ಪಂಚಾಯತಿಗೆ ಮೊದಲುಗೊಳಿಸಿ ಪಂಚಾಯತ್ ಪಂಚಾಯತಿಗೆ ಕೊಡಬೇಕು. ನಿಮಗೆ ಮಾಹಿತಿ ಸ್ವಲ್ಪ ಗೊತ್ತಿಲ್ಲ ಏನಂತ ಹೇಳಿದ್ರೆ ಅಲ್ಲಿ 3 ಸೆನ್ಸ್ ಗೌರ್ಮೆಂಟ್ ಲ್ಯಾಂಡ್ ಇರುವುದು, ಅದರಲ್ಲಿ 3 ಸೆನ್ಸ್ ವರ್ಗ ಲ್ಯಾಂಡ್ ಇದೆ. ಅದನ್ನ ನಮ್ಮ ಊರಿನ ಪಣೀರ್ ಊರಿನ ಹುಡುಗರು ಸ್ಪಾನ್ಸರ್ ಆಗಿ ಹುಟ್ಟುಬಾವನ್ ಅವರೊಟ್ಟಿಗೆ ಖರೀದಿ ಮಾಡಿರೋದು ಫ್ರಂಟ್ ಎಂಟ್ರೆನ್ಸ್. ಮತ್ತೊಂದು ನಮ್ಮ ಹುಡುಗರ ಟೀಮು, ಪಣೀರ್ ಹುಡುಗರ ಟೀಮು AC ಆಫೀಸ್ಗೆ ಹೋಗಿ ಅದಕ್ಕೆ ಬೇಕಾದಲ್ಲಿ ಸುತ್ತಾಡಿ ಆ ಜಾಗವನ್ನ ಶಿಶು ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡಿ ಆಗಿದೆ. ಮತ್ತೆ ನಮ್ಮ ಅಂಗನವಾಡಿ ಪ್ರಪೋಸಲ್ ಈಗ ಸೆಂಟ್ರಲ್ ಅಲ್ಲಿ ಇದೆ, ಖಾಸಗಿ ಬರ್ತದೆ. ನಮ್ಗೆ ಓಕೆ ಕನ್ಫರ್ಮ್ ಆಗಿ ಆಗ್ತದೆ. ನಾವು 1 ವರ್ಷ ಆಯ್ತು, ನಾವು 1 ವರ್ಷದಲ್ಲಿ ನಮ್ಮ ಒಂದು ಸಮಸ್ಯೆಗಳು ನೀರಿಗೊಂದು ಕನೆಕ್ಷನ್ ಬೇಕಂತ ಹೇಳಿ ಮತ್ತೆ ಇದು ಪನ್ನೀರ್ ವಾಟರ್ ಅದಕ್ಕೆ ನಿಮ್ಮ ಕಡೆ ನಮಗೆ ಲೆಟರ್ ಬೇಕಾ ನೀರಿನ ಕನೆಕ್ಷನ್ ಇಲ್ಲ, ಅವರಲ್ಲಿ ಬೋರ್ವೆಲ್ ಬಾವಿ ಅಂತ ಹೇಳಿ ಅದೊಂದು ಆದಷ್ಟು ಬೇಗ, ಯಾಕಂದ್ರೆ 2 ದಿನ ಒಮ್ಮೆ ಚರ್ಚೆಯಲ್ಲಿ ಹೇಳಿದ್ವಿ. ನೀವು ಸಭೆಗಳ ಬಗ್ಗೆ ಸ್ಪಷ್ಟವಾದ ಒಂದು ನಿದರ್ಶನ, ಆ ನಿದರ್ಶನ ಪ್ರಕಾರ ಅಧ್ಯಕ್ಷರು ನೀವು ಅದನ್ನು ಯಾವುದು ಕಾರ್ಯಸೂಚಿ ಸಭೆಗಳ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಅಧ್ಯಕ್ಷತೆ, ನೀವು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಸಭೆಗಳನ್ನು ಒಂದು ಮಿತಿಯೊಳಗೆ ಮಾಡಿಕೊಂಡು ಒಳ್ಳೆಯದು ಅಂತ ನನ್ನ ಸಲಹೆ. ನಿಮಗೆ ಬೇಕಾಗುವುದು ಸಾಮಾನ್ಯ ಸಭೆ. ನಮಗೆ ಈಗ ಇವರು ಅಂಗನವಾಡಿಯವರು ಬಂದಿದ್ದು ನಾವು ಇಲ್ಲಿ ಚರ್ಚೆ ಮಾಡಿ ಇನ್ನು ನಾವು ಸದಸ್ಯರ ಹತ್ರ 1 ವಾರಕ್ಕಿಂತ ನೋಟಿಸ್ ಕೊಡೋದಕ್ಕಿಂತ ಮುಂಚೆ ಎಲ್ಲ ಸದಸ್ಯರ ಹತ್ರ ಕೇಳಬೇಕಾದ್ರೆ ಅದು ದೊಡ್ಡ ಕೆಲಸ. ಯಾರು ಬೇಕು ನಮ್ಮ ಹತ್ರ ನಾವು ಚರ್ಚೆ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡೋದು. ಹಾಗಿಲ್ಲ ಈಗ ನಮಗೆ 1 ವಾರ ಮೊದಲೇ ಬರ್ತಾರೆ ಅವಾಗ ನಮಗೆ ಸದಸ್ಯರಿಗೆ ಫೋನ್ ಮಾಡಿ ಯಾವ ಈ ಸಭೆಯಲ್ಲಿ ಬರುವ ಮುಂದಿನ ಮೀಟಿಂಗ್ನಲ್ಲಿ ಯಾವ ಅಧಿಕಾರಿಗಳು ಬೇಕು ಅಂತ ಹೇಳಿ ಹಿಂದಿನ ಸಭೆಯಲ್ಲಿ ನಾವು ನಿರ್ಣಯ ಮಾಡಬೇಕು. ನಮಗೆ ಸಮಸ್ಯೆಗಳು ಗೊತ್ತಾಗುವ ನಂತರ ಈಗ ಈ ಸಭೆಯಲ್ಲಿ ನಮಗೆ ಯಾವ ಅಧಿಕಾರಿಗಳು ಬೇಕಂತ ಹೇಳಿ ಸಾರ್ವಜನಿಕರಿಂದ ಯಾವುದೆಲ್ಲ ಅಹವಾಲು ಬರ್ತದೆ ಅದರ ಮೇಲೆ ನಮಗೆ ಈಗ ನಮಗೆ ಈ ತಿಂಗಳು ನಾವು ನೆಕ್ಸ್ಟ್ ಅಧಿಕಾರಿಗಳಿಗೆ ನಮ್ಗೆ ಯಾರು ಬೇಡ ಅಂತ ಹೇಳಿ ಒಂದು ಮಳೆ ಬಂದು ಎಲ್ಲ ರಸ್ತೆ ಅಸ್ತವ್ಯಸ್ತ ಆಯಿತು. ಅವರು ನಮಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಿ ಆಗ ನಾವು ಈ ಸಾಮಾನ್ಯ ಸಭೆಯಲ್ಲಿ ನಾವು ನಿರ್ಣಯ ಮಾಡಿ ನೆಕ್ಸ್ಟ್ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ಪುನಃ ಒಂದು ಅಭಿಪ್ರಾಯ ನಿರ್ಣಯ ಮಾಡೋದು ಬೇಡ. ಒಂದು 15 ದಿನ ಸ್ಥಾಯಿ ಸಮಿತಿ ಸಭೆ ಆಗ್ತದಲ್ಲ, ಆ ಟೈಮಲ್ಲಿ ಒಂದು ಯಾವ ಅಧಿಕಾರಿಗಳು ಮಾತ್ರ ಮುಖ್ಯ ಅಧಿಕಾರಿ ಅವರಿಗೆ ಆಗ್ತಾ ಇರುವಾಗ ನಮ್ಮ ದಾಖಲೆಗಳಿಗೆ ಸಮಸ್ಯೆ ಆಗ್ತದೆ, ಈ ಖಾತೆ ಮಾಡಲಿಕ್ಕೆ ನಮಗೆ ಸಮಸ್ಯೆ ಆಗ್ತದೆ. ಆದ್ರಿಂದ ನಾವು ಇಲ್ಲಿ ಒಂದಷ್ಟು 12 ಮನೆಗಳ ಅರ್ಜಿಯನ್ನು ನಾವು ತೆಕ್ಕೊಂಡಿದ್ದೇವೆ. ಕೊಡ್ಲಿಲ್ವಾ ಸಾಮಾನ್ಯ ಸಭೆಯವರು ಹೇಳಿದ್ರಲ್ಲ ಅಂತ ಯಾಕೆ ಅಂತ ಹೇಳಿದ್ರು, ಅದು ಈ ಕೇವಲ 10-12 ಮನೆಗಳ ಸಮಸ್ಯೆ ಅಲ್ಲ, ಒಟ್ಟು ನನ್ನ 2 ಭಾಗದ ಇಡೀ ಸರ್ವೆ ನಂಬರ್ ಬದಲಾವಣೆ ಆಗಬೇಕಾದ್ರೆ ಒಟ್ಟು ನಮಗೆ ಅಲ್ಲಿ 150ಕ್ಕಿಂತ ಮಿಕ್ಕಿ ಇದೆ. ಆದ್ರಿಂದ ನಾನು ವೈಯಕ್ತಿಕವಾಗಿ ಒಂದು ಲೆಟರ್ ಮಾಡಿದ್ದೇನೆ. ಒಟ್ಟು ಟೋಟಲ್ ಎಲ್ಲ ಸರ್ವೆ ನಂಬರ್ ಅನ್ನು ಎಲ್ಲ ರೀತಿಯಲ್ಲಿ ಮಾಡಿ ನಾವು ಆ ಸರ್ವೆ ನಂಬರ್ನ ಬಗ್ಗೆ ಸಭೆ ಮಾಡಿಸಿ ಆ ಕ್ಯಾಂಪಿನಲ್ಲೇ ನಮ್ಮ ಈ ಖಾತೆ ಕೂಡ ಮಾಡುವಂಥ ವ್ಯವಸ್ಥೆ ಮಾಡಿದ್ರು. ಒಟ್ಟು ನಮಗೆ ಪರಿಹಾರ ಆಗ್ತದೆ. ಯಾಕೆಂತ ಹೇಳಿದ್ರು ಅದರಲ್ಲಿ ಕೇಳಿರುವಂಥ ದಾಖಲೆಗಳು ತುಂಬ ಕಾಂಪ್ಲಿಕೇಟೆಡ್ ಇದೆ. ನಾವು ಸರ್ವೆದು ನಕ್ಷೆ ಇರಬೇಕು, ಹಕ್ಕುಪತ್ರಕ್ಕೆ ನಾವು ಬರುವುದಿಲ್ಲ, ಇದನ್ನೆಲ್ಲ ನಾವು ಮಾಡಿ ಅದಕ್ಕೆ ನಾವು ಈ ಅದರ ಚರ್ಚೆ ಮಾಡಿ ಕೆಲವೊಂದು ದಾಖಲೆ ಸರ್ವೆ ಮಾಡಿಸಿ ಸರ್ವೆ ನಂಬರನ್ನು ಅವರು ಸರಿಪಡಿಸಿದ ನಂತರ ಅದನ್ನು ನಾವು ಈ ಖಾತೆಯಲ್ಲಿ ಬದಲಾವಣೆ ಮಾಡಿ ಈ ಖಾತೆ ಕೊಟ್ಟು ನಮಗೆ ಒಟ್ಟು ಅದಕ್ಕೆ ಪರಿಹಾರ ಇದೆ. ಆದ್ದರಿಂದ ಈ ಕೇವಲ 12 ಮನೆಯ ಹಕ್ಕುಪತ್ರ ಅಲ್ಲ, ಒಟ್ಟು ಇಡೀ ನಮ್ಮ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತ 200 ಮನೆಗಳ ಸರ್ವೆ ನಂಬರ್ ಅನ್ನು ಸರಿಪಡಿಸಿ ಅದನ್ನು ನಾವು ಆದಷ್ಟು ಬೇಗ ಮಾಡಬೇಕು. ಸೋಮವಾರ ತಹಸೀಲ್ದಾರ್ಗೆ ಮಾಡಬೇಕು. ಇದನ್ನು
ಏನೆಲ್ಲ ರೀತಿ ಅವರಿಗೆ ಬೇಕು ಅಂತೇಳಿ ಅವರಿಗೆ ಗೊತ್ತಾಗಲಿಕ್ಕೋಸ್ಕರ ಅದನ್ನು 12 ಮನೆ ತಗೊಂಡು ಸರ್ವೆ ನಂಬರ್ ಸಮಸ್ಯೆ ನನ್ನ ವಾರ್ಡಿನ 200 ಮನೆಗೆ ಇರುವಂತಹ ಸಮಸ್ಯೆ. ಅದು ಒಂದು ಇಡೀ ಸರ್ವೆ ನಂಬರ್. ನಮ್ಗೆ ಈಗ ದಿಶಾ ಟೈಪಲ್ಲಿ ಬೇರೆ ಸರ್ವೆ ನಂಬರ್ ಬರ್ತದೆ, ಹಕ್ಕುಪತ್ರದಲ್ಲಿ ಇರುವಂತಹ ಸರ್ವೆ ನಂಬರ್ ಬೇರೆ ಸರ್ವೆ. ಅದು ನಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ, ನಮ್ಮದು ಯಾವ್ದಾದ್ರು ಸರ್ಕಾರದ ಅನುದಾನ ಪಡೆಯುವಾಗ ಅಥವಾ ನಾವು ಯಾವ್ದಾದ್ರು ಈಗ ಸಮಸ್ಯೆ ಈಗ ಒಂದು 2 ತಿಂಗಳಿಂದ ಇದರ ಬಗ್ಗೆ ಮಾತಾಡ್ತಾ ಉಂಟು. ಕಳೆದ ಮೀಟಿಂಗ್ ಅಲ್ಲಿ ಕೂಡ ಒಂದು ದಿನ ಕೊಟ್ಟಿದ್ರು, ಇಂಥ ದಿನ ನೀವು ಬನ್ನಿ ಅವರನ್ನ ಕಳುಹಿಸಿ ಅಂತ ಹೇಳಿದ್ರು. ಅವರನ್ನು ಕಳಿಸಿದ್ರೆ 200 ಮನೆಯದು ಉಂಟಲ್ಲ ಸಮಸ್ಯೆ. 200 ಮನೆಯನ್ನು ಕೂಡ ನಮಗೆ ಸಮಸ್ಯೆ ಆಗಿದೆ. ಅದಕ್ಕೆ ನಾವು ಸಾಂಕೇತಿಕವಾಗಿ 12 ಮನೆಯವರ ಅರ್ಜಿಯನ್ನು ಕೊಟ್ಟು ಮಾಡುವುದಾದ್ರೆಲ್ಲ ಒಟ್ಟಿಗೆ ಮಾಡಬೇಕಲ್ಲ, ಎಲ್ಲ ಒಟ್ಟಿಗೆ ಮಾಡಲಿಕ್ಕೆ ನಾನು ವೈಯಕ್ತಿಕವಾಗಿ ನಾನು ಅರ್ಜಿ ಕೊಟ್ಟಿದ್ದೆ. ಈಗ ಎಲ್ಲ ಮನೆಯದು ಡಾಕ್ಯುಮೆಂಟ್ ನೀವೇ ಕಲೆಕ್ಟ್ ಮಾಡಿ ಕೊಡುದಾ? ನಾವು ಕಲೆಕ್ಟ್ ಮಾಡುವುದಲ್ಲ, ನಾವೀಗ ಅವರಿಗೆ ಒಂದು ಮನವಿ ಕೊಟ್ಟಿದ್ದೇವೆ. ಇಲ್ಲಿಂದ ಅದು ತಹಸೀಲ್ದಾರ್ಗೆ ನಾವು ಅಲ್ಲಿಂದ ಕಳಿಸಬೇಕು. ನಮ್ಮ ಸಭೆಯಲ್ಲಿ ಚರ್ಚೆ ಆಗಿದೆ, ಈ ರೀತಿಯ ಸರ್ವೆ ನಂಬರ್ ಬದಲಾವಣೆ. ಅದಕ್ಕೋಸ್ಕರ ತಹಸೀಲ್ದಾರ್ನಲ್ಲಿ ಗೊತ್ತಾಗಲಿಕ್ಕೋಸ್ಕರ 12 ನಾವು ಕಾಪಿ ಇಟ್ಟಿದ್ದೇವೆ. ಅವರು ಸರ್ವೇಯರ್ಗೆ ಅವರು ಅಲ್ಲಿಂದ ರಿಪೋರ್ಟ್ ಮಾಡಬೇಕು. ಸರ್ವೇಯರ್ ಅಲ್ಲಿಂದ ಬಂದು ಸರ್ವೆ ನಂಬರ್ ಅಲ್ಲಿ ಇಡೀ ಸರ್ವೆ ನಂಬರ್ನ ದಾಖಲೆಯನ್ನು ಅವರು ಬದಲಾವಣೆ ಮಾಡಿ ಕೊಡ್ತಾರೆ. ನಮ್ಮದು ಈ ಖಾತದ ಟಾರ್ಗೆಟ್ ಇದೆ. ಅದೇ ಸಂದರ್ಭದಲ್ಲಿ ಎಷ್ಟು ಮನೆಗಳ ಸರ್ವೆ ನಂಬರ್ ಬದಲಾವಣೆ ಈ ಖಾತೆ ಕೊಡುವಾಗ ಅದೇ ಸರ್ವೆ ನಂಬರ್ ಹಾಕಿದ್ರೆ ನಮ್ಮ ಒಟ್ಟು ಆ ಭಾಗದ ಇದು ವ್ಯವಸ್ಥೆಗೆ ಪರಿಹಾರ ಸಿಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ ಅದನ್ನು ಫಾಲೋ ಮಾಡಿ ಸರ್ವೆ ಇಲ್ಲದೆ ಸರ್ವೇಯರ್ 6 ತಿಂಗಳ ತನಕ ಬರುವುದಿಲ್ಲ. ಆದಷ್ಟು ಬೇಗ ಮಾಡುವಂಥ ಕೆಲಸ ಕಾರ್ಯಗಳಾಗಬೇಕು. ಯಾಕೆ ಅಂತ ಹೇಳಿ ಇಲ್ಲದಿದ್ದರೆ ಈಗ ಒಂದು ಸರ್ವೆ ನಂಬರ್ಗೆ 5-6 ಮನೆ ಅವರು ಬದಲಾವಣೆ ಮಾಡಿದರೆ 30,000 ರಿಂದ 40,000 ರೂಪಾಯಿ ತನಕ ಅದಕ್ಕೆ ಖರ್ಚು ಆಗ್ತದೆ. ಅದರ ಜೊತೆಗೆ 10 ತಿಂಗಳು, 1 ವರ್ಷ, 7 ತಿಂಗಳು ಈ ರೀತಿಯಾದಂತಹ ಸಮಯ ಕೂಡ ಅದರಿಂದ ಆದಷ್ಟು ಬೇಗ ನಾವು ಅದನ್ನು ಇಡೀ ಸರ್ವೆ ಯಾಕೆ ಬರಲಿಲ್ಲ ಅಂತ ನಾವು ಎಷ್ಟೋ ಸಲ ಅಲ್ಲ, ಪ್ರತಿ ತಿಂಗಳಂತಲ್ಲ, ನಾವು ಎಷ್ಟು ಸಮಯದಿಂದ ನಿಮಗೆ ವಿ ಅವರು ನಮಗೆ ಬೇಕು ಅಂತ ಹೇಳ್ತೇವೆ. ಅವರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀವಿ? ಇಷ್ಟು ನಮ್ಮ ಅವರ ಅಧ್ಯಕ್ಷ ಆದ ನಂತರ ಇಷ್ಟು ಸಾಮಾನ್ಯ ಸಭೆ ಆಯಿತು, ವಿ ಅವರದೇ ಚರ್ಚೆ ಆಗ್ತಾ ಉಂಟು. ನಮ್ಮ ಕೋಟೆಗಾರ ಗ್ರಾಮಕ್ಕೆ ರೆವೆನ್ಯೂ ಬರುವಂತ ಸಮಯ ಇರುವಾಗ ಅನೇಕ ಅವರಿಗೆ ನಾವು ಅವರ ಬಗ್ಗೆ ಆಕ್ಷನ್ ತಗೊಳ್ಳಿಕ್ಕೆ ನಾವು ಒಂದು ನಿರ್ಣಯ ಮಾಡಿದ್ದೀವಿ. ಏನು ತಗೊಂಡಿದ್ದೀವಿ, ಏನಾದರೂ ಕ್ರಮ ತಗೊಂಡಿದ್ದೀವಿ? ಮಾಡಲಿಲ್ಲ. ಎಲ್ಲಿ ಮಾಡಿದ್ವಿ? ಯಾವ ಡೆಲ್ಲಿ ಮಾಡಿದ್ವಿ? ನೀವು ಅದು ಬಿಟ್ಟು ತೋರಿಸಿ, ನಮಗೆ ಕಾಪಿ ತೋರಿಸಿ. ಲೆಟ್ರ್ ಮಾಡಿದ್ವಿ, ಯಾವ ತಿಂಗಳಲ್ಲಿ ಕಾಪಿ ಕೊಡಿ. ನೀವು ಅದನ್ನು ಫಾಲೋ ಮಾಡಿದ್ರೆ ನಾವು ಮಾಡ್ತೇವೆ. ನಾವು ಅವರಿಗೆ ಹೇಳಿದ್ದೆವು, ಜಿಲ್ಲಾಧಿಕಾರಿ ಅವರಿಗೆ ನಾವೊಂದು ಲೆಟ್ರ್ ಕಳಿಸ್ಬೇಕು. ಆಮೇಲೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಬಂದು ಕೊಟ್ಟಿದ್ದಾರೆ ನಮಗೆ. ತಹಸೀಲ್ದಾರಿಗೆ ಲೆಟರ್ ಮಾಡಿದ್ರೆ ಮಾತ್ರ ನಾನು ಬರ್ತೇನೆ. ಈಗ ಅವರು ಬರದಿಲ್ಲ, ಈ ಸಭೆ ಕೊಡ್ಬೇಕಾಗ್ತದೆ. ನನಗೆ ಈ ರೀತಿಯ ಬೇರೆ ಕಾರ್ಯಕ್ರಮ ನನಗೆ ಸಾಮಾನ್ಯ ಸರಿಯಲ್ಲ. ಮುಖ್ಯಾಧಿಕಾರಿ ಅವರು ಲೆಟರ್ ಮುಖಾಂತರ ಕೊಡಬೇಕು. ನನಗೆ ಈ ಸಾಮಾನ್ಯ ಸಭೆಗೆ ಬರಲಿಕ್ಕೆ ಆಗುತ್ತಿಲ್ಲ, ನನಗೆ ಬೇರೆ ಇಲಾಖೆಯ ಕಾರ್ಯಕ್ರಮ ಅದರದ್ದು ಕಾಪಿ ಕೇಳಿ ತಹಸೀಲ್ದಾರಿಗೆ ಒಂದು ಲೆಟರ್ ಮಾಡಿ. ಪ್ರತಿ ಸಾಮಾನ್ಯ ಸಭೆಗೆ ನಾವು ಲೆಟರ್ ಮಾಡ್ತೀವಿ. ಈ ಸಾಮಾನ್ಯ ಸಭೆಗೆ ವಿ ಅವರು ಬರಲಿಲ್ಲ, ಯಾವುದು ನಿಮಗೆ ಅದರ ಉತ್ತರ ನೀಡಿದ್ದಾರೆ. 350 ಸರ್ವೆ ಮಾಡಿದ ಸೈಟ್ ಅದು ದಿಶಾ ಕ್ಯಾಂಪಲ್ಲಿ ಸ್ಟಾರ್ಟಿಂಗ್ ಬರ್ತದೆ. ಆದರೆ ಇಲ್ಲಿ ಆಫೀಸಲ್ಲಿ 354 ಸರ್ವೆ ನಂಬರ್ ಜಲಾಲ್ಬಾಗಲ್ಲಿ ಸರಿಪಡಿಸಬೇಕಂತ. ವ್ಯವಸ್ಥೆ ಒಂದು ಕ್ರಮಬದ್ಧವಾಗಿಲ್ಲ ಅಂತ ಅಲ್ಲ. ಸಬ್ಜೆಕ್ಟ್ ಒಂದು ಪೇಜ್ನಲ್ಲಿ ನಮ್ಮ ಇವತ್ತಿನ ಕಾರ್ಯಸೂಚಿಯ ಒಟ್ಟು ವ್ಯವಸ್ಥೆ ಎಷ್ಟು ನಂಬರ್, ಅದಕ್ಕೆ ಮೇಲೆ ಅದಕ್ಕೆ ಸಂಬಂಧಪಟ್ಟ ಇದನ್ನು ಅಷ್ಟು ಕೆಲವೊಂದು ಹುಡ್ಲಿಕ್ಕೆ ಆಗ್ತದೆ. ಈಗ ಈ ವ್ಯವಸ್ಥೆ ಎಲ್ಲ ಕಡೆ ಉಂಟ ಕರೆಕ್ಟ್ ಉಂಟು, ಅದಲ್ಲ. ಈಗ ನಾವು ಈಗ ನಮ್ಮ ಸಬ್ಜೆಕ್ಟ್ ಕಾರ್ಯಸೂಚಿಯ ಸಬ್ಜೆಕ್ಟ್ ಇಲ್ಲಿ ಎರಡಾದರೆ ನಮ್ಮ ಇದರಲ್ಲಿ ಸಂಖ್ಯೆ 18ರಲ್ಲಿ 211 ವಿಷಯ ನಾವು ಮುಳುಗಡೆ ಮಧ್ಯವರ್ಗದಲ್ಲಿ ಯಥಾರೀತಿ ವಾಹನ ನಿಲ್ಲಿಸುವ ಬಗ್ಗೆ ಸಮಾರಂಭ ಇರುವಾಗ ನಾವು ಇದನ್ನು ಮೊದಲ ಸಭೆಯಲ್ಲಿ ನಾವು ಹೇಳ್ತಿದ್ದೇವೆ.
ಹಿಡಿದು ಬಿಲ್ಲಿಂದ ಹಿಡಿದು ಎಲ್ಲ ಬರೋದು ಯಾರಿಗೆ? ಮುಖ್ಯಾಧಿಕಾರಿಗಳು. ಗ್ರಾಮ ಪಂಚಾಯಿತಿಗೂ ಪಟ್ಟಣ ಪಂಚಾಯಿತಿಗೂ ವ್ಯತ್ಯಾಸ ಇದೆ, ಹೌದಲ್ಲ? ಇವರು ನೋಟಿಸ್ ಮಾಡಬೇಕು, ನೀವು ಮಾಡಿದ್ದೀರಿ. ಯಾಕೆಂದರೆ ಅವರು ನೋಟಿಸ್ ಮಾಡೋದಿಲ್ಲ, ನೀವು ವಾಲ್ನವರಿಗೆ ನೋಟಿಸ್ ಕೂಡ ಮಾಡೋದಿಲ್ಲ. ಇಲ್ಲಿ ಅಭಿವೃದ್ಧಿ ಕೂಡ ಆಗ್ತಾ ಇದೆ. ಇದು ನಾವು ಸುಮ್ಮನೆ ಒಂದು ಚರ್ಚೆ ಮಾಡೋದು, ಅದನ್ನು ತಿಳಿಯುವುದು ಅಂತೇಳಿ ಆದರೆ ಕಾನೂನು ಪ್ರಕಾರ ಯಾವುದೇ ರೀತಿಯಾದಂಥ ರೋಲ್ ನಂಬರ್ ಹಿಡಿದು ಲೈಸೆನ್ಸ್ ಎಲ್ಲ ಫೈಲ್ ಬರೋದು ನಿಮ್ಮಲ್ಲಿಗೆ ಬರೋದು. ನೀವೇ ಮಾಡಬೇಕು. ನೀವು ಈ ರೀತಿಯ ಆಡಳಿತವನ್ನು ನೀವು ಮಾಡಬೇಕು. ನೀವು ಅದನ್ನು ಅವರಿಗೆ ನಾವು ಒಂದಿಷ್ಟು ದಿವಸದಲ್ಲಿ ಉತ್ತರ ಕೊಡಬೇಕು. ನಿಮ್ಮದು ಈ ರೀತಿಯ ಸಮಸ್ಯೆ ಆಗ್ತಾ ಉಂಟು, ನೀವು ಅದನ್ನು ಮಾಡುತ್ತೇನೆ, ನೀವು ಅದನ್ನು ರದ್ದು ಮಾಡ್ತೇನೆ, ನೋಟಿಸ್ ಕೊಟ್ಟು ನಮಗೆ ಆಗಿರ್ತಾರೆ. ರದ್ದು ಮಾಡ್ತೇನೆ ಅಂತ ಹೇಳೋರು ಅವರು 100 ಪಂಚಾಯತ್ಗೆ ಬರ್ತಾರೆ ಅಧ್ಯಕ್ಷರು. ಆಗ ನಾವು ಅವ್ರ ಹತ್ರ ಒಂದು ವಾಚ್ಮ್ಯಾನ್ ಅನ್ನು ಬಿಟ್ಟು ಫಂಕ್ಷನ್ ಮಾಡಬಾರ್ದು, ಗಾಡಿ ತರಬಾರ್ದು ಅಂತ ಹೇಳಿದ್ರು. ಒಂದು ಆ ಫಂಕ್ಷನ್ ದಿವಸ ವಾಚ್ಮ್ಯಾನ್ ಬಿಟ್ಟು ರಸ್ತೆಯನ್ನು ಕ್ಲಿಯರ್ ಮಾಡಿಕೊಳ್ಳುವಂತ ವ್ಯವಸ್ಥೆ ಅಷ್ಟೇ, ಬೇರೆ ಏನಿಲ್ಲ. ಬರಲಿಲ್ಲ. ಅದೇ ಹೇಗೆ ಈಗ ನಮಗಿರುವ ಒಂದು ಇದೆ ನಿಮ್ಗೆ ಇದೆ ಅಂತ ಗೊತ್ತಾಯ್ತಿದ್ರಲ್ಲಿ ಅಷ್ಟೇ. ಮಾತಾಡುವಾಗ ನಾವು ಮಾತಾಡ್ತೀರಿ ಅಂತ ಒಂದಕ್ಕೊಂದು ಮಿತಿ ಮುಂದಿನ ಸಭೆಯಲ್ಲಿ ಸರಿಯಾಗಬಹುದಂತ. ಮತ್ತೆ ಹೀಗೇನೆ ಹೋದ್ರೆ 1 ವರ್ಷ ಆಯ್ತು ಮೇಡಮ್. ಈಗ ನೀವು ಹೇಳಿದ್ರಲ್ಲ ಅದು ವಿಷಯವೇ ಅಲ್ಲ. ಸರಿಯಾಗುದಿಲ್ಲ. ಎಂತ ಸರಿಯಾಗುದಿಲ್ಲ? ನಾವು ಮಾತಾಡ್ಲಿಕ್ಕೆ ಸ್ವಲ್ಪ ಬಿಡಿ. ನಾನು ಅದನ್ನು ಹೇಳಿದಲ್ಲ ಅಧ್ಯಕ್ಷರ ಆವಾಗ ನೀವೇನ್ ಮಾಡ್ಬೇಕಿತ್ತು? ಎಲ್ಲ ಸದಸ್ಯರಿಗೆ ಕೊಡ್ಬೇಕು ಅಂದ್ರೆ ನೀವು ತೀರ್ಮಾನ ಮಾಡ್ಬೇಕಿತ್ತು. ಇವರ ಮಾತಿಗೆ ನೀವು ಬದ್ಧವಾಗಿ ನಮಗೆ ಐಡಿ ಕೊಟ್ಟಿದ್ದೀರಾ? ನೀವು ನಾಮ ನಿರ್ದೇಶಿತ 3 ಐಡಿ ಕೊಟ್ಟಿದ್ದೀರಾ? ಅದು ಅವರಿಗೆ ಕೊಡ್ಲಿಕ್ಕೆ ಉಂಟಾ? ಕೊಡ್ಬೇಕು ಅಂತ ನಾನು ಕೇಳಿದಲ್ಲ. ನೀವು ಚುನಾಯಿತ ಸದಸ್ಯರು ಯಾರೆಲ್ಲ ಹಾಕ್ತಿದ್ದೀರಾ ಐಡಿಯನ್ನು? ಅದಕ್ಕೆ ಒಂದು ನಿಮ್ಗೆ ಒಂದು ಕೋಟೆಗಾರ ಪಟ್ಟಣ ಪಂಚಾಯತ್ ಸದಸ್ಯರು ಅಂತ ಹೇಳಿ ಅದರಲ್ಲಿ ಇರ್ತದೆ. ಇವಾಗ ಮೀಡಿಯಾದವರು ಎದುರಲ್ಲೆಲ್ಲ ಹಾಕಿದ್ರೆ ಎಷ್ಟು ಚಂದ ಕಾಣ್ತದೆ. ಅದು ನಿಮ್ಮ ಇದರಲ್ಲಿ ನೀವು ನೋಡ್ಬೇಕು ಮ್ಯಾಮ್. ಎಂತ ಗೊತ್ತಾ, ನೀವು ಎದುರಲ್ಲಿ ಐಡಿಯಾ ಹಾಕೊಂಡು ಅದು ರೂಲ್ಸ್ ಇದೆ ಅಲ್ವಾ? ಮೀಟಿಂಗ್ ಅದೆಲ್ಲ ಜಲ ಮಾಡಿಕೊಂಡು ಹೋಗುದಲ್ಲ ಮೀಟಿಂಗ್ ಅಲ್ಲಿ ಅಲ್ವಾ? ಒಂದು ನಿಮಿಷ. ಈ ಐಡಿ ಕಾರ್ಡ್ ಅವರಿಗೆ ಕೂಡ ನಾಮ ನಿರ್ದೇಶಿತ ಸದಸ್ಯರಿಗೆ ಕೊಡುವುದಾದ್ರೆ ಅವರಿಗೆ ಕೂಡ ಅದನ್ನು 3 ಮಾಡಿಸಿ ಕೊಡು. ಅಲ್ಲ ಮೇಡಮ್, ನೋಡಿ ನೀವೆಲ್ಲರ ಹಾಕಿಕೊಂಡು ನಮಗೆ ಅದೊಂದು ಮೀಡಿಯಾದವರಲ್ಲಿ ನಾವು ಚುನಾಯಿತ ಸದಸ್ಯರಲ್ಲ. ಮನೆ ಸದಸ್ಯರಿಗೆ ಹೀಗಾಗಿ ನಾವು ಯಾರೇ ಆಗಲಿ, ನಮ್ಮ ಪ್ರಾಯದ ಹಿರಿಯವರೇ ಆಗಲಿ ಹಿರಿಯರು ವಿಷಯ ಹೇಳಿದ್ರೆ ಸತ್ಯ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಒಪ್ಪಲೇಬೇಕು. ಮನೆ ಸದಸ್ಯರಿಗೆ ಹೇಳಿ ಎಲ್ಲ ಸದಸ್ಯರು ಹಾಕ್ಬೇಕು. ಸರಿ, ಹಾಕಿದ್ರೆ ಒಳ್ಳೇದು, ನಮ್ಮ ಗ್ರಾಮಕ್ಕೂ ಒಳ್ಳೇದು ಅಲ್ಲ. ನೋಡುವಾಗ ಚೆನ್ನಾಗಿ ನಮ್ಮ ಸರಿ, ನಾವು ಒಪ್ಪಿಕೊಳ್ತೇವೆ, ಅದನ್ನು ಹಾಕುವ. ಏನಾಗಿದೆ ಮುಂದಿನ ಸಭೆಯಲ್ಲಿ ನಿಮ್ಗೆ ಕೂಡ 3 ಕಾನೂನುಬದ್ಧವಾಗಿ ನಾವು ಮೀಟಿಂಗ್ ಮಾಡುವ ಪಂಚಾಯತಿಯನ್ನು ನಾವು ಮುಂದಿನ ಸಭೆಯಲ್ಲಿ 100 ಎಲ್ಲರ ಐಡಿಯಾ ಸಭೆಗೆ ಬಂದು ಹಾಜರಾದ ನಂತರ ಅವರು ತುರ್ತು ಕಾರ್ಯಕ್ರಮ ಇದ್ದರೆ ಮೊದಲೇ ಅವರಿಗೆ ಚೀಫ್ ಆಫೀಸರ್ಗೆ ಅಥವಾ ಅಧ್ಯಕ್ಷರಿಗೆ ತಿಳಿಸಿ ಒಂದು ನಿರ್ಗಮನ ಮಾಡಬಹುದು ಅಂತ ನಾನು ಹೇಳ್ಬೇಕು. ಏನಾದರೂ ಇದ್ದರೆ ಅದನ್ನು ಮೊದಲೇ ತಿಳಿಸಿ ಅವರು ಹೋಗ್ಬೇಕು. ಬೇಕಾಬಿಟ್ಟು ನಾವು ಸಾಮಾನ್ಯ ಸಭೆಗೆ ಬಂದು ಅಂತಲ್ಲ, ನನ್ನನ್ನು ಸೇರಿಸಿ. ಇನ್ನೊಂದು ಏನಂತ ಹೇಳಿದ್ರೆ, ನಾನು ನಾಮ ನಿರ್ದೇಶಿತ ಸದಸ್ಯರಿಗೆ ಐಡಿ ಕಾರ್ಡ್ ಕೊಡಬಾರ್ದು ಅಂತ ನಾನು ಹೇಳಿಲ್ಲ. ಇವರು ಹೇಳಿದ್ದಾರೆ.
ನಾನು ಹೇಳಿಲ್ಲ, ಹೇಳುವುದು ಕೂಡ ಇಲ್ಲ. ಒಂದನೇ. ಇನ್ನೊಂದು ಏನಂತ ಹೇಳಿದ್ರೆ, ಒಂದು ವೇಳೆ ಅವರು ಹೇಳಿದಾಗೆ ನಾನು ಹೇಳ್ತಿದ್ರೆ ಕಾನೂನಿನಲ್ಲಿ ನಾಮನಿರ್ದೇಶನ ಸದಸ್ಯರಿಗೆ ಐಡಿ ಕೊಡಬಾರ್ದಂತೇಳಿ ಉಂಟಾ? ಇಲ್ಲದಿರುವಾಗ ನಾನು ಹೇಳಿಲ್ಲ, ಅವ್ರು ಹೇಳಿದಕ್ಕೆ ಸ್ಪಷ್ಟನೆ ಕೊಡುದು. ಒಂದು ನಿಮಿಷ ನೀವು ಅಭಿವೃದ್ಧಿ ವಿಷಯ ಆಯ್ತಲ್ಲ, ನಾನು ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ರೆ ಅವ್ರಿಗೆ ಐಡಿ ಕೊಡಬಾರ್ದು ಅಂತ ಹೇಳಿದ್ರೆ ನೀವು ಹೇಳಿದ್ರು ಕಾನೂನಿನಲ್ಲಿ ಕೊಡ್ಲಿಕ್ಕೆ ಇದೆ ನಾಮನಿರ್ದೇಶನ ಸದಸ್ಯರಿಗೆ. ನಿಮಗೆ ಮಾಹಿತಿ ಇಲ್ಲ, ನೀವು ಅದು ಕೊಡಬಾರ್ದು ಅಂತ ಹೇಳಿದ್ರಿ. ಹೇಳ್ಬೇಕಾ ಬೇಡವಾ? ನಾನು ಹೇಳಿಲ್ಲ ಅವ್ರಿಗೆ, ಅವ್ರು ಹೇಳ್ಬೇಕು. ನೀವು ಹೇಳ್ಬೇಕಾ ಸ್ಪಷ್ಟನೆ ಕೊಡ್ಬೇಕಾ ಬೇಡ? ಅಧ್ಯಕ್ಷರು ಕೊಡ್ಬೇಕು. ಅದಕ್ಕೆ ವ್ಯತ್ಯಾಸ ಆಯ್ತು ನಿಮ್ಮ, ನೀವು ವ್ಯತ್ಯಾಸ ಮಾಡಿ. ನಾನು ಹೇಳಿಲ್ಲ. ಎರಡನೇ, ನನಗೆ ನಾನು ಬೇರೆ ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ನಾನು ಕಾಲ್ ಮಾಡ್ತೇನೆ, ನಿಮಗೆ ಮಾತಾಡ್ತೇನೆ ಅಂತ ಹೇಳುವಾಗ ನನಗೆ ಇಲ್ಲಿ ಕೂತ್ಕೊಂಡಿರುವಂತ ಕೆಲವೊಂದು ವಾರ್ಡಿನಲ್ಲಿ ಸಮಸ್ಯೆಯ ಕರೆಗಳು ಬರೋದು ಬಿಟ್ಟು, ಕೆಲವೊಂದು ಅಜ್ಜನಕ್ಕೆ ಆಗಬಾರದು, ಕೆಲವು ನಮ್ಮ ವಾರ್ಡ್ ಬಿಟ್ಟು ಗ್ರಾಮದ ಪ್ರತಿ ವಾರ್ಡಿಗೂ ನನಗೆ ಸಮಸ್ಯೆ ಕರೆಗಳು ಬರ್ತದೆ. ಒಂದು ನಿಮಿಷ ಮಾತಾಡಲಿಕ್ಕೆ ನಾನು ಅವರ ಹತ್ರ, ಆ ಸದಸ್ಯರ ಹತ್ರ ಕೂಡ ನಾನು ಎಷ್ಟು ಇಷ್ಟಾಗ್ತದೆ ಬೇರೆ ಅವರಿಗೆ ನಾನು ಅವ್ರ ಹತ್ರ ಹೇಳ್ತೇನೆ. ಹೀಗೆ ಉಂಟು, ನನಗೆ ಕರೆ ಮಾಡಿದವರಿಗೆ ನೀವು ಸದಸ್ಯರಿಗೆ ಹೇಳಿ ಅಂತ ಹೇಳ್ತೇನೆ. ನನ್ನದು ಏನಂತ ಹೇಳಿದ್ರೆ, ನನಗೆ ಕಳೆದ ಒಂದು ಸಮಸ್ಯೆ ಇದು ವಾರ್ಡಿನಲ್ಲಿ ಕೂಡ ತುಂಬಾ ಸಮಸ್ಯೆ ಆಗಿ ಯಾವುದೇ ಪರಿಹಾರ ಸಿಗದಿರುವಾಗ ನನಗೆ ಕಾಲ್ ಮಾಡಿದ್ರು 4ನೇ ವಾರ್ಡ್. ನಾನು ಈ ಸದಸ್ಯರ ಗಮನಕ್ಕೆ ತಂದು ಅದನ್ನು ನಾವು ಸಹ ಪರಿಹರಿಸಿದ್ವಿ. ನನಗೆ ಏನೇ ಖುಷಿಯ ವಿಚಾರ ಅಂತ ಹೇಳಿ, ಅವರ ಸದಸ್ಯರು ಅವರ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ರೆ ನಾನು ಮಾತಾಡುವಂತ ಪ್ರಶ್ನೆ ಇಲ್ಲ. ನಾನು ನಿಮ್ಮ ವಿನಂತಿ ಮಾಡುವುದು ಏನಂತ ಹೇಳಿದ್ರೆ, ನಿಮ್ಮ ವಾರ್ಡಿನಲ್ಲಿ ನೀವು ಸಕ್ರಿಯವಾಗಿ ನಿಮ್ಮ ಸಾರ್ವಜನಿಕರ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಟ್ಟರೆ ನಾನು ನಿಮ್ಮ ಎಲ್ಲ ವಿಚಾರಕ್ಕೆ ಮೂಗು ತೂರಿಸುವಂತ ವ್ಯವಸ್ಥೆ ಇಲ್ಲ. ನಾನು ಯಾಕೆ ಅಲ್ಲಿಗೆಲ್ಲ ಮಾಡ್ತೇನೆ, ನಾನು ಒಂದು ಪಕ್ಷದ ಜವಾಬ್ದಾರಿ ಕೆಲಸ ಮಾಡಿದೆ. ಪಕ್ಷ ಸಂಘಟನೆಗೋಸ್ಕರ ನಾವು ನಮ್ಮ ಪ್ರಶಾಂತರವರು ಅಲ್ಲಿ ವಾರ್ಡಲ್ಲಿ ಗೆದ್ರು ಭಂಡಾರ ಮನೆ ಆ ಭಾಗದ್ದು ನಮ್ಮ ಕಾರ್ಯಕರ್ತರು, ನಮ್ಮ ವೋಟರ್ಸ್ ಎಲ್ಲ ಇದ್ದಾರೆ. ಅವರು ನಮಗೆ ಕಾಲ್ ಮಾಡ್ತಾರೆ, ದಾರಿ ದೀಪದ್ದು ಅದು ಬೇರೆ ಬೇರೆ ಬೇರೆ. ಆಗ ನಾವು ಅವರಿಗೆ ಸ್ಪಂದನೆ ಕೊಡಲೇಬೇಕಲ್ಲ, ನಾವು ಕೊಡಲೇಬೇಕು. ಅಧ್ಯಕ್ಷರಿಗೆ ಮಾಡಿದ್ರೆ ಅಧ್ಯಕ್ಷರು ಕರೆ ತಗೊಳ್ಳು ತೆಗೆಯುವುದಿಲ್ಲ. ನಾನು ಎಷ್ಟೋ ಸಲ ಎಷ್ಟೋ ಸಲ ಒಂದು ಮಾತಾಡಲಿಕ್ಕೆ ನೀವು ಉದಾಹರಣೆ ಕೊಡ್ಬೇಕಾ? 4ನೇ ವಾರ್ಡಿನಲ್ಲಿ ನಾಲ್ಕನೇ ವಾರ್ಡಿನಲ್ಲಿ ಶಾಸ್ತ್ರ ವೇದಿಕೆಯಿಂದ ನಾವು ನಮ್ಮ ದೇವಸ್ಥಾನದ ಬಾವಿ, ನಮ್ಮ ಬಾವಿನಲ್ಲಿ ಹೋಗುವಲ್ಲಿಗೆ ನೀರಿನ ಸಮಸ್ಯೆ ಇತ್ತು. ಅಲ್ಲಿ ನನಗೆ ಫಸ್ಟ್ ಕರೆ ಬಂದದ್ದು ನನಗೆ, ಈ ರೀತಿಯಲ್ಲಿ ನೀರುಂಟು, ನಮಗೆ ಎಲರ್ಜಿ ಆಗಿದೆ, ನಮಗೆ ಅಲ್ಲಿ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ನನಗೆ ಸಂಬಂಧಪಟ್ಟ ಏರಿಯಾ ಅಲ್ಲ, ಆ ವಾರ್ಡಿನ ಕೌನ್ಸಿಲರ್ಗೆ ತಿಳಿಸಿ ಅಂತ ನಾನು ಹೇಳಿದೆ. ಆಮೇಲೆ ಇವ್ರಿಗೆ ತಿಳಿಸಿದ್ದಾರೆ, ಇವ್ರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ನೀವು ಮುಖ್ಯಾಧಿಕಾರಿಗಳು 3-4 ಬಾರಿ ಹೋಗಿರಿ. 3 ಬಾರಿ ಅದಕ್ಕೆ ಆಮೇಲೆ ನಾನು ಉತ್ತರ ಕೊಡ್ತೇನೆ. 3-4 ಬಾರಿ ಹೋಗಿಲ್ಲ, ಹೋದದ್ದು ಒಂದೇ ಬಾರಿ. ನಂತರ ನನಗೆ ಅವರು ಕಾಲ್ ಮಾಡಿದ್ರು, ನಾವು ಇದನ್ನು ಜಿಲ್ಲಾಧಿಕಾರಿ ಅವರಿಗೆ ತಿಳಿಸ್ತೇವೆ, ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಪರಿಹಾರ ಆಗಲಿಲ್ಲ, ನಿಮಗೆ ಮಾಡಬಹುದಾ? ಹಾಗೆ ನಾನು ಕಿರಣ್ ಅವರ ಹತ್ರ ಮಾತಾಡಿದೆ. ಕಿರಣ್ ಅವರು ಏರಿಯಾದಲ್ಲಿ ಇಲ್ಲ ಅಂತ ಹೇಳಿದ್ದಕ್ಕೆ ನಾನು ಹೋಗ್ಬೋದಂತ ಕೇಳಿ ಇವರ ಪರ್ಮಿಷನ್ ತೆಗೆದುಕೊಂಡು ಅಲ್ಲಿ ಹೋಗಿ ನಾವು ಅದನ್ನು ಪರಿಹಾರ ಮಾಡಿದ್ದೇವೆ. ನಾನು ನಿಮ್ಮನ್ನು ವಿನಂತಿ ಮಾಡಿದೆ, ನೀವು ಇಲ್ಲಿ ಬಂದು ಅವನು ಅದಕ್ಕೆ ಮಾತಾಡ್ತಾನೆ ಇದಕ್ಕೆ ಮಾತಾಡ್ತಾನೆ ಅಂತ ಹೇಳುದು ಬಿಟ್ಟು, ನಿಮ್ಮ ವಾರ್ಡಿನಲ್ಲಿ ಎಷ್ಟೇ 2ನೇ ಬಾರಿ ಆಯ್ಕೆ ಆಗಿರಲಿ 1ನೇ ಬಾರಿ ಆಗಿ ನಿಮ್ಮ ವಾರ್ಡಿನಲ್ಲಿ ನೀವು ಸಕ್ರಿಯವಾಗಿ ನಿಮ್ಮ ಸಾರ್ವಜನಿಕರಿಗೆ ನೀವು ಸಮಸ್ಯೆಯನ್ನು ಪರಿಹಾರ ಮಾಡಿದ್ರೆ ನನಗೆ ಕರೆಗಳು ಬರುವಂತ ವ್ಯವಸ್ಥೆ ಇಲ್ಲ. ಒಂದನೇ ಮತ್ತೆ ನಾನು ಹೇಳಿದ್ರೆ ನಮಗೆ ಯಾವ್ದಾದ್ರು ನಾನು ಅದು ಕೊಡಬಾರ್ದು ಇದು ಕೊಡಬಾರ್ದು ಅಂತ ಹೇಳಿದ್ವಿ. ಕಾನೂನಿನಲ್ಲಿ ನೀವು ನಮಗೆ ಹೇಳಿಕೊಡ್ಬೇಕು. ಆಯ್ತಾ, ಈಗ ನೀವು ಹೇಳಿದ್ರೆ 4ನೇ ವಾರ್ಡಿಗೆ ಹೋಗಿದ್ದೆ, ಅಲ್ಲಿ ನೀರು ತುಂಬಿತ್ತು, ನನಗೆ ಇಲ್ಲಿಗೆ ಡಿಸಿಗೆ ಕಂಪ್ಲೇಂಟ್ ಕೊಡ್ತೇವೆ, ಇಂಥ ಕಾಲು ಎಲ್ಲ ತುರಿಕೆ ಬರ್ತದೆ ಅಂತ ಹೇಳಿದ್ರು ಅಂತ. ನಾನು ಚೀಫ್ ಆಫೀಸರ್ ಇಂಜಿನಿಯರ್ ಎಲ್ಲ ಆ ಜಾಗಕ್ಕೆ ಹೋಗಿದ್ದೇವೆ. ಅಲ್ಲಿ ಎಷ್ಟು ಅದು 3 ಫೀಟ್ ಕೂಡ ಇಲ್ವಾ ಕಾಣಬೇಕು. ಆ ಸೈಡ್ ಈ ಸೈಡ್ ಗಟ್ಟಿ ಕಾಂಪೌಂಡ್ ಕಟ್ಟಿದ್ದಾರೆ. ಅಲ್ಲಿ ನೀರು ಹೋಗುವಂತ ವ್ಯವಸ್ಥೆ ಮಾಡಿ ಕೊಡುವಾಗೆ ಕೂಡ ಇಲ್ಲ ಅಲ್ಲಿ. ಹಾಗೆ ಮೇಲಿನಿಂದ ಕೆಳಗಡೆ ನೀರು ಬರುವುದಲ್ಲ ಒಂದು ಖಾಲಿ ಜಾಗದಲ್ಲಿ ತಪ್ಪಿಸಿ ನಾವು ಅದಕ್ಕೆ ಕಿರಣ್ಗೆ ಅವರಿಗೆ ಕೂಡ ಸದಸ್ಯರಿಗೆ ಕೂಡ ಕಾಲ್ ಮಾಡಿದ್ದೇವೆ. ಅದನ್ನು ತಪ್ಪಿಸಿ ಕೊಟ್ಟು ಕೂಡ ಮಧ್ಯದಲ್ಲಿ ಏನಾಗಿದೆ ಅಂದ್ರೆ ಹೀಗೆ ಉಂಟು ಕಾಂಕ್ರೀಟ್ ಗೊತ್ತಾ, ಮೇಲೆ ಕೂಡ ಹಾಕುಂಟು, ಈ ಸೈಡ್ ಕೂಡ ಹಾಕುಂಟು, ಮಿಡ್ಲಲ್ಲಿ ಡೌನ್ ಉಂಟು. ಪಕ್ಕದ ಜಾಗ ಪ್ರೈವೇಟ್ ಜಾಗ. ಅವರೇನು ಮಾಡಿದ್ದಾರೆ, ಮುಂಚೆದು ಡೌನ್ ಇತ್ತು, ಮಣ್ಣಾಗಿ ಅವರಿನ್ನು ಮನೆ ಕಟ್ಟುವ ಪ್ಲಾನ್ ಕಾಣಬೇಕು, ಮಣ್ಣು ಮಾಡಿ ಸ್ವಲ್ಪ ಅದನ್ನು ಹೈಟ್ ಮಾಡಿದ್ದಾರೆ. ಈ ನೀರು ಎಲ್ಲಿಗೆ ಹೋಗ್ಬೇಕು, ನಿಲ್ತದೆ. ಕೆಳಗಿನಲ್ಲಿ ಮನೆ ಉಂಟಲ್ಲ, ಮನೆ ಕೆಳಗಡೆ ಕೂಡ ಫುಲ್ ಮನೆ ಉಂಟು. ಈ ಜಾಗದ ನೀರನ್ನ ನೀವೇನು ಮಾಡಿದ್ರಿ,
ಈ ಸಲ ಒಂದು ಪರಿಹಾರ ಸಿಗ್ಬಹುದು. ಹೌದಾ? ಮತ್ತೆ ನೋಡ್ಬೇಕು, ಇನ್ನೊಬ್ರು ಲೈಸೆನ್ಸಿಗೆ ಬರುವಾಗ ಏನಾದ್ರೂ ಅದೊಂದು ಅವರ ಹತ್ರ ಮಾತಾಡಿ ಏನಾದ್ರೂ ವ್ಯವಸ್ಥೆ ಆಗ್ತದಂತ ನೋಡ್ಬೋದು. ಅದು ಬಿಟ್ರೆ ಮತ್ತೆ ಜಾಗ ಇದ್ದು ನಾವು ಮಾಡಿಕೊಡದೆ ಹಾಗೇನಿಲ್ಲ. ಇಲ್ಲಿ ಚೀಫ್ ಆಫೀಸರಿಗೆ ಕ್ಲೇಮ್ ಮಾಡೋದಲ್ಲ, ಅರ್ಥ ಮಾಡ್ಕೊಳ್ಳಿ. ಚೀಫ್ ಆಫೀಸರಿಗೆ ಬಂದು ಅವರು ಮನವಿ ಕೊಟ್ಟು ಇಲ್ಲಿ ಆದ ಸಮಸ್ಯೆ ಆಗ್ತದೆ. ಅವಾಗ ಚೀಫ್ ಆಫೀಸರ್ನ ಉತ್ತರ ಹೇಗಿತ್ತಂದ್ರೆ ಬೇರೆ ಎಲ್ಲೂ ಸ್ಥಳ ಇಲ್ಲ, ಬಲ್ಲತ್ತಾಡಿಯಲ್ಲೇ ಆಗ್ಬೇಕು ಅಂತ. ಚೀಫ್ ಆಫೀಸರ್ಗೆ ಒಂದು ಮಾಹಿತಿ ಪ್ರಕಾರ ನನ್ನ ಮದುವೆಗೆ ಒಂದು 15 ವರ್ಷ ಇತ್ತು. ಬಲ್ಲತ್ತಾಡಿ ಅನ್ನೋ ಪ್ಲೇಸ್ಗೆ ಒಂದು ಧಾರ್ಮಿಕವಾಗಿ ಒಂದು ಮೀನಿಂಗ್ಫುಲ್ ಇರುವಂತಹ ಒಂದು ಪ್ಲೇಸ್, ಬಲಗಳ ಅಡಿಯಲ್ಲಿ ದೈವ, ನಿಮ್ಮ ದೇವ, ನಾಗರ ಹಾವಿನ ಕಟ್ಟಡ ಆ ಥರ ಎಲ್ಲ ಇರುವಂತಹ ಒಂದು ಪ್ಲೇಸ್. ಅದಕ್ಕೆ ನಮ್ಮ ಗೌರವ ಯಾವತ್ತೂ ಇರುತ್ತೆ. ಹಾಗಾಗಿ ಆ ಪ್ಲೇಸಿಗೆ ಅಷ್ಟು ಅವರು ಒಂದು ಆದ್ಯತೆ ಕೊಟ್ಟಿದ್ದಾರೆ, ಬಲತ್ತಾಡಿ ಅನ್ನೋ ಪ್ಲೇಸ್. ನೆಕ್ಸ್ಟ್ ಅಲ್ಲೆಲ್ಲ ಅಲ್ಪಸಂಖ್ಯಾತರು ಇರುವುದು. 7 ಎಕರೆ ಜಾಗ ಅಂತ ಇದೆ, ಅದರಲ್ಲಿ ಹಕ್ಕುಪತ್ರದ ಎಷ್ಟೋ ಮನೆ ನಡುವಲ್ಲಿ. ಮತ್ತೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ನಮ್ಮ ಬಲತ್ತಾಡಿ ಪ್ಲೇಸ್ ಇಂದ 1 ಕಿಲೋಮೀಟರ್ ಆಗ್ಬೋದೇ ಕೊಂಡಾಣ ನಿಮ್ದು ಫೇಮಸ್ ಪ್ಲೇಸ್ ಇರುವುದು. ಫೇಮಸ್ ಪ್ಲೇಸ್ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ. ಮತ್ತೊಂದು ಸಮಾಜದಲ್ಲಿ ನಾವು ಗೌರವ ಕೊಡುವಂತಹ ಒಂದು ಸಮುದಾಯ ಇದೆ, ST ಕಾಲೋನಿ. ಟೋಟಲ್ ಉಳ್ಳಾಳ ತಾಲೂಕಲ್ಲಿ ST ಕಾಲೋನಿ ಹೆಚ್ಚಾಗಿ ಇರುವುದು ನಡುಕು ಮೇಲಿನ ಪ್ಲೇಸ್. ಆ ಜಾಗಕ್ಕೆ ಹತ್ತಿರವೇ ಇದೆ. ಅದಕ್ಕೆ ಒಂದು ಮ್ಯಾಪ್ ನಕಾಶೆಯನ್ನು ಸಹ ನಿಮಗೆ STPF STP ಮಾಡುವಂತಹ ಪ್ಲೇಸ್ ಅಲ್ಲ, ಮತ್ತು ಹಲವಾರು ಬಡ ಕುಟುಂಬಗಳ ಹಕ್ಕುಪತ್ರ ಇರುವಂತಹ ಪ್ಲೇಸ್. ಅದಕ್ಕೆ ನಾವು ವಿರೋಧ ಸಹ ವ್ಯಕ್ತಪಡಿಸಿದ್ದೇವೆ. ಅದನ್ನ ಚೀಫ್ ಆಫೀಸರ್ ಅವರು ಬಂದು ಮನವಿ ಕೊಡ್ಬೇಕಾದ್ರೆ ಬೇರೆ ಸ್ಥಳ ಇಲ್ಲ, ಅಲ್ಲೇ ಆಗ್ಬೇಕು ಅಂತ ಒಂದು ಮಾತನ್ನ ಹೇಳಿದ್ದಾರೆ ಅಂತ ಹೇಳಿ ವಿಷಯ. ದಯವಿಟ್ಟು ಇದನ್ನು ಯಾರದೇ ಧಾರ್ಮಿಕ ಒಂದು ಕೇಂದ್ರಕ್ಕೆ ಧಕ್ಕೆ ಆಗುವಂತೆ ಹಾಗೆ ಇದನ್ನು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕರಾಟೆ ಪಂದ್ಯಾವಳಿಗೆ ಸಾಕಷ್ಟು ಮುಖ್ಯ ಪರ್ಯಾಯ ಸರ್ಕಾರಿ ಶಾಲೆ ಉಚಿತ ಮತ್ತು ಸೌಲಭ್ಯ. ನಾನು ಹೇಳುದು ಇದಕ್ಕೀಗ ಇದು ಕೊಡುವ ವಿಷಯ ಮಾನ್ಯ ಸದಸ್ಯರಿಗೆ ನಾನು ರಿಕ್ವೆಸ್ಟ್ ಅವರಿಗೆ ಹೇಳಿದ್ರು. ಮಾನ್ಯ 3ನೇ ವಾರ್ಡ್ ಸದಸ್ಯರಿಗೆ ಆ ವಾರ್ಡ್ನಲ್ಲಿ ನಾವು ಕೂಡ ಶಾಲೆ ಅದರಲ್ಲೇನು ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವರು ಕೂಡ ಶಾಲೆಗೆ ಒಂದು ಲೆಕ್ಕ ಕೊಡಲಿ, ಅದಕ್ಕೂ ಎಲ್ಲರಿಗೂ ಕೊಡುವಾಗ 5,000 ನಾವು ಕೂಡ ಕೊಡುವ. ಯಾಕಂದ್ರೆ ಊರಿನವರೇ ಸೇರಿ ಮಾಡುತ್ತಲ್ಲ, ಅದು ಕೂಡ ಕೊಡುವ. ಈಗ ನಾವು ಮುಂದೆ ಶಾಲೆ ಇದೆ ನಮ್ಮಲ್ಲಿ, 3 ಸರ್ಕಾರಿ ಶಾಲೆ ಉಂಟು, ಪ್ರೌಢ ಶಾಲೆ ಉಂಟು, 4 ನಮ್ಮಲ್ಲಿ. ಈಗ ನಾವು ನಮ್ಮ ಈ ಶಾಲೆಗೆ ನಾವು ಕಳೆದ ವರ್ಷ ಒಂದು ಕೊಟ್ಟಿದ್ದೇವೆ. ಮೊದಲಿನ ಒಂದು ಕಾರ್ಯಕ್ರಮಕ್ಕೆ ನಾವು 1,000 ಕೊಟ್ಟಿದ್ದೇವೆ. ಈ ಸರ್ತಿ ಸೋಮೇಶ್ವರ ಶಾಲೆ ಕೊಡದ ತಪ್ಪಂತಲೇ ಇದು ನಮ್ದು ಕೊಟ್ಟೆ, ಪ್ರೌಢ ಶಾಲೆ ಕೊಟ್ಟೆ, ಇದು ಪ್ರೌಢ ಶಾಲೆ ಇದ್ದಾನೆ. ನಾವೀಗ ಸೋಮೇಶ್ವರ ಒಂದು ಶಾಲೆಗೆ ಕೊಟ್ಟರೆ ಎಲ್ಲ ಶಾಲೆಗೆ ಸೋಮೇಶ್ವರ ಬರ್ತಾರೆ, ನೋಡಿ ಸಮಸ್ಯೆ ಆಗ್ತದೆ. ನಮ್ಮ ಕೊಂಡೇರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮಳೆ ನೀರು ಒಟ್ಟಾಗಿ ಅನೇಕ ಬಾರಿ ಮುಚ್ಚುತ್ತದೆ. ಇದಕ್ಕೆ ಸೋಮೇಶ್ವರ ಪುರಸಭೆಯಿಂದ ವಾರ್ಷಿಕ ನಿರ್ವಹಣೆ ಕಾಮಗಾರಿಗೆ ಟೆಂಡರ್ ಕರೆಯಲಾಗುವುದು. ಇದರ ವೆಚ್ಚವನ್ನು ಭರಿಸಲು ಅನುದಾನ ನೀಡುವಂತೆ ಮುಖ್ಯಾಧಿಕಾರಿ ಸೋಮೇಶ್ವರ ಪುರಸಭೆಯ ಅವರು ನೀಡಿರುವ ಪತ್ರ. ಏನ್ ಮಾಡುದು ಇದರ ಬಗ್ಗೆ? ನಾವು ಸಭೆಗೆ ಒಂದಾದ್ರ ಬಗ್ಗೆ ಬಿಡಿಸಿ ಹೇಳಿ, ಯಾರು ಲೆಕ್ಕ ಕೊಡ್ತಾರೆ? ಪುರಸಭೆಯಿಂದ ಲೆಕ್ಕ ಬರ್ತದೆ ನಮಗೆ. ಈಗ ಈ ಆಚಾರ ಕಡೆಯಿಂದ ಬರುವ ನೀರಲ್ಲ ಆ ಕಾಲುವೆ ನೀರೆಲ್ಲ ಸೀದಾ ಹೋಗಿ ಅಲ್ಲಿ ಹೋಗ್ತದೆ. ಅದು ವರ್ಷ ಪ್ರತಿ ನಮ್ಮ ಆರೋಗ್ಯ ತುಂಬಾ ಖರ್ಚು ಬರ್ತದೆ. 2 ಕಡೆ ಅವರ ಇರ್ತಾರೆ, ಅದು ಒಂದೇ ಕಡೆ ಹೋಗ್ತದೆ. ವರ್ಷಕ್ಕೆ ಅವರಿಗೆ ಅದಕ್ಕೆ ಖರ್ಚಾಗ್ತದೆ. ಈಗ ಮುನ್ನೆ ಅದು ಅಲ್ಲಿ ವೈದ್ಯ ತುಂಬಿಸಿದ ಸ್ವಲ್ಪ ನೇರ ನೀರೆಲ್ಲ ಈ ಕಡೆ ಬಂದದ್ದು, ಅದು ಆ ಸಮಸ್ಯೆಯಿಂದ ಬಂದದ್ದು. ಅದರಿಂದ ಅವರಿಗೆ ಸ್ವಲ್ಪ ಸಮಸ್ಯೆ ಆಗ್ತದೆ ಅಂತ ನಾವು ಹೇಳುದು. ಮತ್ತು ನಮಗೆ ಟೆಕ್ನಿಕಲ್ ಸಮಸ್ಯೆ ಬರಲಿಕ್ಕಿಲ್ಲ. ಅವರಿಗೆ ನಾವು ಸೋಮೇಶ್ವರದಲ್ಲಿ ನಮ್ಮ ಅನುದಾನವನ್ನು ಸೋಮೇಶ್ವರದಲ್ಲಿ ಮಾಡಲಿಕ್ಕೆ ಆಗ್ಬಹುದಾ ಆಲೋಚನೆ ಮಾಡಬೇಕಾಗ್ತದೆ. ನಮ್ಮ ಕೋಟೆಗಾರ ಪಟ್ಟಣ ಪಂಚಾಯತಿ ಮಾತ್ರ ನೀರು ಒಂದಲ್ಲ, ಆಚಾರ ಸಂಘಕ್ಕೆ 300ರಿಂದ ಬರ್ತದೆ, ಬೇರೆ ಗ್ರಾಮದಿಂದ ಬರ್ತದೆ. ಮತ್ತೆ ಇನ್ನೊಂದು 4-5 ಗ್ರಾಮದಿಂದ ನೀರು ಬರ್ತದೆ. ಮತ್ತೆ ಇನ್ನೊಂದು ನಿಮಿಷ. ಮತ್ತೆ ಇನ್ನೊಂದಂತ ಹೇಳಿದ್ರೆ ಅಲ್ಪವಾಗಿದ್ದು ನಾವು ಇಡುವಾಗ ಫಸ್ಟ್ ಅದನ್ನು ನಾವು ಸ್ಟಡಿ ಮಾಡಬೇಕು. ಯಾಕೆಂತ ಹೇಳಿದ್ರೆ ಕಡಲಿನಲ್ಲಿ
ಟೆಂಡರ್ ಹಿಡಿದಿಲ್ವಾ? ಟೆಂಡರ್ ಹಿಡಿದಿಲ್ಲ ನೋಡಿ. ನಾವು ಅದಕ್ಕೊಂದು ಕೆಲಸ ಮಾಡುವ, ನಾವೊಂದು ಕೆಲಸ ಮಾಡುವ. ಈಗ ಸೋಮೇಶ್ವರ ಕೂಡ JCB ಟಿಪ್ಪರ್ ಎಲ್ಲ ಬಂತು. ನಾವು ನಮ್ಮ ಸಂಪನ್ಮೂಲ ಬೇಕಿದ್ರೆ ಕೂಡ ಓಪನ್ ಮಾಡಿಕೊಂಡು ನಮ್ಮ JCB ಉಂಟಲ್ಲ, ನಮಗೆ ಸದಾ ಅದಕ್ಕೆ ಅವನೇ ತೆಗೆಯುವುದು ಹೊರತು ಬೇರೆ ಅದು ಯಾವ್ದಂದ್ರೆ ತಲಪಾಡಿ ಸೇತುವೆ ಮತ್ತೆ ಆ ಕಡಲೇನಿದೆ ಅದು ಸ್ಟ್ರೈಟ್ ಹೊಡಿಬೇಕು ಅವನು ಡ್ರೈವರ್. ಅದು ಟೈಮ್ ಇಟ್ಕೊಂಡು ಹೊಡಿಯುದು ಸ್ವಲ್ಪ ಇದಾದ್ರು ಆ JCB ಡ್ರೈವರ್ ಇದ್ದಾರಲ್ಲ, ನಮ್ಮ JCB ಅಲ್ಲಿ ಕೂತ್ಕೊಳ್ಳಿ. ಟೆಕ್ನಿಕಲ್ ಆಗಿ ಮಾಡಿ ವಿದ್ಯಾರ್ಥಿಯಿಂದ ಕೂಡ ಮಾಡಿದ್ದಕ್ಕೆ ಬೇರೆ ರೀತಿಯಲ್ಲಿ ಮಾಡಿ. ಯಾಕಂತ ಹೇಳಿದ್ರೆ ನಾವು ಅರಿವೆ ಬಾಗಿಲನ್ನು ಓಪನ್ ಮಾಡುವಾಗ ಇಲ್ಲಿ ನೀರು ತುಂಬಿರ್ತದೆ. ಆ ನೀರನ್ನ ಓಪನ್ ಮಾಡುವಾಗ ನಮ್ಮದು ಸಲಕರಣೆಗಳು ಅಲ್ಲಿ ಇದ್ರೆ ಒಂದೇ ರಭಸಕ್ಕೆ ಅದು ಕಡಲ್ ಸೇರ್ತದೆ. ಅದನ್ನು ಅರಿವೆ ಬಾಗಿಲನ್ನು ಅವರು ಅದಕ್ಕೆ ಅನುಭವ ಇದ್ದವರೇ ಮಾಡಬೇಕಾಗ್ತದೆ. ಇನ್ನೊಂದು ಅಂತ ಹೇಳಿದ್ರೆ ನಮಗೆ ಕೆಟ್ಟ ಆಗುವಾಗ ಅದು ಫಿಲ್ ಆಗ್ತಾ ಇರ್ತದೆ. ಒಮ್ಮೆ ನಮ್ಮದು ಏನು ವಿಪರೀತ ಮಳೆ ಬಂದದ್ರಿಂದ ತುಂಬಾ ಜಾಸ್ತಿ ಮಳೆ ಬಂದ್ರೆ ಬ್ಲಾಕ್ ಆಗಿದೆ ಬಿಟ್ಟರೆ ಇದು ಸಮಸ್ಯೆ ಮೊದಲಿಗೆ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ. ಆದ್ರಿಂದ ಮತ್ತೆ ನಾವೇನು ಕೊಡುದು ಸರ್ಕಾರಕ್ಕೆ ನಾವು ಬರಲಿಕ್ಕೆ ಬರೋದಿಲ್ಲ. ಜನಸಂಗ್ರಹಾಗಾರಕ್ಕೆ ಬಿಟ್ಟು ಕೊಡುವ ಜಾಗಕ್ಕೆ 80 ಮೀಟರ್ ಉದ್ದದ ಆವರಣ ಗೋಡೆಯನ್ನು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ KUWS ಕಾಮಗಾರಿ ನಿರ್ವಹಿಸುವ ಗುತ್ತಿಗೆದಾರರಿಂದ ನಡೆಸಲಾಗುವುದು. ಯಾರು ಟ್ಯಾಂಕ್ ನಿರ್ಮಾಣ ಮಾಡ್ತಾರೆ ಅವರಿಗೆ ಕಂಪೌಂಡ್ ಅಲ್ಲ. ಕ್ರಮ ಸಂಖ್ಯೆ 2ರಲ್ಲಿ ತಿಳಿಸಿದಂತೆ ವಾರ್ಡ್ 6ರ ಬಗಂಬಿನ ದೇವಕಟ್ಟೆ ಭಾಗದಲ್ಲಿ ಬರುವ ಮಳೆ ನೀರು ಚರಂಡಿ ಕುಸಿದಿದ್ದು ಶಾಸಕರ ವಿಶೇಷ ಅನುದಾನ ಮತ್ತು ಪಟ್ಟಣ ಪಂಚಾಯತ್ ನಿಧಿಯಿಂದ ತಡೆಗೋಡೆ ನಿರ್ಮಾಣ ಮಾಡಬಹುದಾಗಿದೆ ಅಂತ ಮಾತಾಡಿದ್ರು. ಆಗಲ್ಲ. ನಮ್ಮ ಫಾದರ್ ಮುಲ್ಲರ್ಸ್ ಕೆಳಗಡೆ ಬೌಂಡ್ರಿ ಅದು ಅದರ ತಡೆಗೋಡೆ ಹೋಗಿ ಕೆಳಗಡೆ ಒಂದು 6 ಮನೆ ನೀರಿಗೆ ಮುಳುಗಿತ್ತು. ಹಾಗೆ ನಾವು ಫಾದರ್ ಮುಲ್ಲರ್ಸ್ ಅವರ ಹತ್ರ ಹೋಗಿ ಮಾತಾಡುವಾಗ ಅವರು ಹೇಳಿದ್ರು ನಾವು ಕಟ್ಟಿ ಕೊಡ್ತೇವೆ ಅಂತ, ಶ್ರೀಗಂಧವಾಗ ಕಟ್ಟಿ ಕೊಡ್ತೇವೆ ಅಂತ. ಮತ್ತೆ ನಮ್ಗೆ ಇಲ್ಲಿಂದ ಜಾಗ ಬೇಕಿತ್ತಲ್ಲ, ಅದು ಕೇಳುವಾಗ ಅವರು ಹೇಳಿದ್ರು ಜಾಗ ಕೊಡ್ತೇವೆ, ಅದನ್ನೊಂದು ಮಾತ್ರ ನೀವು ಮಾಡ್ಬೇಕು ಅಂತ. ಅದು ಇದಕ್ಕಿಂತ ಮುಂಚಿನ ಸಾಮಾನ್ಯ ಸಭೆಯಲ್ಲಿ ಕೂಡ ನಾವು ಚರ್ಚೆ ಮಾಡುವಾಗ ಯಾರ ಹತ್ರ MLA ಅವರ ಹತ್ರ ಸ್ಪೀಕರ್ ಸರ್ ಹತ್ರ ಮಾತಾಡ್ಬೇಕಂತ ಹೇಳಿ ಅವರ ಹತ್ರ ಮಾತಾಡುವಾಗ ಅವರು ಹೇಳಿದ್ದಾರೆ ನಾನು ಅದಕ್ಕೆ ಅನುದಾನ ಇಡ್ತೇನೆ ಅಂತ. ಹಾಗೆ ನಮ್ಮ ಪಟ್ಟಣ ಪಂಚಾಯತಿಂದ ಕೂಡ ಅದಕ್ಕೆ ಅನುದಾನ ಇಡಬೇಕು. ನಾವು ಆ ತಡೆಗೋಡೆಯನ್ನು ಕಟ್ಟದಿದ್ರೆ ನಾವು ಬೋರ್ವೆಲ್ ಅನ್ನು ಯೂಸ್ ಮಾಡಬೇಕು. ಟ್ಯಾಂಕ್ ನಿರ್ಮಾಣ ಮಾಡದಿದ್ರೆ ನಾವು ಬೋರ್ವೆಲ್ ಅನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಯಾಕೆ ಅಂತ ಹೇಳಿ ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಆಗದೆ ಅವರಿಗೆ ಯಾವುದೇ ರೀತಿಯಲ್ಲಿ ಅವರು ಆ ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಆ ಟ್ಯಾಂಕ್ ಕಟ್ಟಲೇಬೇಕು. ಇಲ್ಲದಿದ್ರೆ ಬದಲಿ ವ್ಯವಸ್ಥೆ ಆದರೂ ಮಾಡಬೇಕು, ಇಲ್ಲಿ ಬೇರೆ ಕಡೆ ಆದರೂ ಮಾಡಬೇಕು. ನಾವಿಲ್ಲಿ ಇರುವುದೇನಂತ ಹೇಳಿದ್ರೆ ನಾವು ಆ ತಡೆಗೋಡೆಗೆ ಎಷ್ಟು ನಿರ್ಣಯ ಮಾಡುವಾಗ ಎಷ್ಟು 10 ಲಕ್ಷ ಅಂದರೆ 10 ಲಕ್ಷ ಅಂತೇಳಿ ನಾವು ಅದಕ್ಕೆ ಮೆನ್ಷನ್ ಮಾಡಬೇಕು. ಮುಂದಕ್ಕೆ ಅದು ಉಳಿದ ಕಾಮಗಾರಿ ಅಂತ ಹೇಳಿ ನಮಗೆ ಬೇಕಾದರೆ ಅದು ನಮ್ಮ ವೈಯಕ್ತಿಕ ಇದರಿಂದ ಇಡ್ಬೋದು. ನಾವು ನಿರ್ಣಯ ಮಾಡುವಾಗ ಅದಕ್ಕೆ 10 ಲಕ್ಷ ಅಂತ ಹೇಳಿದ್ರೆ 10 ಲಕ್ಷ ಅಂತಲೇ ಇಡಬೇಕು. ಅದೇ ನೀವು ಹೇಳಿದಾಗೆ ನಾವು ಅದನ್ನು ಮಾಡದಿದ್ರೆ ನಮಗೆ ನೀವು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇದಕ್ಕಿಂತ ಇದಕ್ಕಿಂತ ಮುಂಚೆ ಅದೇ ಕಾಮಗಾರಿಗೆ 40 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿ ಆ 40 ಲಕ್ಷ ತಡೆಗೋಡೆ ಈಗ 20 ಲಕ್ಷಕ್ಕೆ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಕ್ವಶನ್ ಮಾರ್ಕ್. ಹೌದಲ್ವ ಮುಖ್ಯತೆ? ಯಾಕೆಂತ ಹೇಳಿದ್ರೆ ನಿಮಗೆ ಈಗ ನೀವು ಭೇಟಿ ಮಾಡಿ ಇವಸಕ್ಕೆ ಒಂದು ನೀವು ರೀತಿಯಾದಂತ ನೀವು ಪಟ್ಟಿ ಕೊಟ್ಟರೆ ನಮ್ಮ ಹತ್ರ ಹೇಳಿದ್ವಿ 40 ಲಕ್ಷ ರೂಪಾಯಿ ತಡೆಗೋಡೆಗೆ ಇಡದಿದ್ರೆ ನಮ್ಮ ನೀರಿನ ಟ್ಯಾಂಕಿ ಹೋಗ್ತದೆ, ನಮಗೆ ನೀರಿಲ್ಲ ಅಂತ ಹೇಳಿ ನೀವು ಸಾಮಾನ್ಯ ಚರ್ಚೆ ಮಾಡಿ. ಈಗ ನಾವು ಅದನ್ನು ಏನಾದರೂ ಹೇಗೆ ಕಡಿಮೆ ಮಾಡ್ತೀವಿ ಇಲ್ಲ, ಅಷ್ಟೇ ತಡೆಗೋಡೆ. ಆ 40 ಲಕ್ಷ ಇದ್ದ ಕಾಮಗಾರಿ ಈಗ 20 ಲಕ್ಷಕ್ಕೆ ನೀವು ಹೇಗೆ ಮುಗಿಸ್ತೀರಿ ಅಂತ ಹೇಳಿ ಒಂದು ಜಿಲ್ಲಾ ಪಂಚಾಯತಿ ಇಂಜಿನಿಯರ್ ಅನ್ನ ಕಳಿಸಿದ್ರು ಅಲ್ಲಿಗೆ. ಅವರೇನು ಹೇಳಿದ್ರು ಅಂದ್ರೆ ಇದು ಎಷ್ಟು ಹೈಟ್ ರಿಟರ್ನಿಂಗ್ ವಾಲ್ ಹೈಟ್ ಆಗುತ್ತಲ್ಲ ಅದಕ್ಕೆ ನೀರು ಹೋಗುವಷ್ಟು ಜಾಗಕ್ಕೆ ಆ ಸೈಡ್ ಈ ಸೈಡ್ ಚರಂಡಿ ಮಾಡಿದ್ರೆ ಸಾಕಾಗಬಹುದಾ ಅಂತ. ಹಾಗೆ ಸಮಯ ನಾವು ನಿರ್ಧಾರ ಮಾಡಬಹುದು. ಹಗಲಿನಲ್ಲಿ ಎಷ್ಟು ಕೂಡ ಅಂತ್ಯಕ್ರಿಯೆ ಮಾಡೋದಕ್ಕೆ ಸಮಸ್ಯೆ ಇದೆ, ರಾತ್ರಿ ಹೊತ್ತು ಮಾಡಿದಾಗ ಸಮಸ್ಯೆ ಆಗ್ತದೆ. ಮೊನ್ನೆ ಸಮಸ್ಯೆ ಏನಾಯ್ತಂದ್ರೆ ಈಗ ಕಿಲವರು ಆ ಕಡೆ ಭಾಗದಿಂದ ಬಂದದ್ದು, ಅದು ಕೂಡ ವ್ಯವಸ್ಥೆ ಏನಂದ್ರೆ ಚುಂಬುಗುಡ್ಡೆಯಲ್ಲಿ ಆಗುದಿಲ್ಲ ಅಂತ ಹೇಳಿದ್ರೆ ಈ ಕಡೆ ತಂದದ್ದು. ನಮ್ಮ ಅಲ್ಲಿಗೆ ಗೊತ್ತಿರಲಿಲ್ಲ. ಈ ದಪ್ಪನ ಮಾಡುವವರು ಏನು ಮಾಡಿದ್ರು, ಅವರು ಸ್ವಲ್ಪ ಕೇರ್ಲೆಸ್ ಮಾಡಿಸಿದ್ರು. ಇಂಥ ಪ್ರಕ್ರಿಯೆ ನಡಿಬಾರ್ದು ಅಂತ ನಾವು ಹೇಳುದು.
ಕಮಿಟಿಯವರು ಕೂಡ ಅದಕ್ಕೆ ಒಪ್ಪಿದ್ದಾರೆ. ಮತ್ತು ನಾವೇನು ಹೇಳೋದು, ನಮ್ಮ ಗ್ರಾಮದಲ್ಲಿರುವ ಸ್ಮಶಾನ, ಒಂದು ಗ್ರಾಮ ಒಳ್ಳೆದಾಗಬೇಕು ಅಂತಂದರೆ ಆ ಗ್ರಾಮದ ಶಾಲೆ, ಆ ಗ್ರಾಮದ ಆರೋಗ್ಯ ಕೇಂದ್ರ, ಅಲ್ಲಿ ಆ ವಿದ್ಯಾಭೂಮಿ ಕೂಡ ಒಳ್ಳೆದಿದ್ರೆ ಮಾತ್ರ ಅದಕ್ಕೆ ಸಾಧ್ಯ ಅಂತ ಹೇಳಿ. ಅದಕ್ಕೋಸ್ಕರ ಆ ವಿದ್ಯಾಭೂಮಿ ನಾವು ನಮ್ಮ ಗ್ರಾಮದ ಬರುವ ಗಮನ ಇದಕ್ಕೆ ನಾವು ಸ್ವಲ್ಪ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಕೊಡೋದು. ಮತ್ತೆ ಎಲ್ಲದಕ್ಕೆ ಅಲ್ಲಿ ಒಂದು ಟೈಮ್ ಫಿಕ್ಸ್ ಮಾಡುವ ಅಂತ ಹೇಳಿ. ಆ ಟೈಮಿನ ಒಂದು 7 ಗಂಟೆ, ರಾತ್ರಿ 7 ಗಂಟೆ ನಂತರ ಚೊಂಬುಗುಡ್ಡೆಯಲ್ಲಿ ಆಗ್ತದೆ ಅಂತ ನಮ್ಮಲ್ಲಿ ಯಾಕೆ ಆಗ್ತದ? ನಾನು ಅದೇ ವಾರ್ಡ್ನಲ್ಲಿ ಇರುವ ನಮ್ಮಲ್ಲಿ ಆದರೂ ನಾವು ಕೂಡ ಅಡ್ಜಸ್ಟ್ ಮಾಡಬೇಕಾಗ್ತದೆ. ಆದರೆ ಕೆಲವೊಂದು ಮಾರ್ಗದಲ್ಲಿ ನಾವು ಏನು ಮಾಡಬೇಕಾಗ್ತದೆ, ಕೆಲವೊಂದು ಆಕ್ಸಿಡೆಂಟ್ ಆಗ್ತದೆ, ಅದನ್ನು ಮಾಡಲೇಬೇಕಾಗ್ತದೆ. ಅದನ್ನು ಏನು ಮಾಡಬೇಕು ಅಂಥದ್ದನ್ನು ಬಿಟ್ಟು ಮತ್ತೊಂದು ಬರ್ತದೆ. ಯಾವುದು? ನಾಳೆ ಕೋರಿಕೊಂಡ ಅದನ್ನು ಎಲ್ಲ ಕುಡಿಯೋದು, ಐದು ಮರದ ನೆತ್ತದವ ಅಂಥದ್ದಕ್ಕೆ ನಾವೊಂದು ರಿಲೀವ್ ಕೊಟ್ಟು ಬಾಕಿ ಗ್ರಾಮದಲ್ಲಿ ಕೂಡ ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡುವ ಅಂತ ನಾವು ಮಾತಾಡಿದ್ದೇವೆ. ನಾವು ಅಲ್ಲಿ ಪಬ್ಲಿಕ್ ಹತ್ರ ಹೇಳಿದ್ದೇವೆ, ನೀವು ಒಂದು ರೈಟಿಂಗಲ್ಲಿ ಕೊಡಿ. ನಾವು 6 ತಿಂಗಳ ಕೂಡ ನಾವು ಹೇಳಿದ್ದೇವೆ, ಒಂದು ರೈಟಿಂಗಲ್ಲಿ ನೀವು ಕೊಡಿ, ಕೊಟ್ಟಾದ ಮೇಲೆ ನಾವು ಫಿಕ್ಸ್ ಮಾಡುವ. ನಾವು ಇದನ್ನು ಹೇಳುವುದೆಂತಕ್ಕೆ ಅಂತ ಕೇಳಿದ್ವಿ. ಇಲ್ಲಿ ನಾವು 19 ಜನ ಸದಸ್ಯರಿದ್ದೇವೆ, ನಮ್ಮಲ್ಲಿಯೇ ಇನ್ಫ್ಲುಯೆನ್ಸ್ಗೆ ಬರಬಾರ್ದು ಅಂತ ಹೇಳಿದ್ವಿ. ಕೆಲವೊಂದು ಇದಕ್ಕೆ ಬೇರೆ ಗ್ರಾಮದಲ್ಲಿ, ನಮ್ಮ ಗ್ರಾಮದಲ್ಲಿ ಬೇರೆ ಗ್ರಾಮದಲ್ಲಿ ಕೂಡ ಬಂದು ನಮ್ಮಲ್ಲಿ ಇನ್ಫ್ಲುಯೆನ್ಸ್ ಬರ್ತದೆ. ಅದು ಚುಮ್ಮುಗುಡ್ಡೆಯಲ್ಲಿ ಮಾಡೋದಿಲ್ಲ, ಎಲ್ಲ ಕಡೆ. ನಮ್ಮಲ್ಲಿ ಮಾತ್ರ ಅದಕ್ಕೆ ಯಾವುದಾದ್ರು ಇದು ಮಾಡೋದು, ಒಬ್ಬೊಬ್ಬರ ಇನ್ಫ್ಲುಯೆನ್ಸ್ ಆಗಿ ಬಂದು ನಾನು ಎಂತ ಮಾಡ್ತೇನೆ, ನನ್ನಲ್ಲಿಗೆ ಬರುವಾಗಲಿ ನಾನು ಕಮಿಟಿ ಅವರು ಜನ ತಿಳಿಸುವುದಿಲ್ಲ, ಕಾಪುಚಿ ಮಾಡಿ ಯಾರು ಫೇಸ್ ಮಾಡಿಕೊಡೋದು ನಾನು ಬಿಟ್ಟರೆ. ಕೆಲವರು ಎಂತ ಮಾಡ್ತಾರೆ, ಬರ್ತಾರೆ ತಂದು ನಮ್ಗೆ ಗೊತ್ತಿರೋದಿಲ್ಲ, ಈ ದಮನ ಮಾಡುವವರ ಹತ್ರ ಏನಾದರೂ ಮಾಡಿ ಮಾಡಿಸ್ತಾರೆ, ನಮ್ಗೆ ಗೊತ್ತಾಗ್ತದೆ. ಮತ್ತೆ ಗೊತ್ತಾಗುದೇ ಆಗ ಮರು ದಿವಸ ಪಾಪ ಪಬ್ಲಿಕ್ ಫೋನ್ ಮಾಡುವ ಗೊತ್ತಾಗ್ತದೆ. ಮತ್ತೆ ಸ್ಮಶಾನವನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲಿಕ್ಕೆ ಆಗುತ್ತಿಲ್ಲ. ಯಾಕಂತೇಳಿದ್ರೆ ನಾವು ಹುಟ್ಟುವ ಮುಂಚೆ ಸ್ಮಶಾನ ಹುಟ್ಟದೆ, ಸ್ಮಶಾನ ಅಲ್ಲಿ ಮನೆಗಳಾಗುವ ಮುಂಚೆ ಸ್ಮಶಾನ ಹುಟ್ಟದೆ. ಅದರಿಂದ ಅದಕ್ಕೊಂದು ಸಮಯವನ್ನು ಫಿಕ್ಸ್ ಮಾಡುವ ಅಂತ ನಾವು ಕೇಳ್ತೇವೆ. ಮತ್ತೊಂದು ಅಲ್ಲಿ ಪಟ್ಟಣ ಪಂಚಾಯತ್ನ ಸ್ಮಶಾನ ಹಿಂದೂ ಅಲ್ಲಿ ಮುಂಚೆಯಿಂದ ಅಲ್ಲಿ ಮನೆ ಆಗಿರ್ಬೋದು, ಅಲ್ಲಿ ವಿಶ್ರಾಂತಿ ಆಗಿರ್ಬೋದು, ಮನೆಯ ಸ್ಮಶಾನಕ್ಕೆ ಹೋಗುವ ರಸ್ತೆ ಎಲ್ಲ ನಾವು ಪಂಚಾಯತ್ನಿಂದ ಮಾಡಿಸಿದ್ವಿ. ಅದಕ್ಕೋಸ್ಕರ ಇನ್ನೂ ಪಾಪ ನಿರ್ವಹಣಾ ಸಮಿತಿಯವರು ಸ್ಟಾರ್ಟಿಂಗ್ ದಮನ ಮಾಡುವ ವಿಧಾನವನ್ನು ಮಾಡಿದ್ದಾರೆ. ಇನ್ನು ಅದಕ್ಕೆ ಎದುರಿಗೆ ವಿಶ್ರಾಂತಿ ಕೊಡೋಕ್ಕೆ ಕೂತ್ಕೊಳ್ಳಿಕ್ಕೆ ಜಾಗ ಆಗುತ್ತೆ. ಯಾಕಂದರೆ ಈ ಆ್ಯಂಬುಲೆನ್ಸ್ ಬಂದು ಈ ಮಳೆಗೆ ತಿರುಗಿಸಿಕೊಂಡು ಹೋಗುವಾಗ ಮಳೆ ಬಾಡಿಗೆ ನಾವು ಅದಕ್ಕೆ ಹೇಳ್ತಾ ಅಲ್ಲಿ ಒಂದು ವಿಶ್ರಾಂತಿ ಕೊಟ್ಟರೆ ಟೈಪ್ ಆಗಿ ಆ ಆ್ಯಂಬುಲೆನ್ಸ್ ತಿರುಗ್ತದೆ. ನೀವು ಮಹಿಳೆಯರು ನೋಡಿದ್ವಿ, ಆ ಆ್ಯಂಬುಲೆನ್ಸ್ ತಿರುಗುವ ಜಾಗಕ್ಕೆ ಶೀಟ್ ಹಾಕಿದೆ. ಹಾಗಾಗಿ ದಮನಕ್ಕೆ ಇದು ಮಾಡಲಿಕ್ಕೆ ಸಮಸ್ಯೆ ಆಗುತ್ತೆ, ಅಲ್ಲಿಗೋಸ್ಕರ ಕೊಂಡೋಗ್ಬೋದು. ಅದಕ್ಕೋಸ್ಕರ ನಾವು ಹೇಳಿದ್ವಿ ಬೇರೆ ಇದು ಮಾಡಿದ್ರೆ ಸಂಬಂಧ ಯಾವುದಾದ್ರು, ಯಾಕಂದರೆ ಸ್ಮಶಾನಕ್ಕೆ ಪಾರ್ಕಿಗೆ ವರ್ಷ ಇಷ್ಟು ಅಂತ ಬರ್ತದೆ. ನಾವು ಅಷ್ಟಿಷ್ಟು ಅಂತ ಹೇಳ್ತಾರೆ. 1% ಇಡೀ ಅನುದಾನದ 1% ಸ್ಮಶಾನಕ್ಕೆ, 1% ಉದ್ಯಾನವನಕ್ಕೆ, 1% ಶಾಲೆಗೆ ಇಟ್ಟು ವರ್ಷ ನಾವು ಆರಾಮ್ಸೆ ನಾವು ನಮ್ಮ ಗ್ರಾಮದಲ್ಲಿ ಇದು ಮಾಡ್ತೇವೆ. 1% ನಾವು ಜಾಸ್ತಿ ಕೇಳಿದ್ರೆ ನಮ್ಮ ರೆವಿನ್ಯೂ 1% ಇಟ್ಟು ಸಾಕು. ಅದು ಕೂಡ ಜಾಸ್ತಿ ಆಗ್ತದೆ. ನೀವು ಆಲೋಚನೆ ಮಾಡಿದ್ರೆ 1 ಕೋಟಿಯಲ್ಲಿ 1% ಇಟ್ಟರೆ ಅದಕ್ಕೋಸ್ಕರ ಹೇಳಿ 5 ಕೋಟಿ ರೆವೆನ್ಯೂ ಆರಾಮ್ಸೆ ಮಾಡ್ಬೋದು. ನಾನು ಅದಕ್ಕೋಸ್ಕರ ಒಂದು ರಿಕ್ವೆಸ್ಟ್ ಮಾಡೋದು, ಮತ್ತೆ ಈ ಸಮಯವನ್ನು ಫಿಕ್ಸ್ ಮಾಡಬೇಕು. ಆ ಪಬ್ಲಿಕ್ ಒಂದು ಗಮನಕ್ಕೆ ಇಲ್ಲಿ ಕೊಟ್ಟ ನಂತರ, ಯಾಕಂತ ಹೇಳಿದ್ರೆ 2 ದಿವಸ ಆದದ್ದು ಈ ಸಿಚುವೇಶನ್ ಸ್ಟಾರ್ಟ್. ದೇಶದಲ್ಲಿ ಕಂಪ್ಲೇಂಟ್ ಕೊಟ್ಟರೆ ನಾವು ಇದನ್ನು ಮೀಟಿಂಗ್ಗೆ ಸೇರಿಸಿ ಅದರ ಬಗ್ಗೆ ನಾವು ನಿರ್ಣಯ ಮಾಡುವ ಅಂತ ಹೇಳಿ. ಅದು ಕೂಡ ನಾವು ಯಾವುದು ವಿಶ್ರಾಂತಿ ಕೊಠಡಿಗೆ ಒಂದು ನಾವು ಕೆನರಾ ಬ್ಯಾಂಕ್ ಅಲ್ಲಿ ಕೂಡ ನಾವು CSR ಫಂಡ್ ಕೇಳಿದ್ದೇವೆ. ಅದು ಸಿಕ್ಕಿದ್ರೆ ಸಿಗ್ತದಲ್ಲ, ಇಲ್ಲದಿದ್ರೆ ಸಿಗ್ತದೆ. ಕೆನರಾ ಬ್ಯಾಂಕ್ ನಾನು ಲಾಸ್ಟ್ ಟೈಮ್ ನಾನು ಕೆನರಾ ಬ್ಯಾಂಕ್ ಒಂದು ವಿಷಯ, ಕೆನರಾ ಬ್ಯಾಂಕ್ ಅಲ್ಲಿ ಯಾವುದೇ ಸರ್ಕಾರ ನಾವು ಇಲ್ಲಿ ಕೇಳಿ ಈ ನೀರಿಗಿಂತ ಈಗ 15,000 ನೀರು, ಈ ನೀರು ಕುಡಿಯುವ ನೀರಿದೆ, ಅದನ್ನು ಕೆನರಾ ಬ್ಯಾಂಕಿನವರು ಬ್ರಾಂಚಿಂದಲೇ ಅಪ್ರೂವ್ ಮಾಡಿಕೊಡ್ತಾರೆ. ಅದಕ್ಕಿಂತ ಮೇಲಿನ ಗ್ರಾಂಟ್ ಇದೆ, ಅದು ಯಾವುದಕ್ಕೂ CSRನ ರೀಜನಲ್ ಮ್ಯಾನೇಜರ್ನ ನೀವು ಎಷ್ಟು ಮಾತಾಡಿದ್ರು ಆದರೂ ನಮಗೆ ಸಂತೋಷ. ಅವರು ಬೇರೆ ಯಾವುದಾದ್ರು ವಸ್ತುವಿಗೆ ಕೊಡ್ತಾರೆ, ಸಿಲಿಕಾನಿಗೆ ಕೊಡ್ತಾರೆ, ಈ ಶೀಟಿಗೆ ಇದಕ್ಕೆ ಯಾವುದಕ್ಕೂ ಕೊಡೋದು. ಒಂದು MRP ಅಂಥದ್ದೆಲ್ಲ ಕೊಡ್ತಾರೆ ಬಿಟ್ಟರೆ ಅಲ್ಲ ಮತ್ತೊಂದು ನಾವು ನಮ್ಮ ಸಮಿತಿಯವರ ನೇತೃತ್ವದಲ್ಲಿ ಅದಾನಿ ಅವರಿಗೂ ಪಡೆದಿದ್ರೆ ಅದಾನಿ ಅನುಷ್ಠಾನ ಅದಕ್ಕೂ ಕೂಡ ನಾವು ಕೊಟ್ಟಿದ್ದೇವೆ, ಅವರು ಇದು ಮಾಡಿ ಕೊಟ್ಟಿದ್ದಾರೆ. ಅದು
ನಮ್ಮಲ್ಲಿ ಸ್ವಲ್ಪ ಇದಾಗಿ ನಾವು ನಿಲ್ಲಿಸಿದ್ದೇವೆ. ಯಾಕಂತ ಹೇಳಿದ್ರೆ ಈ ಕರೆಂಟ್ ಇದ್ದು ಚೊಂಬು ಪೈಲ ಇನ್ಫೋಸಿಸ್ ಅದು ಮಾಡಿಕೊಟ್ಟು ಅದರಲ್ಲಿ ಮಾಡುದಿಲ್ಲ. ಇಲ್ಲಿ ಮಾಡಿದ್ರೆ ಕರೆಂಟ್ ಇತ್ತು, ಅದು ಬೇಡ ಅಂತ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ನಿಲ್ಲಿಸಿದ್ದೇವೆ. ಹಾಗಾಗಿ ಪಟ್ಟಣ ಪಂಚಾಯತಿಂದ ಆಗ್ಬೋದು ಯಾವುದು ದೇವಸ್ಥಾನ ನಮ್ಮ ವಾರ್ಡಲ್ಲಿ ನಾನು ಏನೇ ಆಗಿ ಈಗ ಮಾನ್ಯ ಸದಸ್ಯರು ಕೂಡ ಆ ವಾರ್ಡ್ನ ಸದಸ್ಯರು, ನಾನು ಕೂಡ ಆ ವಾರ್ಡ್ನ ಸದಸ್ಯರು. ನಮ್ಮಲ್ಲಿ ಬಂದು ಪೈಪ್ಲೈನನ್ನು ಕಟ್ ಮಾಡಿ ಬಿಡ್ಕೊಂಡು ಹೋದ್ರು ನಮ್ಮ ವಾರ್ಡಿಗೆ. ನಾನು ಹೇಳೋದು ಕೊಂಡೋಗಿ ಕೇಳಿದಾಗ ನಮ್ಮ ವಾಲ್ಮ್ಯಾನ್ ರಿಪೇರಿ ಅವರು ಹೇಳಿದ್ರು ಇದಕ್ಕೆ ಎಂತ ಯಾವುದು ಶಾಲೆಯಲ್ಲಿ ಏನು ಅಲ್ಲ ನಿಮ್ಗೆ ಗೊತ್ತಿರಲಿಕ್ಕೆ ನಾನು ವಿಷಯ ತಿಳಿಸಿದೆ. ಶಾಲೆಯಲ್ಲಿ ಏನು ಕಾರ್ಯಕ್ರಮ ಆಗ್ತದೆ ಅದಕ್ಕೆ ಕೊಂಡೋದು. ನಾನು ಹೇಳೋದು ನಾವು ನಮ್ಮನ್ನು ಕಳಿಸಿದ್ದು ಚುನಾಯಿತ ಆಗಿ ಬರುವಾಗ ಈ ನೀರಿನ ಕಿರಿಕಿರಿ ಮಾತುಗಳನ್ನು ಈಪೋ ಕುಂತು ದಾದಾಪು ತೂಕ ಈ ದಾದಾಪು ತೂಕ ಅಂತೇಳಿ ನಾವು ನನ್ನನ್ನು ಸೇರಿಸಿ ಚುನಾವಣೆಗೆ ನಿಲ್ಲಿಸಿ ನಾವು ಆರಿಸಿಕೊಂಡು ನೀರಿನ ಬಗ್ಗೆ ಕೆಲಸ ಮಾಡ್ತಿದ್ದೇವೆ. ಅಲ್ಲ ಎಲ್ಲ ಗ್ರಾಮಗಳು ವಾರ್ಡಿಗಳಲ್ಲಿ ನಾವಲ್ಲಿ ಪೈಪ್ಲೈನ್ ಎಲ್ಲ ಹಾಕಿದ್ದು ಈ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೈಪ್ಲೈನ್ ಹಾಕಿದ್ದು ಕೊಂಡೋಗ್ತಾರ. ನಮ್ಮ ಹತ್ರ ಒಂದು ವಿಷಯ ತಿಳಿಸ್ಬೇಕಲ್ಲ. ಈಗ ವಾಲ್ಮ್ಯಾನಿಗೆ ಹೇಳಿ ನಮ್ಗೂ ತಿಳಿಸ್ಬೇಕಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಯೂಸ್ ಮಾಡ್ಲಿಕ್ಕಿದೆ. ಯಾಕಂದ್ರೆ ನೀವಲ್ಲಿ ಬಂದಿದ್ದೀರಿ, ನೀವು ಆ ವಾಲ್ಮ್ಯಾನ್ ಕಟ್ ಮಾಡಿ ಹಿಡ್ಕೊಂಡು ಹೋಗಿದ್ದಾರೆ. ಕೇಳುವಾಗ ಹೇಳಿದ್ರು ಸುಜಿತನ್ನ ಹೇಳಿದ್ರು ಅಂತ ಯಾರು ಆ ಕೆಲಸದವ್ರು ಹೇಳಿದ್ರು. ನಾನು ಅದಕ್ಕೊಂದು ಮಾಹಿತಿ ಹೇಳುದು, ಯಾವುದಾದ್ರೂ ನಿಮ್ಮ ವಾರ್ಡಿಗಾದ್ರೂ ಆಗ್ಬೋದು, ನಾನು ನಿಮ್ಮಲ್ಲಿ ಬಂದು ನಿಮ್ಮದೇನಾದ್ರೂ ವಾರ್ಡಿನ ಕೆಲಸವನ್ನು ಹಿಡ್ಕೊಂಡು ನಾನು ಹೋಗ್ದಾದ್ರು ನಾನು ನಿಮ್ಗೊಂದು ತಿಳಿಸ್ಬೇಕು ಅಲ್ವಾ ಸರ್? ಪ್ರತಿಪಕ್ಷ ಯಾವ ವಾರ್ಡ್ ಅಂತ ತಿಳಿಸ್ಬೇಕು. ಅಲ್ಲ ಅದಕ್ಕೆ ಯಾರಾದ್ರೂ ನಾನಾದ್ರೂ ಪ್ರಸ್ತಾವ ಮಾಡಿದ ಹಾಗೆ ಒಂದು ವಾರ್ಡಿಂದ ಏನಾದ್ರೂ ವಸ್ತುವನ್ನು ಕೊಂಡು ಹೋಗುವಾಗ ತಿಳಿಸ್ಬೇಕು ಅಂತ ಹೇಳಿ. ಮಾಡೂರು ಶಾಲೆಯಲ್ಲಿ ಪೈಪ್ ವ್ಯವಸ್ಥೆ ಬೇಕು ಅಂತೇಳಿ ನಮ್ಮ ನೀರು ಬಿಡುವಂತ ಪ್ರಹ್ಲಾದ್ ಅವರ ಹತ್ರ ನಾನು ಡಿಸ್ಕಸ್ ಮಾಡಿದ್ದೆ. ಅದಕ್ಕೆ ಅವರು ಹೇಳಿದ್ರು ನನ್ನ ಹತ್ರ ಪೈಪ್ ಇದೆ. ನಾನೇ ಅದನ್ನು ತಂದು ನಾನು ವಿಜಯನಿಗೆ ಫೋನ್ ಮಾಡುವಾಗ ವಿಜಯನ ಅವರ ಹತ್ರ ಮಾತುಕತೆ ಮಾಡಿ ವಿಜಯನ ಪ್ರಹ್ಲಾದನ್ನು ಕಳಿಸಿ ನಾವು ನಮ್ಮ ಮಾಡೂರು ಶಾಲೆಗೆ ಬೇಕಾದಂಥ ಪೈಪ್ ವ್ಯವಸ್ಥೆ ಆಗಬೇಕು ಅಂತ ನಾನು ಅವರ ಹತ್ರ ರಿಕ್ವೆಸ್ಟ್ ಮಾಡಿದೆ. ರಿಕ್ವೆಸ್ಟ್ ಮಾಡುವಾಗ ಪ್ರಹ್ಲಾದನ್ನು ಅಲ್ಲಿಗೆ ಇವರು ಅಲ್ಲಿಗೆ ಪ್ರಹ್ಲಾದರನ್ನು ಕಳಿಸಿದ್ರು. ಪ್ರಹ್ಲಾದ್ ಬಂದು ಮತ್ತೆ ನನಗೆ ಯಾವ ವಾರ್ಡಿದು ಅಂತ ನನಗೆ ಅಲ್ಲಿ ನನಗೆ ಯಾವ ವಾರ್ಡಿಂದ ತರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗೆ ನಾನು ಇಲ್ಲಿ ನಮಗೆ JCB ಬಂದಿರುವಾಗ ಪ್ರಹ್ಲಾದ್ರಿಗೆ ಫೋನ್ ಮಾಡುವಾಗ ಪ್ರಹ್ಲಾದ್ರಿಗೂ ಸ್ವಿಚ್ ಆಫ್ ಇತ್ತು. ಆಗ ನಮ್ಮ ವಿಜಯನಿಗೆ ಫೋನ್ ಮಾಡುವಾಗ ವಿಜಯನ ಹೆಲ್ಪರ್ ಅನ್ನೋಬ್ಬರನ್ನು ಕಳಿಸಿದ್ರು. ಆಗ ನಾನು ಅವರನ್ನು ಕಳಿಸುವಾಗ ಪ್ರಹ್ಲಾದ್ರು ಹೊಟ್ಟೆಗಿದ್ದಾರೆ ಅಂತ ಹೇಳಿದ್ರು. ಮತ್ತೆ ನಾನು ಇವರ ವಾರ್ಡಿಗೆ ಬಂದು ನಾನು ಕಟ್ ಮಾಡಿಕೊಟ್ಟು ಹೋಗೋದಲ್ಲ. ಹಾಗೆ ಪ್ರಹ್ಲಾದ್ಗೆ ಫೋನ್ ಮಾಡಿದ್ರೆ ನಾಳೆ ನಮಗೆ ಮಾಡಲಿಕ್ಕೆ ಆಗುದಿಲ್ಲ, ಇವತ್ತು JCB ಬರ್ತದೆ, ಪಿಲ್ಲರ್ ಬರ್ತದೆ, ನಮಗೆ ನೀರಿನ ವ್ಯವಸ್ಥೆ ಇವತ್ತೇ ಆಗಬೇಕು ಅಂತ ಹೇಳುವಾಗ ಇವರ ವಾರ್ಡಿಗೆ ಪೈಪ್ ಅಂತ ಕೂಡ ನನಗೆ ಗೊತ್ತಿಲ್ಲ. ಹಾಗೆ ನಾನು ಪ್ರಹ್ಲಾದ್ರದ್ದು ಸ್ವಿಚ್ ಆನ್ ಮಾಡಿಸಿ ಅಂತ ಹೇಳುವಾಗ ಇವರು ಸ್ವಿಚ್ ಆನ್ ಮಾಡಿಸುವಾಗ ಹೇಳಿದ್ರು ಪೈಪ್ ಬರದುಂಡು ಅಂತ ಹೇಳಿ. ಆಗ ನಾನು ಹೇಳಿದ್ರೆ ಪ್ರಹ್ಲಾದ ಬರದುಂಡು ಬಂದು ಹೇಳಿದ ಕೂಡ ನಮಗೆ ಕೆಲಸ ಆಗೋದಿಲ್ಲ, ನೀವು ಅಲ್ಲಿಗೆ ಸ್ಪಾಟಿಗೆ ಬರಬೇಕಂತ ಹೇಳಿದ ಕೂಡಲೇ ಇವರ ಮೊಬೈಲ್ ಸ್ವಿಚ್ ಆಫ್ ಯಾರು ಪ್ರಹ್ಲಾದ ಸ್ವಿಚ್ ಆಫ್. ಆಗ ಪುನಃ ನಾನು ವಿಜಯರ ಹೆಲ್ಪರಿಗೆ ನಾನು ಹೇಳುವಾಗ ಅವರು ಹೇಳಿದ್ರು ನಾನು ಹೋಟೆಲ್ ಉಳಿಲ್ಲ, ನಿಜವಾಗಿ ನನಗೆ ಅವರು ಹೋಟೆಲ್ ಮಾಡಿದ್ದಾರೆ ಅಂತ ಕೂಡ ನನಗೆ ಗೊತ್ತೇ ಇಲ್ಲ. ಹಾಗೆ ನಾನು ಅಲ್ಲಿಂದ ಇವರು ಕಟ್ಟು ಮಾಡಿ ಎಳೆದುಕೊಂಡು ಹೋಗುವಾಗ ನಾನು ಅವರನ್ನು ಹುಡುಕಿಕೊಂಡು ಹೋಟೆಲ್ಗೆ ಬರುವಾಗ ನಾನು ಅವರ ಹತ್ರ ನಿಲ್ಲಿಸಿ ಕೇಳಿದ್ದು ಎಲ್ಲಿಗೆ ಬೇಕು ಅಂತ ಹೇಳಿ. ಅದಕ್ಕೆ ಪ್ರಹ್ಲಾದ ಶಾಲೆಗೆ ಅಂತ ಹೇಳಿದ್ರು. ಹಾಗೆ ನಾನು ಶಾಲೆಗೆ ಹೋದದ್ದು ಬಿಟ್ಟರೆ ನಾನು ಇವತ್ತಕ್ಕೆ ವಾರ್ಡಿಗೆ ಅದಕ್ಕಿಂತ ಮುಂಚೆ ಕೆಲಸ ಮಾಡಿದ್ರೆ ಪರ್ಮಿಷನ್ ಕೇಳಿಯೇ ಮಾಡಿ ನಾನು ಯಾರನ್ನು ಮೀರಿ ಹೋಗುವಂಥ ಕೆಲಸ ನನಗೆ ಇಲ್ಲ. ಯಾಕೆಂದರೆ ನಾನು ನಾವು ವಿರೋಧ ಪಕ್ಷದವರಾದರೂ ನಾನು ಅವರಿಗೆ ಫೋನ್ ಮಾಡಿ ವಿಷಯಕ್ಕೆ ಮಾಡಿಕೊಂಡು ನಾವು ಕೇಳಿದ್ದೇವೆ. ಇದು ನನ್ನಿಂದ ಅದು ತಪ್ಪಲ್ಲ. ಪ್ರಹ್ಲಾದರ ನಂತರ ಮತ್ತೆ ನಾನು ಇಲ್ಲಿಂದ ಕಟ್ ಮಾಡುವಾಗ ನಾನು ಪ್ರಹ್ಲಾದರ ಹತ್ರ ಖುದ್ದು ಕೇಳಿದ್ದೇನೆ ಜಾಗಕ್ಕೆ ಸದಸ್ಯ ಬಂತಲ್ಲ ಅಂತ ಕೇಳಿದೆ. ಅದಕ್ಕೆ ಪೂರ ಮಾತಾಡಿದ್ದೇನೆ, ಪೂರ ಆತಲ್ಲಿ ಹಾಗೆ ಅಂತ ಹೇಳಿ ಇದು ನನ್ನ ತಪ್ಪಲ್ಲ. ಮತ್ತೆ ನಾನು ಬಂದದ್ದು ಕೂಡ ನಾನು ಅದು ಕಟ್ ಮಾಡಿಸಿ ಕೊಂಡೋಗಕ್ಕೆ ಬಂದದ್ದಲ್ಲ. ಅವರು ಸ್ವಿಚ್ ಆಫ್ ಮಾಡಿದ್ದಕ್ಕೆ ಅವರನ್ನು ಹೋಟೆಲಿಗೆ ನಾನು ಹುಡುಗಿ ಅಷ್ಟೊತ್ತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೆ. ನಾನು ಯಾರನ್ನು ನೀರಿಗೆ ಹೋಗುವ ಕೆಲಸ ಇಷ್ಟ ಮಾಡಲೂ ಇಲ್ಲ, ಮಾಡೋದು ಕೂಡ ಇಲ್ಲ. ನಿಮ್ಮ ಅರ್ಜಿ ಇದ್ರೆ ಇನ್ನೊಂದು ವಿಷಯ ಇದೆ, ಅರ್ಜಿಯ ನಂತರ ನಾವು ಅದನ್ನು ಚರ್ಚೆ ಮಾಡೋದು. ಒಂದು ಏನಂತ ಹೇಳಿದ್ರೆ ನಮಗೆ ಮಾಡೋರು ದೇರ್ಲಗಟ್ಟೆ ಸ್ಟೇಟ್ ಬ್ಯಾಂಕಿಂದ ಹೋಗುವಂತ ನಮ್ಮ ನಮಗೆ 3 ಬಸ್ಸಿನ 2-3 ಟೈಮಿಂಗ್ ಅಲ್ಲಿ ಬಸ್ಸುಗಳನ್ನು ತೆಗೆದು ನಾವು ತೊಂಬಟ್ಟಿಂದ ಆ ಭಾಗದಿಂದ ಹೋಗ್ತಾ ಇದ್ದೇವೆ. ಅದರಿಂದ ನಮ್ಮ ಈ ಭಾಗಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ನಮ್ಮ ದಿನದಿಂದ ದಿನಕ್ಕೆ ನಮ್ಮದು ವಸತಿ ಸಮುಚ್ಚಯ ಜಾಸ್ತಿ ಆಗ್ತಾ ಇದೆ, ನಮ್ಮ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ಇದನ್ನು ನಾನು ನಿಮಗೆ ವಿನಂತಿ ಮಾಡಿ ಇನ್ನೊಂದೇನಂತ ಹೇಳಿ ನಮ್ಮ ಬೀದಿ ನಾಯಿದು ತುಂಬಾ ಸಮಸ್ಯೆ ಇದೆ. ಅದು ನಮ್ಮ ಚರ್ಚೆಗಳು ಸದನದಲ್ಲಿ ಕೂಡ ಆಗಿದೆ. ಅದಕ್ಕೊಂದು ಪ್ರತ್ಯೇಕ ಕೇಂದ್ರ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ನಮ್ಮದರಲ್ಲಿ ವ್ಯವಸ್ಥೆ ಇದೆಯಾ ಅಂತ ಗೊತ್ತಿಲ್ಲ. ಬೀದಿ ನಾಯಿದು ಕಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ. ಇದು ಹೇಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ತ್ಯಾಜ್ಯ ನಾವು ರೋಡಿಗೆ ಬಿಸಾಡೋದ್ರಿಂದ ಅದನ್ನು ತಿಂದು ನಮ್ಮ ಮದ ಆಗ್ತಾ ಇದೆ. ಇನ್ನೊಂದು ನಾನು ಕಳೆದ ಸಾಮಾನ್ಯ ಸಭೆಯಲ್ಲಿ ಇದು
ತ್ಯಾಜ್ಯದ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. 7 ದಿವಸದಲ್ಲಿ ನಾವು ಅನೌನ್ಸ್ ಮಾಡ್ತೇವೆ. ನಮ್ಮದು ತ್ಯಾಜ್ಯವನ್ನು ನಮ್ಮ ಈ ತ್ಯಾಜ್ಯವನ್ನು ಡೆಕೋರೇಷನ್ ಮಾಡಿ ಹಸಿ ಕಸವನ್ನು ಮಾತ್ರ ನಾವು ಪಂಚಾಯತ್ ಕಡೆಯಿಂದ ತೆಕ್ಕೊಳ್ಳುವುದು, ಅದನ್ನು ವಾರಕ್ಕೆ 1 ಸಲ ನಾವು ಮಾಡುವುದಂತೇಳಿ ನಾವು ಚರ್ಚೆ ಮಾಡಿದ್ದೇವೆ. ಅದನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಈಗ 1 ತಿಂಗಳಾಯಿತು ಅಧ್ಯಕ್ಷ. ಇನ್ನು ಕೂಡ ನಮಗೆ ಅದರ ಬಗ್ಗೆ ಏನೇ ರೀತಿಯಾದಂತಹ ಸ್ಪಷ್ಟನೆ ಇಲ್ಲ. ಅವರು ಅದಕ್ಕೆ ಸ್ಪಷ್ಟನೆ ಕೊಡಬೇಕು. ಸ್ಪಷ್ಟನೆ ಈಗಾಗಲೇ ಮೇಡಮ್ ಹತ್ರ ಹೇಳಿದ್ದೇನೆ. ಯಾಕಂದ್ರೆ ಮಂಗಳೂರು ನಮ್ಮ ತ್ಯಾಜ್ಯಕ್ಕೆ ವಿಲೇವಾರಿ ಘಟಕ ನಾವೆಲ್ಲ ಡಿಪೆಂಡ್ ಆಗಿರೋದು ಮಂಗಳೂರು ಮಹಾನಗರ ಪಾಲಿಕೆ. ಅವರು ಇಲ್ಲಿ ಸಭೆ ಹಾಕಿ ನಮ್ಗೆ 2ನೇ ದಿನಕ್ಕೆ ನಮ್ಮ ಎಲ್ಲ ನಮ್ದಂತಲ್ಲ ಅವರ ಮಂಗಳೂರು ಮಹಾನಗರ ಪಾಲಿಕೆ ಬಿಟ್ಟು ಹೊರಗಡೆಯಿಂದ ಬರುವ ಎಲ್ಲ ತ್ಯಾಜ್ಯವನ್ನು ನಿಲ್ಲಿಸಿದ್ದಾರೆ. ಯಾರು ತಗೋದು ಬೇಡ ಅಂತ. ಯಾಕಂದ್ರೆ ಅವರಿಗೆ ಮೇಲಿಂದೇನೋ NGT-ದೇನೋ ಇದೆಯಲ್ಲ, ಹೊರಗಡೆಯಿಂದ ಯಾವುದು ಅಂತ ಅವರ ಲೋಕಲ್ ಬಾಡಿಯಲ್ಲಿ ಯೋಚನೆ ಹಾಕಿ ಅವರು ಹಾಗೆ ಯೋಚನೆ ಮಾಡಿ ಎಲ್ಲ ಕಸವನ್ನು ನಿಲ್ಲಿಸಿದ್ದಾರೆ. ಯಾಕೆ ನಮಗೆ ಇಲ್ಲಿ ಒಣಕಸ ಇರಲಿಕ್ಕೆ ಹೋಗಿ ಒಣಕಸ ಘಟಕದಲ್ಲಿ ಹಾಕಿ ನಾವು ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದ್ದಾಗೆ ನೋಡ್ಕೊಂಡಿದ್ದೇವೆ. ಹಸಿ ಕಸ ಕೂಡ ಈಗ ನಿಲ್ಲಿಸಿದ್ರು ನಮ್ಮದು. ಆದರೆ ಈಗ ಟೆಂಪ್ರವರಿ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಆಲ್ಟರ್ನೇಟಿವ್ ಬೇರೆ ಏನಾದರೂ ಮಾಡ್ತೇವೆ ಅಂತ ಹೇಳಿ ಈಗ ಒಂದು ಸೋಮವಾರದಿಂದ ಗುರುವಾರ ಶುಕ್ರವಾರ ಶನಿವಾರ ನಮ್ದು ಏನಾದರೂ ಇದ್ರೆ ಜಾಸ್ತಿ ಆಗ್ತಿದ್ರೆ ಇಟ್ಟು 2 ದಿನಕ್ಕೊಂದ್ಸತಿ ತಗೊಂಡು ಹೋಗುವಂಥದ್ದು ಮಾಡ್ತಿದ್ದೆ. ಯಾಕಂದರೆ ಸ್ಥಳಾವಕಾಶ ನಮಗೆ ಇಲ್ಲಿ ಇಲ್ದಿದ್ರಿಂದ. ಹಾಗಾಗಿ ಈಗ ಪ್ರತಿದಿನಕ್ಕೆ ನಾವು ಸ್ಟಾರ್ಟ್ ಮಾಡಿದರೆ ಇನ್ನು ನಮಗೆ ಬರುವಂಥ ಇನ್ಪುಟ್ ಜಾಸ್ತಿ ಆಗ್ತದೆ. ಖಾಲಿ ಮಾಡಲಿಕ್ಕೆ ನಮಗೆ ಜಾಗ ಇಲ್ಲ. ಹಾಗಾಗಿ ಒಂದು ಜಾಗ ಈಗ ಹಸಿ ಕಸ ನಾವು ವಾರಕ್ಕೆ 6 ದಿವಸ ತಗೊಂಡು ಬರೋದ್ರಿಂದ ಅಲ್ಲಿ ನಾವು ಸಾರ್ವಜನಿಕರು ಕಸ ಬಿಸಾಡುವುದು ಕೂಡ ಪರ್ಸೆಂಟೇಜ್ ರೀತಿಯಲ್ಲಿ ನಮಗೆ ಅದು ಒಂದು ಸ್ವಲ್ಪ ಕಡಿಮೆ ಆಗ್ತದೆ. ನಾನು ಮೊನ್ನೆ ಮಾತಾಡುವಾಗ ರಾಮಕೃಷ್ಣ ಮಿಷನ್ ಅವರ ಜೊತೆ ನಾವು ಮಾತುಕತೆ ಮಾಡ್ತಾ ಇದ್ದೇವೆ, ಅದರ ಬಗ್ಗೆ ಪ್ರೊಸೆಸ್ ಇದೆ ಅಂತ ಹೇಳಿದ್ರು. ಯಾಕೆಂತ ಹೇಳಿ ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದ ನಂತರ ನಾವು ಅದನ್ನು ಕಾರ್ಯಗತ ಮಾಡಿ ಅದನ್ನು ನೋಡಬೇಕು, ಅದರ ಆಗುಹೋಗುಗಳನ್ನು ಅವರು ನೋಡಬೇಕು. ನೋಡಿದ ನಂತರ ನಮಗೆ ಅದಕ್ಕೆ ಸಮಸ್ಯೆ ಆಗ್ತದೆ, ಆಗುದಿಲ್ಲ ಅಂತ ಹೇಳಿ ಆದಮೇಲೆ ನಾವು ಅದನ್ನು ಮಾಡುವಂಥ ಕೆಲಸ ಆಗಬೇಕು. ಈ ಸ್ಥಳಾವಕಾಶದ ಸಮಸ್ಯೆ ಬರುವುದಿಲ್ಲ. ಯಾಕೆಂತ ಹೇಳಿದರೆ ಸ್ಥಳಾವಕಾಶ ಜಾಸ್ತಿ ಬೇಕಾಗುವುದು ನಮಗೆ ಒಣ ಕಸ, ಹಸಿ ಕಸಕ್ಕೆ ದೊಡ್ಡ ಮಟ್ಟದಲ್ಲಿ ಆಗುದು. ಮತ್ತೆ ಅಲ್ಲಿ ಕಸ ತೆಗೊಳ್ಳುವುದಿಲ್ಲ ಅಂತೇಳಿ ಈ ಪ್ರಕ್ರಿಯೆ ಕಳೆದ ನಾವು ಸದಸ್ಯರಾದ ನಂತರ ಕೂಡ ಒಮ್ಮೆ ತೆಗೊಳ್ಳುವುದಿಲ್ಲ, ಒಮ್ಮೆ ತೆಗೊಳ್ತಾರೆ, ಒಮ್ಮೆ ತೆಗೊಳ್ಳುವುದಿಲ್ಲ, ಅದು ನಿತ್ಯ ನಿರಂತರವಾದ ಸಮಸ್ಯೆ. ನಾವು ಏನು ಚರ್ಚೆ ಮಾಡೋದಂದ್ರೆ ನಮ್ಮ ಸಾರ್ವಜನಿಕರ ಸಮಸ್ಯೆಯನ್ನು ದಿನನಿತ್ಯ ನಾವು ಹಸಿ ಕಸವನ್ನು ತರಬೇಕು, ಒಣ ಕಸವನ್ನು ವಾರಕ್ಕೆ 1 ಸಲ ನಾವು ದಿನ ನಿಗದಿ ಮಾಡಿ ನೀವು ಯಾವ ಆ ಸಭೆಯಲ್ಲಿ ಹೇಳಿದ್ರು ಯಾರೋ ಒಬ್ಬರಿಗೆ ನಾವು ಮಾತುಕತೆ ಮಾಡಿದ್ದೇವೆ. ಅವರು ಆ ಜಾಗಕ್ಕೆ ಕೊಂಡೋಗಿ ಅಲ್ಲಿಂದ ಅವರು ಅವರಾಗಿ ಕನೆಕ್ಷನ್ ಮಾಡುವಂಥ ರೀತಿಯಲ್ಲಿ ನಾವು ಮಾತುಕತೆ ಮಾಡ್ತೇವೆ ಅಂತೆಲ್ಲ ನೀವು ಚರ್ಚೆ ಮಾಡಿದ್ದೀವಿ ಇದರಲ್ಲಿ. ಅದರಿಂದ ಅದನ್ನೇ ಕೂಡ ನೀವು ಬೇಗ ಕೊಡಬೇಕು. ದಿನನಿತ್ಯ ನಾವು ಹಸಿ ಕಸವನ್ನು ಕಲೆಕ್ಷನ್ ಮಾಡಬೇಕು. ಯಾರ ಹತ್ರ ನೀವು ಮಾತುಕತೆ ಮಾಡಿದ್ದೀವಿ ಅದನ್ನು ಕೂಡ ನೀವು ಮಾಡಬೇಕು ಅಂತೇಳಿ ನಾನು ಮಾತಾಡಿದ್ದು. ಹಸಿ ಕಸ ಡೈಲಿ ಹೋಗ್ತೇವೆ. ಈಗ ನಮಗೆ ಅಲ್ಲಿ ತಗೊಳ್ಳೋದೇ ಇಲ್ಲ ಅಂದೇನೆ ಅದನ್ನು ತಂದು ನಾವು ಇಲ್ಲಿ ಹಾಕೋದಂತ ಅದೊಂದು ಸಮಸ್ಯೆ. ಈ ಸಮಸ್ಯೆ ಈಗದು ಸಮಸ್ಯೆ ಅಲ್ಲ. ಒಮ್ಮೆ ತಗೊಳ್ಳೋದಿಲ್ಲ, ಒಮ್ಮೆ ತಗೊಳ್ತಾರೆ. ಡೈಲಿ ಕಲೆಕ್ಷನ್ ಮಾಡ್ಲಿಕ್ಕೆ ಹೇಳ್ತಾರೆ ಅವರು. ಅಲ್ಲಿ ಅದನ್ನು ಕೊಂಡೋಗಿ ಇಲ್ಲಿ ಹಾಕ್ತೀವಿ. ಅದೇ ಅಲ್ಲಿ ಹಾಕಿ ನಾನು ಮಾಡ್ಲಿಕ್ಕಿಲ್ಲ. ಮತ್ತೆ ನಾವು ಅದಕ್ಕೆ ವ್ಯವಸ್ಥೆ ಮಾಡಿ ಸಾಮಾನ್ಯ ಸಭೆಗೆ 2 ಮಾಡಿದ್ದೇವೆ ನಾವು. ಈಗ ಅಲ್ಲಿ 1 ದಿವಸ ಇರಲಿ 2 ದಿವಸ ಇರಲಿ ಸದಸ್ಯ 1 ದಿವಸ ಇರಲಿ 2 ದಿವಸ ಇರಲಿ ಅಲ್ಲಿ ಬರುವುದು ನಮ್ಮದು ಕಸದ ಕ್ವಾಂಟಿಟಿ ಬಗ್ಗೆ ಬರುತ್ತೆ. ಈಗ ನಾವು 1 ದಿವಸ ತಗೊಳ್ಳಿಲ್ಲ ಅಂತ ಹೇಳಿ ಅವರು ಆ ಕಸವನ್ನು ಏನಾದ್ರು ಬೇರೆ ವ್ಯವಸ್ಥೆ ಮಾಡ್ತಾರೆ? ಇಲ್ಲ. ಗೊತ್ತಿಲ್ಲ. ನಾವು ಅದಕ್ಕೆ ಒಣ ಕಸ ಇಡ್ಲಿಕ್ಕೆ ನಮ್ಮ ಹತ್ರ ಜಾಗ ಉಂಟು, ಹಸಿ ಕಸಕ್ಕೆ ಜಾಗ ಇಲ್ಲ. ಅದನ್ನು ಅವ್ರು ಹೇಳೋದು ಈಗ 2 ದಿನಕ್ಕೊಮ್ಮೆ ಅಲ್ಲಿಂದ ಕಲೆಕ್ಟ್ ಮಾಡ್ತಾರೆ. ನಾನು ಹೇಳಿದ ಉದ್ದೇಶ ಯಾಕೆ ಅಂತ ಹೇಳಿದ್ರೆ ಒಣ ಕಸದಲ್ಲಿ ಗುಜಿರಿ ಐಟಮ್ಸ್ಗಳು ಅವರು 1 ವಾರ ಇದ್ದ ಕೂಡಲೇ ಗುಜಿರಿ ಅವರು ಬರುವಾಗ ಅದನ್ನು ಗುಜಿರಿ ಒಂದು ಅಭ್ಯಾಸ ಮಾಡಿಸಬೇಕು ಅಂತ ನಮಗೆ ಕಷ್ಟ ಇದೆ. ನಾನು ಹೇಳೋದು ಕೇಳಿ ಅಧ್ಯಕ್ಷ, ನೀವು ಆ ರೀತಿ ಮಾತಾಡಿದ್ದು ಫಸ್ಟ್ ನಾವು ಅದನ್ನು ಮಾಡಬೇಕು ಅಂತೇಳಿ ನಾವು ಪ್ರಯೋಗ ಮಾಡೋದು ಬಿಟ್ಟರೆ ಬೇರೆ ಏನಲ್ಲ. ಮತ್ತೆ ನಿಮಗೆ ಈಗ ಡೈಲಿ 2 ದಿವಸಕ್ಕೊಮ್ಮೆ ನೀವು ಕಲೆಕ್ಷನ್ ಮಾಡ್ತೀವಿ. ಡೈಲಿ ಹಸಿ ಕಸ ನಮ್ಮ ಯಾರ್ಡಿಗೆ ಬರ್ತದ? ಮತ್ತೆ ನಮಗೆ ಯಾರ್ಡಿಗೆ ಬರುವಂಥ ಕಸದ ಸಮಸ್ಯೆ ಹೇಗೆ ಆಗುತ್ತೆ? ನಾವು 2 ದಿವಸಕ್ಕೊಮ್ಮೆ ಯಾರ್ಡಿಗೆ ಹಸಿ ಕಸ ಬರೋದಾದ್ರೆ ಸಮಸ್ಯೆ. ನಮಗೆ ಬೇರೆ ಏರಿಯಾದ 2 ದಿವಸದ ಹಸಿ ಕಸ ಬರುವಾಗ ನಮ್ಮ ಹಸಿ ಕಸ ವಾರ್ಡಿಗೆ ಬರುವ ಸಮಸ್ಯೆ ಹೇಗೆ ಆಗುದಿಲ್ಲ. ಅದಕ್ಕೆ ನಾನು ಗೊತ್ತಿಲ್ಲ. ನಾನು ಏನು ಗ್ರಾಮ ಸ್ವಚ್ಛವಾಗಿರ್ಬೇಕು. ಈಗ 2 ದಿವಸಕ್ಕೊಮ್ಮೆ ಲೈನ್ ಇರುವಾಗ ಎಲ್ಲ ಲೈನ್ ಇದು ಡೈಲಿ ನಮ್ಮ ಯಾರ್ಡಿಗೆ ಬರ್ತದೆ. ಡೈಲಿ ಬರ್ತದೆ. ನಾವು ಫಸ್ಟ್ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಈಗ ಸಮಸ್ಯೆ ಏನಂತ ಹೇಳಿದ್ರೆ ಮುಖ್ಯಾಧಿಕಾರಿ ಈಗ ಹಸಿ ಕಸ ಒಣ ಕಸ ಬರುವಾಗ ನಮ್ಮದು ಫುಲ್ ಆಗ್ತದೆ. ಅದೇ ಸಮಯ ಅಲ್ಲಲ್ಲ ಗಾಡಿ ಪ್ರಾಬ್ಲಮ್ ಅಲ್ಲ. ಈಗ ತರ್ಬೋದು. ಈಗ ತಂದ್ವಿ. ಈಗ
ಈಗ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಒಂದ್ ವೇಳೆ ಅವ್ರು 2 ದಿನ ನಿಲ್ಸಿದ್ರು ಗಾಡಿ ನಿಲ್ಸಿ ಅಂತ, ನಾವು ಇಲ್ಲಿ ಕೆಳಗೆ ಹೋಗುವಾಗ ಮತ್ತೆ ತರ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ದಿನಕ್ಕೆ ಸ್ಟಾರ್ಟ್ ಮಾಡಿ ಈಗ ಒಣ ಕಸ ಹಸಿ ಕಸ ತರ್ತಾರೆ, 2 ದಿವಸ ನಿಲ್ಲಿಸ್ತಾರೆ, ಏನ್ ಮಾಡ್ತಾರೆ? ನಾವು ಅಲ್ಲೇ ಇದು ಮಾಡ್ಬೋದು, ಒಂದೇ ಗಾಡಿಯಲ್ಲಿ ಮ್ಯಾನೇಜ್ ಸೇಮ್ ಪ್ರೊಸೆಸ್ ಅಲ್ಲ. ಈಗ ಸರ್ ಒಂದು ದಿನಕ್ಕೆ ಹೋದ ನಂತರ ನಮಗೆ ಈಗ ಬರುವುದು 1 ಟನ್ ಬರ್ತಾ ಇದೆ. ಈಗ ಡೈಲಿ ಹೋದ ನಂತರ ಅದು 2 ಟನ್ ಆಗುತ್ತೆ. ಈ ಗಾಡಿ ಕೂಡ ದೊಡ್ಡದು, ಗಾಡಿದು ಇದು ಕೂಡ ಜಾಸ್ತಿ ಆಗುತ್ತೆ. 2 ಟನ್ ಆಗುತ್ತೆ. 2 ಟನ್ ಆದ ನಂತರ ಅದು ಬ್ಲೀಚ್ ಬಿಟ್ಟು ಕೂಡ ಜಾಸ್ತಿ ಬರ್ತದೆ. 2 ಟನ್ ಆದ್ರೆ 2 ದಿನಕ್ಕಿಂತ 6 ಟನ್ ಅದು ನಮ್ಮ ಹತ್ರ ತಡ್ಕೊಳ್ಲಿಕ್ಕೆ ಅಂದ್ರೆ ಇದಿಲ್ಲ. ನೀವು ಡಬಲ್ ಅಂತೇಳಿ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. 2 ದಿವಸದ ಕಸವನ್ನು ಸೇವ್ ಮಾಡಿ ಇಡ್ತಾರೆ, 1 ದಿವಸದವರು ಬೇರೆ ಯೂಸ್ ಮಾಡ್ತಾರೆ, ಇಲ್ಲ ಅಲ್ಲ. ಈಗ ನಮ್ಗೆ ಈಗ ಅಂತ ಡೈಲಿ ಹೋದ್ರೆ ಈಗ ನಮ್ಮ ಒಂದು ಏರಿಯಾಕ್ಕೆ ಡಬಲ್ 2 ದಿವಸದ ಕಸ ಹಸಿ ಕಸ ಇರ್ತದೆ, ಅಷ್ಟೇ ಕ್ವಾಂಟಿಟಿ ಇರ್ತದೆ. 1 ದಿವಸ ಹೋಗುವಾಗ ಕಸದ ಕ್ವಾಂಟಿಟಿ ಕಡಿಮೆ ಇರ್ತದೆ. ಕಸದ ಏನಾಗುತ್ತೆ ಡೈಲಿ ಹೋದ್ರು ಕೂಡ ಕ್ವಾಂಟಿಟಿ ಕಮ್ಮಿ ಆಗಿಲ್ಲ, ಕ್ವಾಂಟಿಟಿ ಅದೇ. ಮತ್ತೆ ಅವ್ರು ರೆಗ್ಯುಲರ್ ಆಗಿರ್ತಾರೆ. ಈಗ 2 ದಿನಕ್ಕಾದ್ರೆ ಒಂದು ಅಡ್ಜಸ್ಟ್ ಆಗಿರ್ತಾರೆ, ನಾಳೆಲ್ಲ ನಾಳೆ ಬರ್ತಾರೆ. ಈಗ ಡೈಲಿ ಹೋದ್ರು ಕೂಡ 1 ದಿನ ಸ್ಕಿಪ್ ಮಾಡಿದ್ರು ಅವ್ರು ಮತ್ತೆ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಗಾಡಿ ಬರಲಿಲ್ಲ, ಒಂದು ಗಾಡಿ ಬರಲಿಲ್ಲ ಅಂತ. ಸೊ ನಮಗೊಂದು ಲ್ಯಾಂಡ್ ಇದು ಕರೆಕ್ಟ್ ಆದ್ರೂ ಕೂಡ ವೆಟ್ ವೇಸ್ಟ್ ಡೈಲಿ ಕಲೆಕ್ಷನ್ ಮಾಡ್ಬೋದು ಅಂತ ಆ ಉದ್ದೇಶದಿಂದ ಹೇಳಿ ಬಿಟ್ಟರೆ ನಾನೇ ಅದಕ್ಕೆ ನೀವು ಏನಂತ ಹೇಳಿ ಅದರ ಬಗ್ಗೆ ಯೋಚನೆ ಮಾಡಿ, ನಮ್ಮನ್ನು ಕೂಡ ತೆಕ್ಕೊಳ್ಳಿ, ನಾವು ಅದನ್ನು ಮಾಡುವ ಅಂತ ಹೇಳಿ. ಇನ್ನೊಂದು ನಾನು ಇದು ನಮ್ಮ ಜೊತೆ ಲೆಟ್ರಿದ್ದು ಮಾತ್ರ ಆಗ ನಾನು ಚರ್ಚೆ ಮಾಡಿ, ಇವರು ಹೇಳಿದ್ರು, ನಾಮನಿರ್ದೇಶ ಸದಸ್ಯರು ಹೇಳಿದ್ರು, ನಾನು 5 ಲೈಟಿಂಗ್ ಹೇಳಿದ್ರು, ಏನು ಅಂತ ಏನು ಹೇಳ್ತದೆ ಅಂತ ಹೇಳಿದ್ರು. ಅಧ್ಯಕ್ಷರು ಕೊಟ್ಟು ನಾಮನಿರ್ದೇಶನ ಸದಸ್ಯರಿಗೆ ನಮ್ಮ ಹಾಗೆ ಎಲ್ಲ ರೀತಿಯಾದಂಥ ಅನುದಾನ ಇದಕ್ಕೆ ಇಲ್ಲ. ಅಧ್ಯಕ್ಷರ ರಿಕ್ವೆಸ್ಟ್ ಮೇಲೆ ಅಧ್ಯಕ್ಷರವರಿಗೆ ಕೊಡ್ಬೋದು ಅಂತ ನಾನು ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ. ಅದು ನಿಮಗೆ ಮತ್ತೆ ನಾಮನಿರ್ದೇಶ ಸದಸ್ಯರಿಗೆ ಬಿಟ್ಟದ್ದು. ಇನ್ನೊಂದು ಏನು ವಿಚಾರ ಅಂತ ಹೇಳಿದ್ರು, ನಾವು ಚುನಾಯಿತ ಪ್ರತಿನಿಧಿಗಳಿರುವಂಥ ಇಲ್ಲಿ ಚರ್ಚೆಯ ವಿಷಯ ಮತ್ತು ನಾಮನಿರ್ದೇಶ ಸದಸ್ಯರಿಗೆ ಅದಕ್ಕೆ ವ್ಯತ್ಯಾಸ ಇದೆ. ಈಗ ಅವ್ರು ಯಾವ ರೀತಿ ಆಗಿದ್ದಾರೆ ಅಂದರೆ ನಮಗಿಂತ ಕೂಡ ಜಾಸ್ತಿ ಆದಂಥ ರೀತಿ, ಅದನ್ನು ನೀವು ಮುಖ್ಯಾಧಿಕಾರಿಯವರು ಮತ್ತು ನೀವು ಅಧ್ಯಕ್ಷರು ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡಬೇಕು. ಯಾಕೆ ಅಂತ ಸರಿ ಮಾಡಬೇಕು, ಅಧ್ಯಕ್ಷರು ಹೇಳಬೇಕು. ಚುನಾಯಿತರಿಗಿಂತ ಜಾಸ್ತಿ ಆದ ಕೆಲಸವನ್ನು ನನ್ನ ವಾರ್ಡಿನಲ್ಲಿ ಕೂಡ ನಾನು ಮಾಡ್ತಾ ಇದ್ದೇನೆ. ಸರ್ಕಾರ ನಿಯೋಜನೆ ಮಾಡಿದ ಪಟ್ಟಣ ಪಂಚಾಯತ್ಗೆ ನಿರ್ದೇಶನ ಮಾಡಿದ ಸದಸ್ಯರು ಅದನ್ನು ಮಾನ್ಯ ಪ್ರತಿಪಕ್ಷ ಸದಸ್ಯರು ನೀವು ಅವರಿಗೆ ತಿಳಿಯಿರಿ. ನೀವು ವಾರ್ಡ್ ಇಡೀ ಗ್ರಾಮಕ್ಕೆ ನಾನು ಮತ್ತೊಂದು ಈಗ ನೀವು ಆಗ ಹೇಳುವಾಗ ಹೇಳಿದ್ರೆ ಬೈಲದಲ್ಲಿ ಉಂಟು 2 ಪ್ರಶ್ನೆ ಕೇಳ್ಬೋದು ಅಂತ. ಯಾವುದೇ ಬೈಲದಲ್ಲಿ ಒಂದು ನಿಮ್ಗೆ ಒಂದು ನೆನಪಿದೆ, ಪ್ರಶ್ನೆಯನ್ನು 2 ಕೇಳ್ಬೋದು, ಸರಿಯಾ? ಅಧ್ಯಕ್ಷರ ಯಾವುದು ವಿವೇಚನೆ ಮೇಲೆಗೆ ಎಷ್ಟು ಕೂಡ ಕೇಳ್ಬೋದು ಆ ಗ್ರಾಮದ ಬಗ್ಗೆ, ಯಾರು ಕೂಡ ಅದನ್ನು ನಿಲ್ಲಿಸ್ಲಿಕ್ಕಿಲ್ಲ. ನೀವೊಂದು ಹೇಳ್ಬೇಕು ಆ ಪ್ರಶ್ನೆಯನ್ನು ಕೇಳಬಾರ್ದು ಅಂತ. ಇಲ್ದಿದ್ರೆ ಯಾವುದೇ ಸದಸ್ಯರು ಎಷ್ಟು ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಆ ಬೈಲಕ್ಕೆ ಸಂಬಂಧಿಸಿದಂಥ ಕಾರ್ಯಸೂಚಿಯಲ್ಲಿ ಇರುವುದಾಗಲಿ 2ನ್ನೇ ಕೇಳ್ಬೋದು ಅಂತ ಅಲ್ವಾ? ಬಾಕಿ ಎಲ್ಲ ಪ್ರಶ್ನೆಯನ್ನು ಅಧ್ಯಕ್ಷರ ಅನುಮತಿಯ ಮೇರೆಗೆ ಎಷ್ಟು ಕೂಡ ಗ್ರಾಮದ ಬಗ್ಗೆ ಮಾತಾಡ್ಬೋದು. ಸ್ಪಷ್ಟನೆ ಕೊಟ್ಟದ್ದು ನಾವು ಎಲ್ಲರೂ
ಚರ್ಚೆ ಮತ್ತು ಸಲಹೆಗೆ ವ್ಯತ್ಯಾಸಗಳಿವೆ. ನಾಮನಿರ್ದೇಶಿತ ಸದಸ್ಯರಿಗೆ ಸಲಹೆಗಳನ್ನು ಕೊಡಬೇಕು, ಚರ್ಚೆ ಮಾಡಲಿಕ್ಕೆ. ಚರ್ಚೆ ಮಾಡಲಿಕ್ಕೆ ಯಾರಿಗೆ ಹೇಳ್ಬೋದು ಅಂತ ಹೇಳಿದ್ರೆ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಚರ್ಚೆ ಮುಂದಿನ ದಿನಗಳಲ್ಲಿ 50 ಲೈಟ್ ಕೊಡಿ, ನಿಮ್ಮ ಒಪ್ಪಿಗೆ ಮೇಲೆ ಕೊಡಿ. ಅವರಿಗೆ ನಾವು ಕೊಡ್ಲಿಕ್ಕೆ ಇಲ್ಲ, ಅದು ನಿಮ್ಮದು. ಮುಂದಿನ ದಿನಗಳಲ್ಲಿ ಈ ರೀತಿಯ ವ್ಯತ್ಯಾಸ ಆದ್ರೆ ಅವರ ವಿರುದ್ಧ ನೀವು ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಹೇಳಿ. ಯಾಕೆಂದ್ರೆ ನಾನು ಅವತ್ತು ಹೇಳ್ಬೇಕಲ್ಲ, ಪರ್ಸನಲ್ ಆಗಿ ಹೇಳ್ಬೇಕ್ರೆ ನನಗೆ ಅವರು ಹೊರಗೆ ಹೋದ ನಂತರ ನಮ್ಮ ಪಾರ್ಟಿ ಅಧ್ಯಕ್ಷರು ಪರ್ಸನಲ್ ಮತ್ತೆ ಹೇಳ್ಬೇಕಂತ ಪಟ್ಟಣ ಪಂಚಾಯತ್ ಮಾತಾಡ್ಬೇಕು. ಹಾಗೆ ಮುಖ್ಯಾಧಿಕಾರಿ ಇದೆಯಾ ಎಲ್ಲಿ ಅದು ನಾನು ಹೊರಗಡೆ ಪರ್ಸನಲ್ ಹೇಳ್ಬೇಕಂತ ಇದೆಯಾ? ಸಲಹೆ ಮತ್ತು ಚರ್ಚೆಗೆ ವ್ಯತ್ಯಾಸಗಳಿವೆ. ಅಧ್ಯಕ್ಷರು ಅವರಿಗೆ ಸಲಹೆ ಕೊಡ್ಬೋದು, ಚರ್ಚೆ ಮಾಡಲಿಕ್ಕೆ ಇಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿಯ ವ್ಯತ್ಯಾಸ ಆದರೆ ನೀವು ಕ್ರಮ ತೆಗೆದುಕೊಳ್ಳಬೇಕು ಅಂತ ನೀವು ನಿರ್ಣಯ ಮಾಡಬೇಕು. ಯಾಕೆಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಈ ರೀತಿಯ ವ್ಯತ್ಯಾಸಗಳು ಬರಬಾರ್ದು. ನಾವು ತುಂಬಾ 10 ತಿಂಗಳು 12 ತಿಂಗಳು ಕಾರಣ ಇಲ್ಲದಿದ್ದರೆ ನಮ್ಗೇನು ಕ್ವಶನ್ ಮಾರ್ಕ್ ಆಗಿ ಡೌಟ್ ಬರ್ತದೆ ಅಂತ ಹೇಳಿ ಅಧ್ಯಕ್ಷರೇ ಏನಾದರೂ ಮಾತಾಡಿಸಿದ ಅಂತೇಳಿ ಮೂಲೆಯಲ್ಲಿ ನಮಗೆ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೋಸ್ಕರ ಆ ಪ್ರಶ್ನೆಯನ್ನು ಉತ್ತರ ಕೊಟ್ಟು ಮುಂದಿನ ದಿನಗಳಲ್ಲಿ ನೀವು ಅದಕ್ಕೆ ಕ್ರಮ ಈಗ ಸಾಮಾನ್ಯ ಸಭೆಯಲ್ಲಿ ನಮ್ಮ ಬಯಲು ಈ ನಾಮನಿರ್ದೇಶಿತ ಸದಸ್ಯರಿಗೆ ಮತ್ತು ಸದಸ್ಯರಿಗೆ ಸಭೆಯಲ್ಲಿ ಚರ್ಚೆ ಮಾಡುವ ವಿಷಯದಲ್ಲಿ ಏನು ವ್ಯತ್ಯಾಸ ಇಲ್ಲ. ಎಲ್ಲರೂ ಸಲಹೆ ಕೊಡ್ಬೋದು. ಸಲಹೆ ವಿಷಯಗಳು ಯಾವುವು ಈಗ ಎಲ್ಲಿ ವಿಧಾನ ಪರಿಷತ್ ನೋಡಿ ಅಧ್ಯಕ್ಷರೇ, ವಿಧಾನ ಪರಿಷತ್ತಿನಲ್ಲಿ ನಾಮನಿರ್ದೇಶಿತ ಸದಸ್ಯರಿದ್ದಾರೆ, ಅವರಿಗೆ ಎಲೆಕ್ಟೆಡ್ ಮತ್ತು ನಾಮನಿರ್ದೇಶಿತ ಸದಸ್ಯರಿಗೆ ವ್ಯತ್ಯಾಸ ಏನಿಲ್ಲ. ಒಳ್ಳೆ ಮಾತನಾಡಿದ ಅವಕಾಶ ಅದರಲ್ಲಿ ಏನು ಚಾನಲ್ ಬೇಯಿಲ್ಲ ಇಲ್ಲದೆ ನಿಮಗೇನಾದರೂ ಪರ್ಸನಲ್ ಯಾರಾದರೂ ಮಾಡುವಾಗ ಖಂಡಿತವಾಗಿ ಸದಸ್ಯರ ತಿಳ್ಕೊಳ್ಳಿ. ಈಗ ಸದಸ್ಯರ ನಾಮನಿರ್ದೇಶಿತ ಸದಸ್ಯರು ಸಹ ಸರ್ಕಾರದ ಸದಸ್ಯರು, ಅವರಿಗೂ ಅವರದೇ ಆದ ಮಾತನಾಡಲಿಕ್ಕೆ ಅವಕಾಶ ಖಂಡಿತವಾಗಿ ಇದೆ. ಅದಕ್ಕೆ ಅಧ್ಯಕ್ಷರಿಗೆ ಬಂದು ಪ್ರತಿಯೊಬ್ಬರಿಗೂ ಇಲ್ಲಿ ಮಾತನಾಡುವವರಿಗೆ ಅಧ್ಯಕ್ಷರಿಗೆ ಕಡಿವಾಣ ಮಾಡಲಿಕ್ಕೆ ಸುಜಿತ್ನಲ್ಲಿ ಕುಳಿತುಕೊಳ್ಳಿಸಲಿಕ್ಕೆ ಅವಕಾಶ ಉಂಟು, ಸುಜಿತ್ರನ್ನು ಹೊರಗೆ ಕಳಿಸುವ ಅವಕಾಶ ಉಂಟು, ಆಮದನ್ನು ಹೊರಗೆ ಕಳಿಸುವ ಅವಕಾಶ ನಿಮಗೆ ಅಧಿಕಾರ ಪಂಚಾಯತ್ ಅಧ್ಯಕ್ಷರಿಗಿದೆ. ಆ ಇದರಲ್ಲಿ ನಾವು ಸಾಮಾನ್ಯ ಸಭೆಯ ನಿಯಮಗಳನ್ನು ಈಗ ಮೀರಿಕೊಂಡು ಇಲ್ಲಿ ಮಾತನಾಡಿಕೊಳ್ಳುತ್ತಿದ್ದೇವೆ ಅಂತ ಹೇಳಿದ್ರೆ ಅಧ್ಯಕ್ಷರಿಗೆ ಸಭೆಯಿಂದ ಹೊರಗೆ ಕಳಿಸುವ ಅವಕಾಶ ಖಂಡಿತವಾಗಿ ಸಭೆಯ ಅಧ್ಯಕ್ಷರಿಗೆ ಇದೆ. ಈ ಅಧ್ಯಕ್ಷರೇ ನಾಳೆ ಇನ್ನೊಬ್ಬರು ಅಧ್ಯಕ್ಷರು ಸಹ ಮತ್ತು ನಾನು ಕಳೆದ 5 ವರ್ಷದಲ್ಲಿ ನಾಮನಿರ್ದೇಶಿತ ಸದಸ್ಯರಿದ್ದರು. ಬಹುಶಃ ನನಗೆ ತಿಳಿದ ಮಟ್ಟಿಗೆ ನಾಮನಿರ್ದೇಶಿತ ಸದಸ್ಯರು ತುಂಬಾ ಇವರಿಗಿಂತ ಬಹಳ ಜೋರಾಗಿ ಮಾತನಾಡ್ತಿದ್ರು ಸದಸ್ಯರು ಸಹ ಇದ್ದರು. ಅದನ್ನು ಚರ್ಚೆ ಮಾಡಲಿಕ್ಕೆ ನಾಮನಿರ್ದೇಶನಿಗೆ ಕಡಿವಾಣ ಹಾಕುವುದು, ಖರೀದಿ ಇಡುವುದು ಅನ್ನುವ ಜಾಸ್ತಿ ಖಂಡಿತವಾಗಿ ಇಲ್ಲ. ಮತ್ತು ನೀವು ಅನುದಾನ ಕೊಡುವುದರ ವಿಷಯದಲ್ಲಿ ಅದು ನಿಮಗೆ ನಿಮ್ಮ ಅಧ್ಯಕ್ಷರ ವಿವೇಚನೆಗೆ ಬಿಟ್ಟದ್ದು. ಈಗ ನಮ್ಮ ಎಲೆಕ್ಟೆಡ್ ಬಾಡಿ ಅಂದರೆ ಅವರವರ ವಾರ್ಡ್ ಇರಲಿ ಅಂತ ಅವರ ಅನುದಾನ ಕೊಡ್ತೀವಿ. ಇವರಿಗೆ ವಾರ್ಡ್ ಇಲ್ಲ, ನೀವು ಅನುದಾನ ಕೊಡುವುದು ಕೊಡದೇ ಇರೋದು ನಿಮ್ಮ ವಿವೇಚನೆಗೆ ಎಲ್ಲ ಟೆಂಡರ್ ಉಂಟಲ್ಲ ವೈಶಾಖವರಿಗೆ ಹೋಗ್ತದೆ. ಪರವಾಗಿ ನಮ್ಗೇನಿಲ್ಲ, ನಮ್ಗೆ ಕೆಲಸ ಆಗ್ತದೆ. ನನ್ನದು 2 ತಿಂಗಳಾಯ್ತು ಕಾಂಗ್ರೆಸ್ 2 ಕಡೆ ಹಾಕಿ ಒಂದು ಫೋನ್ ರೆಸ್ಪಾಂಡ್ ಮಾಡೋದಿಲ್ಲ. ಯಾವಾಗ ನಾಳೆ ಇದಕ್ಕೆ ಒಂದು ಎಲ್ಲ ವಿಷಯ ಅವ್ರು ಯಾವ್ದಾರ ನಮ್ಮ ಹೌದು ಅಲ್ಲ ಎಷ್ಟು ಹೇಳಿದ್ರೆ ಅಧಿಕಾರಿ ಅವರು ಒಂದು ವಿಶಾಖ ಅವರ ನಾನು ಮೊನ್ನೆ ಇಂಜಿನಿಯರ್ಗೆ ಫೋನ್ ಮಾಡಿದ್ದೆ. ಅಂದು ಅಂಗನವಾಡಿಯಲ್ಲಿ ನಮ್ಮ ಅಂಗನವಾಡಿ ಮೇಲ್ಚಾವಣಿ ಶೀಟ್ ಹಾಕಿ ಅದು ಟೆಂಡರ್ ಆಗಿದೆ ಕೆಲಸ ಮಾಡಲಿಕ್ಕೆ ಅವರು ಇಂಜಿನಿಯರ್ ಅವರು ಹೇಳಿದ್ದಾರೆ. ಇನ್ನೂ ಸಹ ಅದನ್ನು ಮುಟ್ಟಿಲ್ಲ. ಅವರು ಅಂಗನವಾಡಿ ಒಂದು ಜಲ್ಲಿ ಹಾಕಿತ್ತು, ಒಂದು 20 ಸಲ ಫೋನ್ ಮಾಡಿದ್ದಾರೆ. ಕೊನೆಗೆ ಬಂದು ಮುನ್ನೆ ಹಾಕಿ ಹೋಗಿ ಮುನ್ನೆ ಎಲ್ಲ ಮಳೆಗಾಲ ಮುನ್ನೆ ನಾವು ಮಳೆಗಾಲದಲ್ಲಿ ಕೆಸರಲ್ಲಿ ನಡೆದು ಮುನ್ನೆ ಬಂದು ಹಾಕಿ ಹೋಗಿ. ಹಾಗಾಗಿ ನಮ್ಗೆ 3 ಅವರಲ್ಲಿ ವಾರ್ಡಿಗೆ ವೈಶಾಖಿಯಿಂದ ಇಂಜಿನಿಯರ್ ಮತ್ತೆ ಮುಖ್ಯಾಧಿಕಾರಿ ಅವರು ಅಡಿಷನಲ್ ಆಗಿ ಜಲ್ಲಿ ಹಾಕಿಸಿದ್ದಾರೆ. ಹೌದಾ? ಈಗ ಅಲ್ಲಿ ಅವರಿಗೆ ಮಾತನಾಡಿದಲ್ಲ ಎಕ್ಸ್ಟ್ರಾ ಮುಂದೆ ಅಲ್ಲಿ ಏನಾಗಿದೆ ಅಂತ ಇವರ ವಾರ್ಡಿಗೆ ಇವರದು ನವೀಂದ್ರ ವಾರ್ಡಿಗೆ 15 ವಾರ್ಡಿಗೆ ಬೇರೆಯವರು ಟೆಂಡರ್ ಬೇಕು, ಸರಿಯಾದ ಸಮಯದಲ್ಲಿ ಅವರು ಅದಕ್ಕೆ ಸ್ಪಂದನೆ ಕೊಡಲಿಲ್ಲ. ಅದು ನಮ್ಮಲ್ಲಿ ಸರಿಯಾದ ಸಮಯಕ್ಕೆ ಸ್ಪಂದನೆ ಅವರದ್ದು ಸಿಕ್ಕಿದೆ. ಇದು ಮುನ್ನೆ ಅಡಿಷನಲ್ ಮಳೆ ಬಂದು ರಸ್ತೆ ಕಂಪ್ಲೀಟ್ ದುರಸ್ತಿ ಆದಾಗ ಇಲ್ಲಿಂದ ನಿರ್ಣಯದ ವೈಶಾಖವರಿಗೆ ಅದನ್ನು ನಾನು ಹೇಳುದು ಮೊದಲು ವಿಶ್ವಾಸದಲ್ಲ ನಿಮ್ಗೆ ತಪ್ಪು ಆಯ್ತಿದೆ.
ಅದೇ ಪೀಡಬ್ಲ್ಯೂ ರಸ್ತೆ ಅಥವಾ ನಿರ್ಣಯ ಐದಿನ ಪಕ್ಕದ ಒಂದು ಆಲ್ರೆಡಿ ಕಟ್ಟೆ ಉಂಟಲ್ಲ ಶಾಸ್ತ್ರ ಹೊರಗಜ್ಜದಲ್ಲಿ ಒಂದು ಕಟ್ಟೆ ಉಂಟಲ್ಲ ಅವರ ಬ್ಯಾಗೇನು ಕೂಡ ವ್ಯವಸ್ಥೆ ఒక సాయినగర్ లంచని కొరగజ దైవస్థానం అక్కడ ఆల్రెడీ ಬಂದಿದೆ ಇಂದು ಮುಲ್ಪದಾನ ಅನ್ಕೊಂಡ ಈ ಶಾಸ್ತ್ರಾನಗರ ಕಟ್ಟೆ ಬಳಿ ನಮಗೆ ಇದು ಪಾಡ್ರಬಲ್ಲಿ ಕನ್ಫ್ಯೂಸ್ ಇತ್ತು ನಾಯಕ್ ಬಂಡೆ ಈಗ ಹೋಗ್ತೆ ಪಂಡ್ರ ಪಂಚಾಯತ್ ನಿರ್ಣಯ ಮಲ್ಪು ಆಲ್ರೆಡಿ ನಮ್ಮ ಶಾಸ್ತ್ರ ಬಳಿ ಕಟ್ಟೆ ಯಾತ್ರೆ ಅವು ಐದು ಕೂಡ ನಮ್ಮ ಇದನ್ನ ಧ್ವಜಪಾಡು ಸಮಿತಿಯಾಗಿ ನಮ್ಮ ಧ್ವಜಪಾಡು ನಿರ್ಣಯ ಅದೇ ಹಿರಿಯ ಬೋನಸ್ ರೇಟ್ ಬೋನಸ್ ಮಾತ್ರ ಉಂಟು ಇದಕ್ಕೆ ನಾನು ಆಟೋ ರಿಕ್ಷಾ ಪಾರ್ಕ್ ಕಟ್ಟೆ ರಿಕ್ಷಾ ಪಾರ್ಕಿಗೆ ಮೇಲ್ಛಾವಣಿ ಅಳವಡಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೋಟೆಗಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಬಗಂಬಿಲ ವಾರ್ಡ್ ನಂಬರ್ 6 ಪ್ಯಾರಿಸ್ ಡಬ್ಲಿಂಗ್ ಪಾಯಿಂಟ್ ಬಳಿ ಮತ್ತು ರಿಕ್ಷಾ ಪಾರ್ಕ್ ಇದ್ದು ಸಾರ್ವಜನಿಕ ಸೇವೆಯನ್ನು ನೀಡುತ್ತಿದ್ದೇವೆ. ಇಲ್ಲಿ ಯಾವುದೇ ಮರಮಟ್ಟ ಇಲ್ಲದ ಕಾರಣ ಬೇಸಿಗೆ ಸಂದರ್ಭದಲ್ಲಿ ತೀವ್ರ ಸಮಸ್ಯೆಯಾಗುತ್ತದೆ. ತಾವು ಈ ಬಗ್ಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿ ವಿನಂತಿ.